ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರುಗಳಿಗೆ ವಿದಾಯ ಸನ್ಮಾನ ಸಮಾರಂಭ ಇವತ್ತು ಈ ಒಂದು ಭವ್ಯ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಪಾವೂರು ಹರೇಕಳ, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪಾವೂರು ಹರೇಕಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕಳೆದ ಸುಮಾರು 35 ವರ್ಷಗಳಿಂದ ನಮ್ಮ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುವುದರೊಂದಿಗೆ ನಮ್ಮ ಈ ಒಂದು ವಿದ್ಯಾಸಂಸ್ಥೆಯನ್ನು ಕೇವಲ ಒಂದು ಊರಿನ ಶಾಲೆ ಅಂತ ಹೇಳಿ ಹಿಂದುಕೊಳ್ಳಿಸೋದಕ್ಕಿಂತಲೂ ಈ ಒಂದು ರಾಜ್ಯ, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ದಾಖಲೆಯನ್ನು ಮಾಡುವ ಹಾಗೆ ಮಾಡುವ ಮುಖೇನ ಸಮಾಜ ಮತ್ತು ವಿದ್ಯಾಸಂಸ್ಥೆಗೆ ಒಂದು ಕೊಂಡಿಯನ್ನಾಗಿ ಮಾಡುವುದರಲ್ಲಿ ಪ್ರಮುಖರು. ಇವತ್ತು ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ನಮ್ಮ ರವೀಂದ್ರ ರೈ ಕಲ್ಲಿಮಾರ್ ಇವರು, ಅವರಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ನಡೆಯಲಿಕ್ಕಿದೆ. ಈ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಊರಿನ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಪ್ರಹ್ಲಾದ ರೈಗಳು ಈ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮೊಂದಿಗೆ ಈಗಾಗಲೇ ಎಲ್ಲ ಮುಖ್ಯ ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅಭಿನಂದನಾ ನುಡಿಯನ್ನು ನಮ್ಮೊಂದಿಗೆ ಆಡಲಿಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀಯುತ ಪಿ ಎಲ್ ಧರ್ಮರವರು, ಪ್ರೊಫೆಸರ್ ಪಿ ಎಲ್ ಧರ್ಮರವರು ನಮ್ಮೊಂದಿಗಿದ್ದಾರೆ. ಹಾಗೆ ಅಮಿತಾ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಮತ್ತೋರ್ವರು ನಮ್ಮ ಸಂಚಾಲಕರು ಇದ್ದಾರೆ. ವಿಶೇಷವಾಗಿ ನಮ್ಮ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಚಿನ್ನಪ್ಪ ಗೌಡರು ನಮ್ಮೊಂದಿಗಿದ್ದಾರೆ. ರಘುರಾಮ್ ಕಾಜ್ ಅವರು ಇವತ್ತಿನ ಪ್ರಮುಖ ಅತಿಥಿಗಳಲ್ಲಿ ಓರ್ವರು. ಹಾಗೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳು ಇದ್ದಾರೆ. ನಮ್ಮ ಮತ್ತೋರ್ವ ಅತಿಥಿಗಳಾಗಿರುವಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರಿದ್ದಾರೆ. ಹಾಗೂ ಜಂಟಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರುಗಳಿದ್ದಾರೆ. ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಶ್ರೀಮತಿ ಜಯಶ್ರೀ ಅವರು ಇದ್ದಾರೆ. ಎಲ್ಲರನ್ನು ಕೂಡ ವಿಶೇಷವಾಗಿ ಬಹಳ ದೂರಗಳಿಂದ ಆಗಮಿಸಿ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ನಾವು ಸ್ವಾಗತಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಪ್ರಾರ್ಥನೆ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿ. ದೇವಾ ಸರ್ವವನ್ಯನೆ ಕಾವಾ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ. ಸರ್ವಶಕ್ತನೆ ದೇವಾ ಸರ್ವವನ್ಯನೆ ಕಾವಾ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ. ನೀನೇ ಭವತಾರಕನು ನಮ್ಮೆದೆಯ ಶಕ್ತಿ, ನಿನ್ನೆದೆಯ ಗುಡಿಯಲ್ಲಿ ನಮಗಿನ್ನು ಮುಕ್ತಿ. ನಿನ್ನೆದೆಯ ಗುಡಿಯಲ್ಲಿ ನಮಗಿನ್ನು ಮುಕ್ತಿ. ಸರ್ವಶಕ್ತನೆ ದೇವಾ ಸರ್ವವಂದ್ಯನೆ ಕಾವಾ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ. ಜೀವನದ ಜಲಧಿಯಲ್ಲಿ ಪಯಣಗೈವಾಯ ಮಗೆ ನೀನೊಂದು ಧ್ರುವ ತಾರೆ, ನೀನೆ ತಾರಕ ಶಕ್ತಿ. ನೀನೊಂದು ಧ್ರುವ ತಾರೆ, ನೀನೆ ತಾರಕ ಶಕ್ತಿ. ಸರ್ವಶಕ್ತನೆ ದೇವಾ ಸರ್ವವಂದ್ಯನೆ ಕಾವಾ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ. ಸರ್ವಶಕ್ತನೆ ದೇವಾ ಸರ್ವವಂದ್ಯನೆ ಕಾವಾ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ. ಬೇಡುವೆವು ನಿನ್ನ, ಬೇಡುವೆವು ನಿನ್ನ. ಅಧ್ಯಕ್ಷರು ಆಗಿರುವಂತಹ ಹಿರಿಯರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಹಾಗೆ ಈ ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ಪ್ರೊಫೆಸರ್ ಆಗಿರುವಂತಹ, ಕಾಲೇಜು ಅಭಿವೃದ್ಧಿ ಮಂಡಳಿ ಮಂಗಳೂರು ವಿಶ್ವವಿದ್ಯಾಲಯದ ನಿರ್ದೇಶಕರು ಆಗಿರುವಂತಹ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮೇಲೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ
ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಹಾಗೂ ರಿಜಿಸ್ಟ್ರಾರ್ ಆಗಿ ಹಂಪೆ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿ ನಿವೃತ್ತಿಗೊಂಡಿರುವ ನಮ್ಮವರೇ ಆಗಿರುವ ಚೆನ್ನಪ್ಪ ಗೌಡ ಇವರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಎ.ಬಿ. ಶೆಟ್ಟಿ ದಂತವೈದ್ಯಕೀಯ ಕಾಲೇಜು ದೇರಳಕಟ್ಟೆ ಇದರ ಮಕ್ಕಳ ದಂತ ವಿಭಾಗದ ಮುಖ್ಯಸ್ಥರಾಗಿರುವಂಥ ಪ್ರೊಫೆಸರ್ ಅಮಿತಾ ಹೆಗಡೆ ಇವರು ಕಾರ್ಯಕ್ರಮಕ್ಕೆ ಸರಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮಗೆ ಅತಿಥಿ ಸ್ಥಾನದಿಂದ 2 ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹಳೆ ವಿದ್ಯಾರ್ಥಿ ಸಂಘದಿಂದ ಸ್ವರ್ಣ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬೆನ್ನು ತಟ್ಟಿ ಮಾರ್ಗದರ್ಶನವನ್ನು ನೀಡಿ ಸಲಹೆ ಸೂಚನೆಗಳನ್ನು ನೀಡಿ ನಮಗೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿರುವಂತಹ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಕೆ ರಘುನಾಥ್ ರೈ ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅತಿ ಪ್ರೀತಿಯಿಂದ ಬಂದಿದ್ದಾರೆ. ನಮಗೆಲ್ಲರಿಗೂ ಮಾರ್ಗದರ್ಶನ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಪಟೇಲರಾಗಿ ಸೇವೆ ಸಲ್ಲಿಸಿ ನಮ್ಮ ರವೀಂದ್ರ ಮಾಸ್ಟ್ರು ಈ ಶಾಲೆಗೆ ಬರಬೇಕು ಅಂತಾದರೆ ಕಾರಣೀಭೂತರಾಗಿರುವಂತಹ ರಘುರಾಮ ಕಾಜವ ಪಟೇಲರು ಪಟ್ಟೋರಿ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕೊಣಜೆ ಪರಿಸರದ ಎಲ್ಲ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನಿಂದಾದಂತಹ ಸಹಾಯವನ್ನು, ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ಪ್ರಸಾದ್ ರೈ ಕಲ್ಲಿಮಾರು ಇವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಅತಿ ವಿನಯದಿಂದ ಸ್ವಾಗತಿಸಲು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಭಯ ವಿದ್ಯಾಸಂಸ್ಥೆಗಳ ಸಂಚಾಲಕರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂತಹ ಜಯರಾಮ್ ಆಳ್ವ ಪೋಡಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಉಭಯ ವಿದ್ಯಾಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕೋಶಾಧಿಕಾರಿಗಳಿರುವಂತಹ ರಾಜಕುಮಾರ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಹಿರಿಯ ಸದಸ್ಯರಾಗಿರುವಂತಹ ಕಡೆಂಜ ಸೋಮಶೇಖರ್ ಚೌಟಾರ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಇನ್ನೋರ್ವ ಹಿರಿಯ ಸದಸ್ಯರಾಗಿರುವಂತಹ ಬಾಲಕೃಷ್ಣ ಮಾಣಾಯ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಎಡ್ವರ್ಡ್ ಐಮನ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಜಯಶ್ರೀ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ವಲಯದ ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಶೆಟ್ಟಿಯವರಿಗೂ ಹಾಗೂ ಕಾರ್ಯದರ್ಶಿಯಾಗಿರುವಂತಹ ರಾಧಾಕೃಷ್ಣ ರಾವ್ ಇವರಿಗೂ ಹಾಗೂ ಕೊಣಜಪದವು
ಸರಕಾರಿ ಪ್ರೌಢಶಾಲೆ ಕೊನೆಯ ಪದವೀಧರ ಮುಖ್ಯೋಪಾಧ್ಯಾಯನಾಗಿರುವ ಮೀನಾ ಗಾವ್ಕರ್ ಅವರಿಗೂ ಹಾಗೂ ಪದಿರು ಶಾಲೆಯಿಂದ ಬಂದಂಥ ಶಿಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ಈ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಹಾಗೂ ಈ ಕಾರ್ಯಕ್ರಮದ ಮೇಲೆ ಪ್ರೀತಿಯಿಂದ ಬಂದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪರವೂರ ಎಲ್ಲ ಮಹನೀಯರಿಗೂ ಹಾಗೂ ಪೋಷಕ ಬಂಧುಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹೊಸಕುರಲ್ ಚಾನೆಲ್ನವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಹಾಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವ ಎಲ್ಲ ಮಕ್ಕಳನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿ ನನ್ನೆರಡು ಮಾತನ್ನು ಮತ್ತು ವಿವಿಧ ರಂಗಗಳಲ್ಲಿ ರಾಮಕೃಷ್ಣ ಪ್ರೌಢಶಾಲೆ ಹೆಸರಿನ ಒಂದು ಛಾಪನ್ನು ಒತ್ತಿದಂತಹ ಒಬ್ಬ ಮುಖ್ಯೋಪಾಧ್ಯಾಯರು. ನಮ್ಮ ಈ ವಿದ್ಯಾಸಂಸ್ಥೆ ಇದಕ್ಕೆ ಮೊದಲು ಹಲವಾರು ಮುಖ್ಯೋಪಾಧ್ಯಾಯರುಗಳನ್ನು ಕಂಡಿದ್ದೇವೆ. ಎಲ್ಲರೂ ಕೂಡ ಒಳ್ಳೆಯ ಮುಖ್ಯೋಪಾಧ್ಯಾಯರುಗಳೇ. ಆದರೆ ಅವರಿಗಿಂತ ಒಂದು ಹೆಜ್ಜೆ ಮೇಲೆ ಅಂದರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಾಗಲೇ ಎಲ್ರಿಗೂ ಗೊತ್ತಾಗಿದೆ ಇವರು ಒಳ್ಳೆಯ ಶಿಕ್ಷಕರು ಅಂತೇಳಿ. ಅಂತಹ ಒಬ್ಬ ದಕ್ಷ ಅಧ್ಯಾಪಕರನ್ನು ಇವತ್ತು ನಾವು ಬೀಳ್ಕೊಡೋದು ಅಂತ ಹೇಳಿದರೆ ಅದು ನಮ್ಮ ದುರ್ದೈವ ಅಂತೇಳಿ ಹೇಳಬೇಕಾಗ್ತದೆ. ಆದರೆ ಅದು ಅನಿವಾರ್ಯ ಕೂಡ. ಯಾಕಂತ ಹೇಳಿದರೆ 60 ವರ್ಷದ ನಂತರ ಅವರು ತನ್ನ ಕಾರ್ಯವನ್ನು ಮುಂದುವರಿಸಲಿಕ್ಕೆಲ್ಲ ಸರ್ಕಾರದ ಧೋರಣೆಯ ಪ್ರಕಾರ ಆ ರೀತಿಯಾಗಿ 60 ವರ್ಷ ಆಗುವಾಗ ಅವರು ಅವರ ನಿವೃತ್ತಿ ಜೀವನವನ್ನು ಅನುಸರಿಸಲೇಬೇಕಾಗ್ತದೆ. ಇದರ ಮಧ್ಯದಲ್ಲಿ ಅಂದರೆ ನಾನು ಈಗಾಗಲೇ ಹೇಳಿದಾಗೆ 86ನೇ ಇಸ್ವಿಯಲ್ಲಿ ರವೀಂದ್ರ ರೈ ಅವರು ಸೇರುವಾಗ ರವೀಂದ್ರ ರೈ BA B.Ed ಅಂತೇಳಿ ನಾವು ತಗೊಂಡಿದ್ದೇವೆ. ಆದರೆ ಅವರ ಬಾಕಿ ಚಟುವಟಿಕೆಗಳ ವಿಷಯ ನಮಗೆ ಗೊತ್ತಿರಲಿಲ್ಲ. ಆ ನಂತರ ಗೊತ್ತಾಯಿತು ಅವರೆಲ್ಲ ಇರುವಂತಹ ಪ್ರತಿಭೆಗಳು ಅಥವಾ ಅವರಲ್ಲಿರುವಂತಹ ಆ ಒಂದು ಶಕ್ತಿ ಸಮಾಜದಲ್ಲಿ ಎಲ್ಲ ವರ್ಗದವರ ಹತ್ರ ಒಂದು ಸಮಾನ ರೀತಿಯಿಂದ ಮುಂದುವರೆದುಕೊಂಡು ಸಮಾಜದಲ್ಲಿ ಒಂದು ಹೆಸರನ್ನು ಮಾಡಿದರು ಅವರು. ರವೀಂದ್ರ ರೈಗಳು ರಾಮಕೃಷ್ಣ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು ಅಂತ ಕೇಳಿದರೆ ಸಾಧಾರಣ ಹತ್ತಿರದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದರಲ್ಲಿ ಅವರ ಭಾಗವಹಿಸುವಿಕೆ ಖಂಡಿತವಾಗಿ ಇದೆ. ಇದು ಅವರ ಒಂದು ವೈಯಕ್ತಿಕದ ಒಂದು ತಾಕತ್ತನ್ನು ಎತ್ತಿ ಹೇಳುವಂಥ ಒಂದು ವಿಷಯಗಳು. ಯಾಕಂತೇಳಿದರೆ ಸಾಮಾನ್ಯರಾಗಿ ಯಾವುದೇ ರಂಗದಲ್ಲಿ ತಾನು ಕಾಣಿಸಿಕೊಳ್ಳದಿದ್ದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಕೂಡ ಅವರನ್ನು ಗುರುತಿಸಿಕೊಳ್ಳುವುದಿಲ್ಲ. ಹಾಗಿರುವಾಗ ಪ್ರತಿಯೊಂದು ಕಾರ್ಯಕ್ರಮ ನಾನು ತಿಳ್ಕೊಂಡ ಮಟ್ಟಿಗೆ ಅದು ವರ್ಷದ ಕೊನೆಯ ಅಂದರೆ ಇಸ್ವಿ ಬದಲಾಗುವ ಆ ಕಾರ್ಯಕ್ರಮ ಇರ್ಬೋದು ಅಥವಾ ಯಾವುದೇ ಜಾತಿಯ ಕಾರ್ಯಕ್ರಮಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿರ್ಬೋದು. ಯಾವುದೇ ಕಾರ್ಯಕ್ರಮ ನೋಡಿದರೂ ಅಲ್ಲಿ ರವೀಂದ್ರ ರೈ ಅವರ ಉಪಸ್ಥಿತಿ ಇದ್ದೇ ಇರ್ತದೆ. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೂಡ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ಅಧ್ಯಾಪಕರುಗಳನ್ನು ಒಂದೇ ಹಿಡಿತದಲ್ಲಿ ಹಿಡಿದುಕೊಂಡು ಒಂದು ಟೀಮ್ ವರ್ಕನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ಒಂದು ವಿಷಯವನ್ನು ತಿಳಿಸಿಕೊಟ್ಟಂತಹ ಒಬ್ಬ ದಕ್ಷ ಅಧ್ಯಾಪಕ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮಾತ್ರವಲ್ಲದೆ ಅವರ ಒಂದೊಂದೇ ರಂಗವನ್ನು ಹೇಳಿಕೊಂಡು ಹೋಗಲಿಕ್ಕೆ ಭಾಳ ನನಗೆ ಕಷ್ಟ ಆಗ್ತಾ ಇದೆ. ಅಂದರೆ ಯಾವುದೇ ವ್ಯಕ್ತಿಯನ್ನು ಕೂಡ ಯಾವುದೇ ಒಂದು ಆ್ಯಂಗಲಲ್ಲಿ ಅವರು ಹೆಸರು ಗಳಿಸಿದರೆ ಅವರನ್ನು ಇಂಥ ಆ್ಯಂಗಲಲ್ಲಿ ಈ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಆದರೆ ಇವರು ಸಾಧನೆ ಮಾಡದ ಕ್ಷೇತ್ರ ಇಲ್ಲ ಅಂತೇಳಿ ಅಷ್ಟೇ ಹೇಳಬೇಕು. ಪ್ರತಿಯೊಂದು ರಂಗದಲ್ಲಿ ಕೂಡ ಕೃಷಿಕರಾಗಿ ನೋಡಿದರೆ ಕೃಷಿಕರಾಗಿ ಕೂಡ ಅವರು ಒಳ್ಳೆಯ ಒಂದು ಕೃಷಿಕ ಅಂತೇಳಿ ಗುರುತಿಸಿಕೊಂಡವರು. ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಒಂದು ಅಧ್ಯಾಪಕರು. ಯಾವುದೇ ಸಬ್ಜೆಕ್ಟನ್ನು ಮಾಡುವುದಿದ್ರೂ ಅದನ್ನು ಅಷ್ಟೊಂದು ಮುತುವರ್ಜಿಯಿಂದ ಅದು ನನ್ನ ಸ್ವಂತ ಜವಾಬ್ದಾರಿ ಅಂತ ಹೇಳಿಕೊಂಡು ಮಾಡುವಂತಹ ಒಬ್ಬ ವ್ಯಕ್ತಿತ್ವವುಳ್ಳಂತಹ ಒಬ್ಬ ಮುಖ್ಯೋಪಾಧ್ಯಾಯರು. ವರ್ಷಕ್ಕೆ 4 ಸಲ ಸರಕಾರದ ಧೋರಣೆಗಳು ಬದಲಾಗ್ತಾ ಬರ್ತಾ ಇದೆ. ಈ ಪ್ರತಿಯೊಂದು ಬದಲಾವಣೆ ಆಗುವ ಕೂಡ ನಮ್ಮ ಈ ವಿದ್ಯಾಸಂಸ್ಥೆಗೆ ನಮಗೆ ಅಂತೇಳಿ ಅಲ್ಲ, ಎಲ್ಲ ಅನುದಾನಿತ ಶಾಲೆಗಳಲ್ಲಿ ಅನುಭವಿಸುವಂಥ ಒಂದು ಕೆಲವು ಕಾರ್ಯಕ್ರಮಗಳು ಇದೆಲ್ಲವನ್ನು ನಿಭಾಯಿಸಬೇಕಾದಲ್ಲಿ ಆ ಅಧಿಕಾರಿಗಳಲ್ಲಿ ಯಾವ ರೀತಿಯಾಗಿ ನಾವು ಮುಂದುವರಿಸಿಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಅವರಲ್ಲಿ ಮಾತಾಡಬೇಕು, ಅದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತೇಳಿ ಹೇಳಿ ನಮಗೆ ಆಡಳಿತ ಮಂಡಳಿಯವರಿಗೆ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಇಷ್ಟೊತ್ತು ಯಾವುದೇ ಇಲಾಖೆಯ ತೊಂದರೆಗಳು ಬಂದಲ್ಲಿ ಕೂಡ ಅದನ್ನು ನಿಭಾಯಿಸಿ
ನಮಗೆ ಅದರ ಒಂದು ಭಾರವೇ ಇಲ್ಲದಂತೆ ಮಾಡಿದಂಥ ಒಂದು ಮುಖ್ಯೋಪಾಧ್ಯಾಯರು. ನಮಗೀಗ ನಾನು ಹಾಗೆ ಹೇಳಿದಾಗೆ ಈಗ ನಮಗೆ ತೊಂದರೆ ಆಗ್ತಾ ಇರುವುದಂತ ಹೇಳಿದರೆ, ಬಹುಶಃ ಸಂಚಾಲಕರು ಮಾಡಬೇಕಿದ್ದ ಕೆಲಸವನ್ನು ಕೂಡ ಇಷ್ಟೊತ್ತು ಇಲಾಖೆಯಲ್ಲಿ ಅವರೇ ಮಾಡಿ ಆ ನನ್ನ ಜವಾಬ್ದಾರಿಯನ್ನು ತುಂಬ ಕಡಿಮೆ ಮಾಡಿದರು. ಅಂದರೆ ಅದನ್ನು ಯಾವ ರೀತಿ ಮಾಡಬೇಕು ಆ ರೀತಿಯಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಂತಹ ವ್ಯಕ್ತಿ. ಇನ್ನು ಬಹುಶಃ ಅವರನ್ನು ಆ ರೀತಿಯ ಸೇವೆಯಲ್ಲಿ ನಾವು ಕಾಣಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನನಗೆ ತುಂಬ, ನನ್ನ ಮಟ್ಟಿಗೆ ನಾನು ವೈಯಕ್ತಿಕವಾಗಿ ಹೇಳುತ್ತಿದ್ದರೆ, ಸಂಚಾಲಕನಾಗಿ ನಾನು ಹೇಳುತ್ತಿದ್ದರೆ, ನನಗೆ ರವೀಂದ್ರಯ್ಯವರನ್ನು ಬಿಟ್ಟರೆ ಸ್ವಲ್ಪ ಈ ಸಂಚಾಲಕತ್ವವನ್ನು ಮುಂದುವರಿಸಿಕೊಳ್ಳಲಿಕ್ಕೆ ಹೋಗಲಿಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಕೂಡ ನನ್ನ ಮನಸ್ಸಿನಲ್ಲಿದೆ. ಯಾವುದೇ ವಿಷಯ ಬಂದರೂ ಶಾಲೆಯ ಅಡಚಣೆಗಳಲ್ಲಿ ನಾನು ಮತ್ತು ಅವರು ಪರಸ್ಪರ ಒಟ್ಟಿಗೆ ಸೇರಿಕೊಂಡು ಅದನ್ನು ಪರಸ್ಪರ ಚರ್ಚಿಸಿ ವಿದ್ಯಾಸಂಸ್ಥೆಯ ಒಳಿತಿಗಾಗಿ ರಾತ್ರಿ ಹಗಲು ದುಡಿದಂಥ ಒಬ್ಬ ವ್ಯಕ್ತಿಯವರು. ಈಗ ಆಗ ಮಾತಾಡೋದ್ರೆ ಒಬ್ಬರು ಹೇಳಿದರು, ರವೀಂದ್ರ ಮಾಸ್ಟರ್ ಇಷ್ಟು ವರ್ಷದ ಸರ್ವಿಸಲ್ಲಿ ಅವರಿಗೆ ಕೋಪ ಬಂದದ್ದೇ ಕಂಡಿಲ್ಲ ಅಂತೇಳಿ. ಅಂದರೆ ಅಷ್ಟು ತಾಳ್ಮೆಯಿಂದ ಅವರು ಎಂತಹ ಸಮಸ್ಯೆ ಬಂದರೂ ಕೂಡ ಅಷ್ಟು ತಾಳ್ಮೆಯಿಂದ ಅದನ್ನು ಬಗೆಹರಿಸ್ತಾ ಇದ್ರು. ಅವರ ಸಬ್ ಸ್ಟಾಫೇ ಒಬ್ಬರು ಹೇಳಿದ್ದು, ಬೇರೆ ಯಾರಲ್ಲ. ಅಂದರೆ ಯಾವ ವಿಷಯಕ್ಕೂ ಅವರು ಕೋಪ ಮಾಡಿಕೊಂಡವರಲ್ಲ. ಬಹುಶಃ ಕೋಪ ಬಂದರೆ ಅದನ್ನು ತಡ್ಕೊಳ್ಳಿಕ್ಕೆ ಆಗದಿದ್ದರೆ ಒಂದೆರಡು ನಿಮಿಷ ಮೌನವಾಗಿದ್ದು ಮತ್ತೆ ಅದನ್ನು ಸರಿಮಾಡಿಸಿಕೊಂಡು ಹೋಗ್ತಾರೆ. ಅಲ್ಲದೆ ಕೋಪದಲ್ಲಿ ಇಷ್ಟರವರೆಗೆ ಒಂದು ಮಾತಾಡಿದವರು ಮಾಡಿದ್ದನ್ನು ನಾನು ಕಾಣಲಿಲ್ಲ. ಅವರ 35 ವರ್ಷ ಸೇವೆಯಲ್ಲಿ ಬಹುಶಃ ಶುರುವಿನೊಂದು 5 ವರ್ಷ ನನಗೆ ಮತ್ತು ಅವರಿಗೆ ಸಂಪರ್ಕ ಸ್ವಲ್ಪ ಕಡಿಮೆ ಇದ್ದಿರಬಹುದು. ಆ ನಂತರದ 30 ವರ್ಷಗಳಲ್ಲಿ ನಾವು ಒಳ್ಳೆಯ ಸಂಪರ್ಕ ತಂದಿದ್ದೆವು. ಅವರ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಷಯಗಳಲ್ಲಿ ಕೂಡ ನನ್ನ ಹತ್ರ ಚರ್ಚೆಯನ್ನು ಮಾಡ್ತಿದ್ದೆವು. ನಾನು ಕೂಡ ಅಷ್ಟೇ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದರೂ ಅವರ ಹತ್ರ ಮಾತಾಡಿ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೆವು. ಆಗಿರುವಾಗ ಇಂಥ ಒಂದು ಒಬ್ಬ ದಕ್ಷ ಆಡಳಿತಗಾರ ಅಂತ ಹೇಳ್ಬೋದು, ದಕ್ಷ ಅಧ್ಯಾಪಕ ಅಂತ ಹೇಳ್ಬೋದು, ಅಥವಾ ಒಂದು ಒಳ್ಳೆಯ ಲೀಡರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಬಾಕಿಯವರನ್ನೆಲ್ಲ ಒಂದು ಹಿಡಿತದಲ್ಲಿ ಹಿಡಿದುಕೊಂಡು ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡಿಸಿ ತಗೊಂಡಂಥವರು. ಹಲವಾರು ಸಲ ನಾವು ಈ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ವಹಿಸಿಕೊಂಡಿದ್ದೇವೆ. ಆ ಒಂದು ಪ್ರತಿಭಾ ಕಾರಂಜಿ ಪ್ರಾರಂಭದಲ್ಲಿ ನಾವು ವಹಿಸಿಕೊಂಡಾಗ ನಾವು ಇಲಾಖೆಗೆ ತೋರಿಸಿಕೊಟ್ಟಂತಹ ಒಂದು ವಿಷಯ ಅಂತ ಹೇಳಿದರೆ, ಎಲ್ಲ ಕಡೆಯಲ್ಲಿ ಕೂಡ ಜಡ್ಜ್ಮೆಂಟಿನಲ್ಲಿ ಪಾರದರ್ಶಕತೆ ಇರಲಿಲ್ಲ. ಯಾಕಂದ್ರೆ ಇರಲಿಲ್ಲ ಅಂತೇಳಿ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ಕೂಡ ಸ್ವತಃ ಭಾಗವಹಿಸಿ ನನಗೆ ಅನುಭವ ಇದೆ. ಏನಾದರೂ ಒಂದು ರೀತಿಯಲ್ಲಿ ಕೊನೆಗಾಗುವಾಗ ಗೊಂದಲಗಳು ಆಗ್ತಾ ಇದ್ದು, ಅಂತಹ ಸಂದರ್ಭದಲ್ಲಿ ನಾವು ಪ್ರಥಮವಾಗಿ ಪ್ರತಿಭಾ ಕಾರಂಜಿಯನ್ನು ವಹಿಸಿಕೊಂಡಾಗ ನಮ್ಮ ಶಾಲಾ ಅಧ್ಯಾಪಕರುಗಳನ್ನು ಯಾರನ್ನೂ ಕೂಡ ಜಡ್ಜಿಗಳಾಗಿ ನಿರ್ಣಾಯಕರಾಗಿ ಪ್ರತಿಯೊಂದು ಸ್ಪರ್ಧೆಗೂ ಕೂಡ ಬೇರೆ ಬೇರೆ ಇಲಾಖೆಯಿಂದ ಬೇರೆ ಬೇರೆ ಶಾಲೆಗಳಿಂದ ನಿರ್ಣಾಯಕರನ್ನು ತರಿಸಿ ಆ ಒಂದು ರಿಸಲ್ಟ್ ಮೇಂಟೈನ್ ಮಾಡುವ ಒಂದು ವಿಷಯವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ನಮಗೆ ಇಲಾಖೆಯಿಂದ ಕೂಡ ಎಪ್ರಿಸಿಯೇಷನ್ ಬಂದಿದೆ. ಅಂದರೆ ಅಷ್ಟು ಕರೆಕ್ಟಾಗಿ ಜಡ್ಜಿ ಯಾರಂತೇಳಿ ಆ ಸ್ಪಾಟಿನವರೆಗೆ ಗೊತ್ತಿರಲಿಕ್ಕಿಲ್ಲ, ಅಂದರೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕಿಲ್ಲ. ಅದನ್ನು ಕಂಡು ಅದರ ನೆಕ್ಸ್ಟ್ ಇಯರ್ ಕೂಡ ಇಲಾಖೆಯಿಂದ ನೀವೇ ವಹಿಸಿಕೊಳ್ಬೇಕಂತೇಳಿ ಹೇಳಿದರು. ಆವಾಗ ಮೋಸಸ್ ಜಯಶೇಖರ್ ಅವರು BO ಆಗಿದ್ದರು. ನಮಗೆ ನಾನು ಹೇಳಿದೆ ಅವ್ರ ಹತ್ರ ಕ್ಲೀನ್, ನಾವು ಒಳ್ಳೆ ರೀತಿಯಲ್ಲಿ ಮಾಡಿದ್ದಕ್ಕೆ ನೀವು ಈ ವರ್ಷ ಕೂಡ ನಮಗೆ ಕೊಟ್ಟದ್ದಾ, ನಮಗೆ 1 ಲಕ್ಷ 1.5 ಲಕ್ಷ ಖರ್ಚಾಗ್ತಾ ಇದೆ, ನಾವು ಎಲ್ಲಿಂದ ಮಾಡಬೇಕು ಅಂತೇಳಿ. ಆದರೂ ಕೂಡ ಅವರ ಒತ್ತಡ ಹಾಕಿ ನಾವು ಮಾಡಿಕೊಂಡಿದ್ದೇವೆ. ಮೊನ್ನೆ ಈ ಸಲ ನಮಗೆ ಹೈಯರ್ ಪ್ರೈಮರಿಯ ಪ್ರತಿಭಾ ಕಾರಂಜಿಯನ್ನು, ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಕೊಟ್ಟರು. ಆವಾಗ ಕೂಡ ನಾನು ಇಲಾಖೆಯವರಿಗೆ ಹೇಳಿದೆ, ನಮಗೆ ವಹಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ನಾವು ವಹಿಸಿಕೊಂಡ್ರೆ ಅದನ್ನು ನಮ್ಮ ರೀತಿಯಲ್ಲೇ ನಾವು ಮಾಡಿಕೊಂಡು ಹೋಗೋದು, ಆ ರೀತಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಇಲಾಖೆಯಿಂದ ಏನು ಅದಕ್ಕೆ ಹಣ ಸಿಕ್ಕುವುದಿಲ್ಲ, ಲಕ್ಷಗಟ್ಟಲೆ ಖರ್ಚು ಮಾಡಲಿಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತೇಳಿ ಸೀದಾ ಹೇಳಿದೆ. ಆಗ ಅವರು ಹೇಳಿದರು, ಹೌದು ನಿಮ್ಮ ಸ್ಟ್ಯಾಂಡರ್ಡ್ ನಮ್ಗೆ ಗೊತ್ತುಂಟು, ಆದರೆ ಈ ಸಲ ನಾವೇ ಮಾಡ್ತೇವೆ, ನೀವು ಪರ್ಮಿಷನ್ ಮಾತ್ರ ಕೊಡಬೇಕಂತೇಳಿ. ಅದನ್ನು ಹೇಗೆ ಮಾಡ್ತಾರೋ ಅದು ಅವರಿಗೆ ಬಿಟ್ಟದ್ದು. ಹಾಗೆ ಪ್ರತಿಯೊಂದು ವಿಷಯ, ನಾನು ಇದೊಂದು ಉದಾಹರಣೆ ಮಾತ್ರ ಕೊಟ್ಟೆ. ನಾನು ಪ್ರತಿಯೊಂದು ವಿಷಯದಲ್ಲಿ ಕೂಡ, ಇನ್ನು ಅವರ ಬಗ್ಗೆ ಇಲ್ಲಿ ವೇದಿಕೆಯಲ್ಲಿರುವ ಅತಿಥಿಗಳೆಲ್ಲ ನನಗಿಂತ ಜಾಸ್ತಿ ತಿಳ್ಕೊಂಡವರು.
ಅವರು 1994ರಲ್ಲಿ ಮಂಗಳ ಗಂಗೋತ್ರಿ ಜೂನಿಯರ್ ಚೇಂಬರ್ ಅಂತ ಹೇಳುವಂತಹ JCI ಘಟಕವನ್ನು ಕೊಣಾಜೆಯಲ್ಲಿ ಪ್ರಾರಂಭಿಸಿದರು. ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಆ ಅವಧಿಯಲ್ಲಿ ಕೂಡ ಅತ್ಯುತ್ತಮ ಘಟಕ ಅಂತ ಹೇಳುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದರು. ಅದಲ್ಲದೆ ಅವರಿಗೆ ಬೇರೆ ಕೂಡ ವೈಯಕ್ತಿಕ ಪ್ರಶಸ್ತಿಗಳು ಕೂಡ JCIಯಲ್ಲಿ ಕೂಡ ಬಂದಿದೆ. ಆನಂತರ ರೋಟ್ರಿ, ಲಯನ್ ಅದೆಲ್ಲದರಲ್ಲಿ ಕೂಡ ಅವರು ಯಾವುದೇ ರಂಗಕ್ಕೆ ಇಳಿದ್ರು ಅದರಲ್ಲಿ ಒಬ್ಬ ಸದಸ್ಯನಾಗಿ ಅಥವಾ ಒಬ್ಬ ಅಧ್ಯಕ್ಷನಾಗಿ ಅಥವಾ ಒಂದು ಪದಾಧಿಕಾರಿಯಾಗಿ ಬರೆ ಕೂತುಕೊಳ್ಳುವಂಥ ಜಾಯಮಾನ ಅವ್ರದ್ದಲ್ಲ. ಅದರಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಆ ಒಂದು ಸಂಘ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಜಾಯಮಾನ ಅವ್ರದ್ದು. ಆದ್ದರಿಂದ ಎಲ್ಲ ಕಡೆ ಕೂಡ ರವೀಂದ್ರ ಮಾಸ್ಟರ್ ಅಂತ ಹೇಳುವಾಗ ಆ ರವೀಂದ್ರ ಮಾಸ್ಟರ್ ಒಂದು ಚಾಪು ಬೇರೆ. ಅಂತಹ ಒಬ್ಬ ಒಳ್ಳೆಯ ಅಧ್ಯಾಪಕರನ್ನು ನಾವು ಇವತ್ತು ನಮ್ಮ ಈ ವಿದ್ಯಾಸಂಸ್ಥೆಯಿಂದ ಬಿಟ್ಟುಕೊಡಬೇಕಾಗ್ತದೆ. ಬಿಟ್ಟುಕೊಡದೆ ಉಪಾಯ ಇಲ್ಲ. ಅವರ ಬಗ್ಗೆ ಮಾತಾಡಲಿಕ್ಕೆ ನಿಜವಾಗಿ ಅಂತ ಹೇಳಿದರೆ ಇನ್ನೂ ಕೂಡ ಇದೆ, ಆದರೆ ನನಗೆ ಮಾತು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಇನ್ನು ಇವತ್ತಿನಿಂದ ಅವರ ನಿವೃತ್ತಿ ಜೀವನವು ಸುಖಮಯವಾಗಲಿ, ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಇನ್ನು ಮುಂದೆ ಕೂಡ ಅವರ ಸಲಹೆ ಸೂಚನೆಗಳು ನಮ್ಮ ಈ ವಿದ್ಯಾಸಂಸ್ಥೆಗೆ ನಾವು ಬೇಕಾದಾಗ ಕೇಳ್ತೇವೆ, ಆವಾಗ ಅವರು ಖಂಡಿತವಾಗಿ ಕೊಡ್ತಾರೆ ಅಂತ ಹೇಳುವ ಭರವಸೆ ಉಂಟು. ಹಾಗೆ ಕೊಡಬೇಕಂತೇಳಿ ಅವರ ಹತ್ರ ವಿನಂತಿಸುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಇಂದು ಮುಖ್ಯೋಪಾಧ್ಯಾಯರ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಲ್ಲಿ ಬಂದು ನಿಂತಿರುವೆನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬ ಮಾತು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಗುರುಗಳ ಪಾತ್ರ ಮಹತ್ವದ್ದಾಗಿದೆ. ಏನೂ ಅರಿಯದ ನಮಗೆ ವಿದ್ಯೆ ಬುದ್ಧಿಯನ್ನು ಒಳ್ಳೆಯ ಮೌಲ್ಯವನ್ನು ಕಲಿಸಿಕೊಟ್ಟು ತಿದ್ದಿ ನಮ್ಮನ್ನು ಸಲಹಿದ್ದಾರೆ. ಹೀಗೆ ನಮ್ಮ ಶಾಲೆಯಲ್ಲಿ 35 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಈ ಶಾಲೆಯನ್ನು ಉತ್ತಮವಾಗಿ ನಡೆಸಿಕೊಂಡು ನಿವೃತ್ತಿಯ ಅಂಚಿಗೆ ಬಂದು ತಲುಪಿರುವ ಶ್ರೀ ಕೆ ರವೀಂದ್ರ ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿದೆ. ಇದನ್ನು ತಿಳಿದು ಮನಸ್ಸಿಗೆ ತುಂಬ ಬೇಸರವಾದರೂ ಅವರನ್ನು ಬೀಳ್ಕೊಡಬೇಕಾದ ಅನಿವಾರ್ಯವಾಗಿದೆ. ಇವರಿಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿರುವುದು ನಮ್ಮ ಶಾಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಇವರು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಇವರು ಉತ್ತಮ ಶಿಕ್ಷಕರಲ್ಲದೆ ಉತ್ತಮ ಮಾತುಗಾರರು, ಒಳ್ಳೆಯ ವಾಗ್ಮಿ, ಹೀಗೆ ಅನೇಕ ಪ್ರತಿಭೆಗಳು ಇವರಲ್ಲಿ ಅಡಕವಾಗಿದೆ. ಇವರ ಎಲ್ಲ ವಿಚಾರಗಳನ್ನು ನಾನು ನನ್ನ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಮಾತ್ರವಲ್ಲದೆ 10ನೇ ತರಗತಿಯ ಫಲಿತಾಂಶಕ್ಕೆ ಪ್ರತಿ ಬಾರಿಯೂ ತಯಾರಿಯನ್ನು ಮಾಡುತ್ತಾ ಬಂದವರು. ಈ ಬಾರಿಯೂ 100% ಫಲಿತಾಂಶ ಬರಬೇಕೆಂದಿದ್ದಾರೆ. ಖಂಡಿತವಾಗಿಯೂ ನಾವೆಲ್ಲರೂ ಪ್ರಯತ್ನವನ್ನು ಮಾಡಿ ಈ ವರ್ಷ ಸಾಧನೆಯನ್ನು ಮಾಡಲಿದ್ದೇವೆ ಎಂದು ಹೇಳುತ್ತಾ ನಮಗೆಲ್ಲರಿಗೂ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಬೇಡಿಕೊಳ್ಳುತ್ತಾ ನನ್ನ ಈ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ಗೌರವಾನ್ವಿತ ಅಧ್ಯಕ್ಷರೇ, ಗುರುಗಳೇ ಹಾಗೂ ಪೋಷಕರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು. ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧಿಸಬೇಕಾಗಿದ್ದರೆ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ. ನಾವು ಜೀವನದಲ್ಲಿ ಸಾಧಿಸುವಾಗ ಒಂದು ಉತ್ತಮವಾದ ಒಂದು ಗುರಿಯನ್ನು ಹೊಂದಿರಬೇಕು. ಆ ಗುರಿಯ ಹಿಂದೆ ನಮ್ಮ ಗುರುಗಳು ಎಂದೆಂದಿಗೂ ಇರುತ್ತಾರೆ ಹಾಗೂ ನಮ್ಮ ಉದ್ದೇಶಗಳನ್ನು ಈಡೇರಿಸುವಲ್ಲಿ ಗುರುಗಳು ನಮ್ಮ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾಗಿ 35 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಶ್ರೀ ಕೆ ರವೀಂದ್ರ ರೈ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಏಕೆಂದರೆ ನಮ್ಮ ಶಾಲೆಯನ್ನು ತುಂಬ ಸ್ವಚ್ಛತೆಯಿಂದ ಶಿಸ್ತಿನಿಂದ ನೋಡಿಕೊಂಡಿದ್ದಾರೆ. 35 ವರ್ಷಗಳವರೆಗೆ 12 ವರ್ಷಗಳವರೆಗೆ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ನಮ್ಮನ್ನು ಬಿಟ್ಟು ಹೋಗುತ್ತಿರುವುದು ನಮಗೆ ತುಂಬ ಬೇಸರದ ಸಂಗತಿಯಾಗಿದೆ. ಆದರೂ ಇವರು ನಮಗೆ ಆಗಾಗ ಬೋಧಿಸುತ್ತಿದ್ದ ಶಿಸ್ತು, ಸಂಯಮ, ಸಹನೆ, ಸಹಯೋಜನೆ ಇಂತಹ ತುಂಬ ಪ್ರಾಮಾಣಿಕ ಗುಣಗಳನ್ನು ನಮಗೆ ಕಲಿಸಿದ್ದಾರೆ. ಇಂತಹ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಎಂದೆಂದಿಗೂ ಪಾಲಿಸುತ್ತೇವೆ. 10ನೇ ತರಗತಿಯಲ್ಲಿ ಕಲಿಯುತ್ತಿರುವ
ನಮ್ಮ ಈ 3 ವರ್ಷಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಪ್ರೀತಿಯ ಗುರುಗಳಾದ ಶ್ರೀ ಕೆ ರವೀಂದ್ರ ಸರ್ ಇವರಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ನಮ್ಮನ್ನು ಆಶೀರ್ವಾದಿಸಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದ. ಜ್ಞಾನ ಜ್ಯೋತಿಯ ಬೆಳಗಿದ ನನ್ನ ಗುರುವೇ, ಹೃದಯ ಮಂದಿರದಲ್ಲಿ ದೇವನಾಗಿರುವೆ. ಜ್ಞಾನ ಜ್ಯೋತಿಯ ಬೆಳಗಿದ ನನ್ನ ಗುರುವೇ, ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಈಶ್ವರನು, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಗುರುವಿಗೆ ನಮನ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಈಶ್ವರನು, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಗುರುವಿಗೆ ನಮನ. ಗುರುವಿನಿಂದ ಸಕಲ ವಿದ್ಯೆಯು ಸಿದ್ಧಿಯಾಗುವುದು, ಗುರುವಿನ ಆಶೀರ್ವಾದ ಪಡೆಯಲು ಶಿರವಬಾಗುವೆವು. ಗುರುವಿನ ಆಶೀರ್ವಾದ ಪಡೆಯಲು ಶಿರವಬಾಗುವೆವು. ಜ್ಞಾನ ಜ್ಯೋತಿಯ ಬೆಳಗಿದ ನನ್ನ ಗುರುವೇ, ಹೃದಯ ಮಂದಿರದಲ್ಲಿ ದೇವನಾಗಿರುವೆ. ಜ್ಞಾನ ಜ್ಯೋತಿಯ ಬೆಳಗಿದ ನನ್ನ ಗುರುವೇ, ಜ್ಞಾನ ಜ್ಯೋತಿಯ ಬೆಳಗಿದ ನನ್ನ ಗುರುವೇ. ಭಾಷಣವನ್ನು ಮಾಡುತ್ತಾ ತಾವು ಉತ್ತಮವಾಗಿ ಎಲ್ಲ ಸೇವೆಗಳನ್ನು ಮಾಡುತ್ತಾ ಬಂದಂಥ ಅವರಿಗೆ JC ಅವರ ವತಿಯಿಂದ ಸಾಧನಶ್ರೀ ಎಂಬ ಪ್ರಶಸ್ತಿಗಳು ಕೂಡ ಅವರಿಗೆ ಲಭಿಸಿದೆ. ಒಬ್ಬ ಆದರ್ಶ ಶಿಕ್ಷಕನಾಗಿದ್ದ ಇವರು ಗುರುವಿನ ಸ್ಥಾನವನ್ನು ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಪಕರಾಗಿ ಉತ್ತಮ ಶಿಕ್ಷಕರ ಪಾತ್ರ ವಹಿಸಿದಂತಹ ಒಂದು ಹೆಗ್ಗಳಿಕೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಲಭಿಸಿದೆ. ಏನಂದರೆ ಅವರು ನಿಷ್ಠೆ ಮತ್ತು ಪ್ರಾಮಾಣಿಕತನದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಅಂದರೆ ಒಂದು ದಿನವೂ ಕೂಡ ಅವರು ರಜೆ ಮಾಡಿದವರಲ್ಲ, ರಜೆ ಇಷ್ಟರವರೆಗೆ ಮಾಡಲಿಲ್ಲ. ಯಾವುದೇ ಅವರು CL ಆಗಲಿ EL ಆಗಲಿ ಹಾಗೆಯೇ ಉಂಟು. ಅಂದರೆ ಅಷ್ಟು ನಮ್ಮ ಮನೆಯೇ ಶಾಲೆ ಎಂಬ ಒಂದು ಭಾವನೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ ಮುಖ್ಯವಾಗಿ ಏನಂದರೆ ಅವರು ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಬೇಕು, ಅವರು ಹೆಚ್ಚು 100% ಪಾಸ್ ಆಗಬೇಕು, ಎಲ್ಲರೂ ಉತ್ತಮವಾಗಿ ಸಾಧನೆಯನ್ನು ಮಾಡಿ ಹೆಸರನ್ನು ಪಡಿಬೇಕು, ಅಂದರೆ ನಮ್ಮ ಸಂಸ್ಥೆ ಹೆಸರನ್ನು ಪಡಿಬೇಕೆಂಬ ಒಂದು ಆಶೆ ಆಕಾಂಕ್ಷೆಯನ್ನು ಅವರು ಹೊತ್ತಿರುವರು. ಹಾಗೆ ಅವರು ಹೇಳೋ ಒಂದು ಮಾತುಂಟು, ಏನಂದರೆ ಇದು ಹಿರಿಯರು ಕಟ್ಟಿದಂಥ ಒಂದು ಸಂಸ್ಥೆ, ಹಿರಿಯರು ಅನ್ನ ಕೊಟ್ಟು ಇಲ್ಲಿ ವಿದ್ಯಾಸಂಸ್ಥೆ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಹೆಚ್ಚು ವಿದ್ಯೆಯನ್ನು ಕೊಡ್ತಾ ಇದ್ದರು. ಹಾಗಾಗಿ ನಾವು ಕೂಡ ಹೆಚ್ಚು ಶ್ರಮಪಟ್ಟು ದುಡಿಬೇಕು, ನಾವು ನಿಜವಾಗಿಯೂ ವಿದ್ಯಾಸಂಸ್ಥೆಯನ್ನು ಬೆಳಗಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು ಎಂಬ ಒಂದು ಮಾತು ಅವರು ಹೇಳ್ತಾ ಇದ್ರು. ಅಂದರೆ ಅವ್ರನ್ನ ಆಶೆ ಇತ್ತು, ಏನಂದರೆ ನಮ್ಮ ವಿದ್ಯಾಸಂಸ್ಥೆ ಎಲ್ಲದರಲ್ಲೂ ಹೆಸರನ್ನು ಪಡೆದುಕೊಂಡಿದೆ, ಎಲ್ಲದರಲ್ಲೂ A ಗ್ರೇಡ್ ಪಡೆದಿದೆ, ಆದರೆ ಕಲಿಕೆಯಲ್ಲಿ ಮಾತ್ರ ಸ್ವಲ್ಪ ಹಿಂದೆ ಇದ್ದಾರೆ ಅಂತೇಳಿ. ಹಾಗಾಗಿ ನಾವು ಇನ್ನು ಮುಂದೆ ಅವರ ಆಶೆಯನ್ನು ನಾವು ಈಡೇರಿಸುವ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಹೆಚ್ಚು ಕಲಿಯುವಂತಾಗಲಿ, ನಾವು ಹೆಚ್ಚೆಚ್ಚು ಶ್ರಮಪಟ್ಟು ದುಡಿಯುವ ಅಂತೇಳಿ ಹೇಳುತ್ತಾ ನಾನು ಇನ್ನೊಂದೇನೆಂದರೆ ಮುಖ್ಯವಾಗಿ ಏನಂದರೆ ಅವರು ಉತ್ತಮ ವಾಗ್ಮಿಗಳು. ಎಷ್ಟು ವಾಗ್ಮಿಗಳು ಅಂತೇಳಿ ಅವರ ಮನೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಅವರ ಮನೆಯು ಒಂದು ಸಣ್ಣ ಗ್ರಂಥಾಲಯವೇ ಆಗಿದೆ. ಅಂದರೆ ಮನೆಯ ಒಂದು ಮೂಲೆಯಲ್ಲಿ ಎಲ್ಲ ಪುಸ್ತಕಗಳು, ಅಂದರೆ ಪುಸ್ತಕಗಳನ್ನು ಓದೋದು, ಬೇಕಾದ ಪುಸ್ತಕ ತೆಗೆಯುವುದವರು ಗ್ರಂಥಾಲಯ ಇಡುವಂಥ ಒಂದು ಅಭ್ಯಾಸವನ್ನು ಅವರು ಬೆಳೆಸಿಕೊಂಡಿದ್ದರು. ಇನ್ನು ಹೇಳುವುದಂದರೆ ಮುಂದೆ ನನ್ನ ಅಧಿಕಾರಾವಧಿ. ನನ್ನ ಅಧಿಕಾರಾವಧಿಯಲ್ಲಿ ಅಂದರೆ ಆಡಳಿತ ಮಂಡಳಿಯ ಮತ್ತು ನಮ್ಮ ಅಧ್ಯಾಪಕ ವೃಂದವರೊಂದು ಸಹಕಾರದಿಂದ ಖಂಡಿತವಾಗಿಯೂ ನಾನು ಉತ್ತಮವಾದ ಸೇವೆಯನ್ನು ನಮ್ಮ ಈ ವಿದ್ಯಾಸಂಸ್ಥೆಗೋಸ್ಕರ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೂ ನಾನು ಸದಾ ಸಿದ್ಧನಾಗಿ ಇದ್ದೇನೆ. ಕೊನೆಯಾಗಿ ಹೇಳೋದೇನೆಂದರೆ, ಸರ್ ನಿಮಗೆ ನೀವು ವೃತ್ತಿಯಲ್ಲಿ ನಿವೃತ್ತರಾದರೆ ಹೊರತು ಪ್ರವೃತ್ತಿಯಿಂದ ಅಲ್ಲ. ಏನಂದರೆ ನೀವು ನಮ್ಮ ಸಂಸ್ಥೆಯಲ್ಲಿ ಹೆಚ್ಚು ದುಡಿದಿದ್ದೀರಾ, ಎಷ್ಟು ಎಲ್ಲ ನಮಗೆ, ಅಂದರೆ ನಾನು ಈ ವೇದಿಕೆಯಲ್ಲಿ ನಿಲ್ಲಕ್ಕೆ ಕಾರಣ ಅವರೇ. ಏನಂದರೆ ಅವರು ಎಲ್ಲ ಚಟುವಟಿಕೆ ನಡೆಯುವಾಗ ಮುಖ್ಯವಾಗಿ ಹೇಳಂದರೆ ನೀವು ಸ್ವಲ್ಪ ಮಾತನಾಡಬೇಕು, ನೀವು ಭಾಷಣ ಮಾಡಬೇಕು, ಮುಂದೆ ಮಾಡಿದರೆ ನಿಮಗೆ ಅದರಿಂದ ನೀವು ನಿಮ್ಮ ಪ್ರತಿಭೆಯು ಬೆಳಗಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಮಾತುಗಳು ಅವರು ಯಾವತ್ತೂ ನಮಗೆ ಕೊಡ್ತಾ ಇದ್ರು. ಹಾಗಾಗಿ ಇಲ್ಲಿ ಈ ವೇದಿಕೆ ಮುಂದಿಂತ ಮಾತಾಡಲಿಕ್ಕೆ ಕಾರಣ ಕರ್ತರು ನಮಗೆ ನಮ್ಮ ಸರೇ ಆಗಿದ್ದಾರೆ. ಇನ್ನು ಮುಂದಿನ ಭವಿಷ್ಯ ನಿಮ್ಮದು ಉಜ್ವಲವಾಗಲಿ. ನಮ್ಮ ಈ ಸಂಸ್ಥೆಯಲ್ಲಿ ಇನ್ನೂ ನಿಮ್ಮ ಸಹಾಯ ಸಹಕಾರ ನಮಗೆ ದೊರೆಯುವಂತಾಗಲಿ. ನಮಗೆ ಎಲ್ಲ ಬೇಕು ಬೇಡಗಳು ಸಲಹೆಗಳು ಏನಿದ್ರೂ ಕೂಡ ನಮಗೆ ಈ ಸಂಸ್ಥೆಗೆ ನಮ್ಮ
ಅಧ್ಯಾಪಕರಿಗೆ ಬೇಕು ಅಂತ ಹೇಳ್ತಾ, ಇನ್ನು ಮುಂದೆಯೂ ಕೂಡ ನಿಮ್ಮ ಸಲಹೆ ಸೂಚನೆಗಳಿಗೆಲ್ಲ ನಾವು ಆಶಿಸುತ್ತಾ ನಿಮ್ಮ ಮುಂದಿನ ಬದುಕು ಉಜ್ವಲವಾಗಲಿ, ನಿಮಗೆ ನಿಮ್ಮ ಆಶೆ ಆಕಾಂಕ್ಷೆಗಳೆಲ್ಲವೂ ಈಡೇರಲಿ, ದೇವರ ಆಶೀರ್ವಾದ ಸದಾ ನಿಮಗೆ ಇರಲಿ ಅಂತ ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಾನು 1998 ಡಿಸೆಂಬರ್ 14 ತಾರೀಕಿಗೆ ಹರೇಕಳ ಶಾಲೆಗೆ ಫಸ್ಟಿಗೆ ಬಂದವ. ನಾನು ಹರೇಕಳ ಊರು ಅಂತ ನೋಡಿದ್ದು ಅವತ್ತೇ, ಡಿಸೆಂಬರ್ 14, 1998 ಇಸ್ವಿ ಇಂಟರ್ವ್ಯೂಗೆ ಬಂದಾಗ ಇಂಟರ್ವ್ಯೂಲ್ಲಿ ಆದ ನಂತರ ನಾನು ಸ್ಟಾಫ್ ರೂಮಿಂದ ಹೊರಗೆ ಬರುವಾಗ ನನಗೆ ಇಲ್ಲಿಯ ಸ್ಟಾಫ್ ಪ್ರಥಮವಾಗಿ ಸಿಕ್ಕಿದವರು ಅಂದರೆ ರವೀಂದ್ರ ಮಾಸ್ಟರ್. 98ರಲ್ಲಿ ಇಂಟರ್ವ್ಯೂ ಆಗಿ ಹೊರಗೆ ಹೋದಾಗ ಎಲ್ಲಿ ಉಳ್ಕೊಳ್ತೀರಿ, ಎಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ತೀರಿ ಅಂತೆಲ್ಲ ಕೇಳಿಕೊಂಡು ಆತ್ಮೀಯವಾಗಿ ಅವತ್ತೇ ಮಾತಾಡಿದರೆ. ಆದ್ದರಿಂದ ನನಗೆ ಅವತ್ತಿನಿಂದ ಸಾಧಾರಣ 20 ವರ್ಷದಿಂದ ನನಗೆ ಮತ್ತು ರವೀಂದ್ರ ಮಾಸ್ಟರ್ಗೆ ತುಂಬ ಆತ್ಮೀಯತೆ. ನಾವು ಯಾವುದೇ ವಿಷಯವನ್ನು ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಮರಕಳ ಬೆಟ್ಟು ಜಾತ್ರೆಗಿರ್ಬೋದು, ಪ್ರತಿಯೊಂದು ನಮ್ಮ ಶಾಲೆಯ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ 5-6 ಡ್ಯಾನ್ಸ್ ಆಗ್ತಿತ್ತು. ಆಗ ಕ್ಯಾಸೆಟ್ ಇಟ್ಟು ನಮ್ಮ ಆಡಳಿತ ಮಂಡಳಿಯವರು ಕ್ಯಾಸೆಟ್ ಇಟ್ಟು ಡ್ಯಾನ್ಸ್ ಮಾಡಲಿಕ್ಕಿಲ್ಲ, ಜನಪದ ಗೀತೆ ಅಥವಾ ಭಕ್ತಿ ಪ್ರಧಾನವಾದ ಗೀತೆಯನ್ನೇ ಡ್ಯಾನ್ಸ್ ಮಾಡಬೇಕು ಅಂತ ಒಂದು 4-5 ವರ್ಷ ಕಂಡೀಷನ್ ಇತ್ತು. ಆದ್ದರಿಂದ ಇಲ್ಲಿ ನಾವೆಲ್ಲ ಜನಪದ ಗೀತೆಯನ್ನೇ ಹೆಚ್ಚು 10 ತುಳು ಹಾಡುಗಳನ್ನು ಹಾಡಿ ಇಲ್ಲಿ ಡ್ಯಾನ್ಸಿಗೆ ಹಾಡ್ತಿದ್ದೆವು ಮತ್ತು ಡ್ಯಾನ್ಸ್ ಮಾಡ್ತಿದ್ರು ಮಕ್ಕಳು. ಆ ಡ್ಯಾನ್ಸ್ಗಳೆಲ್ಲ ಮರಕಳ ಬಿಟ್ಟು ಜಾತ್ರೆಗೆ ಹೋಗಿ ಅಲ್ಲಿ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು. ಪ್ರತಿ ವರ್ಷವೂ ಕೂಡ 3-4 ವರ್ಷ ಅವರ ಮನೆಯಲ್ಲೇ 20-25 ಮಕ್ಕಳು ಮತ್ತು ನಾವು ಹಾಲ್ಟ್, ಬೆಳಿಗ್ಗೆ ರಾತ್ರಿ ಊಟ ಮಾಡಿ ಬೆಳಿಗ್ಗೆ ತಿಂಡಿ ತಿಂದು ಆರಾಮವಾಗಿ ನಾವು ಹೋಗ್ತಿದ್ದ ಅಂಥ ಒಂದು ಬಾಂಧವ್ಯ ನಮ್ಮಲ್ಲಿತ್ತು. ಹಾಗೆ ಮುಖ್ಯೋಪಾಧ್ಯಾಯರಾಗಿ ಪದೋನ್ನತಿ ಹೋಗೋದ್ರ ಮೊದಲು ಕೂಡ ಸ್ಟಾಫಲ್ಲಿ ಕೂಡ ಹಾಗೆ ಅವರು ತಮ್ಮ ಪೀರಿಯಡ್ ಆಗುವಾಗ, ಅವರ ಪೀರಿಯಡ್ ಪಾಠಕ್ಕೆ ಆಗುವಾಗ ಚಾಚು ತಪ್ಪದೆ 1 ನಿಮಿಷವೂ ವೇಸ್ಟ್ ಮಾಡದೆ ಕ್ಲಾಸಿಗೆ ಹೋಗ್ತಾ ಇದ್ರು. ಆನಂತರ ಲೆಸನ್ ಪ್ಲಾನ್ ಕೂಡ ಬರಿತಾ ಇದ್ರು ಅಚ್ಚುಕಟ್ಟು. ಅವರು ಮತ್ತು ಸದಾನಂದ ಮಾಸ್ಟರ್ ಇಬ್ಬರು ಇದ್ರು. ಅವರು ಸ್ಟಾಫ್ ರೂಮಲ್ಲಿ ಪುಸ್ತಕ ಇಡುವ ಕ್ರಮವೂ ಚಂದ, ಶಾಲೆ ಅವರು ಪಾಠ ಮಾಡುವುದೂ ಚಂದ. ಅವರ ಪ್ರತಿಯೊಂದು ನೀಟ್ನೆಸ್ ನೋಡಿ ನಾನು ಮನಸೋತಿದ್ದೇನೆ. ನಮ್ಮ ಇಬ್ಬರು ಸ್ಟಾಫಲ್ಲಿ, ನಮ್ಮಲ್ಲಿ ಇಬ್ಬರಲ್ಲಿ, ಅವರಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ವಿಶೇಷ ಶಕ್ತಿ ಅವರಲ್ಲಿತ್ತು. ಮನೆಯಲ್ಲಿ ನೋಡಿದ್ರು ಕೂಡ ಹಾಗೆ, ಮನೆಯ ಒಂದು ಲೈಬ್ರರಿ ಇದೆ, ಅಲ್ಲಿ ಕೂಡ ಹಾಗೆ ಪುಸ್ತಕಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿಡುವಂಥ ಒಂದು ಸ್ವಭಾವ ಅವರದು. ಒಟ್ಟಾರೆ ಚೆಲ್ಲಾಪಿಲ್ಲಿ ಆಗಿದೆ ಆಚೆ ಇದ್ದರೆ ಅವರಿಗೆ ನೋಡಲಿಕ್ಕೆ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಜೀವನದಲ್ಲಿ ಶಿಸ್ತು ತುಂಬ ಅಳವಡಿಸಿಕೊಂಡವರು, ಅದನ್ನು ಪಾಲಿಸಿದವರು, ಹೇಳುವುದಕ್ಕಿಂತ ಜಾಸ್ತಿ ಸ್ವಂತ ಅನುಷ್ಠಾನಕ್ಕೆ ಗೊಳಿಸಿದವರು ರವೀಂದ್ರ ಇವರು ಹೇಳಿಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಆದ್ದರಿಂದ ಮತ್ತೊಂದು ವಿಶೇಷ ಗುಣ ಅಂದರೆ, ನನಗೆ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಸ್ವಲ್ಪ ತಾಳ್ಮೆ ಕಡಿಮೆ. ನಮ್ಮ ಹೆಡ್ ಮಾಸ್ಟರ್ ಹಾಗೆಲ್ಲ, ಪ್ರತಿಯೊಂದು ವಿಷಯವನ್ನು ಸಿಟ್ಟು ಬರೋದು ಭಾರಿ ಕಡಿಮೆ, ಬಂದರೂ 1 ನಿಮಿಷ 2 ನಿಮಿಷ ಅಷ್ಟೇ. ಎಲ್ಲರನ್ನೂ ಕೂಡ ನಮ್ಮ ಸ್ಟಾಫನ್ನು ಒಗ್ಗಟ್ಟಿನಿಂದ ಕೊಂಡೋಗಿ ಏನೂ ಸಮಸ್ಯೆ ಬಂದು ಕೂಡ ಅದನ್ನು ತಾಳ್ಮೆಯಿಂದ ಸಾವಧಾನದಿಂದ ಪರಿಹರಿಸಿ ಹೋಗುವಂಥ ವಿಶೇಷ ಶಕ್ತಿ ಅವರಲ್ಲಿತ್ತು. ಮತ್ತು ಅವರ ಮಾತಲ್ಲಿ ನೋಡಿದಾಗ ಒಂಥರ ವಿನಯತೆ, ಸರಳತೆ, ನಾವೆಲ್ಲರೂ ಅದಕ್ಕೆ ಮಾರು ಹೋಗ್ತೇವೆ, ಮನಸೋಲ್ತೇವೆ ಅಂತ ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮುಖ್ಯೋಪಾಧ್ಯಾಯರು ನಮ್ಮನ್ನು ಈ ಸುದೀರ್ಘವಾದ ಸೇವೆಯನ್ನು ಮಾಡಿ ಇವತ್ತು ನಮ್ಮ ವಿದ್ಯಾಸಂಸ್ಥೆಯನ್ನು ಅಗಲ್ತಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ನೋವಿನ ಸಂಗತಿಯೇ ಹೌದು. ಆದರೆ 60 ಸರಕಾರದ ನಿಯಮದಂತೆ 60 ವರ್ಷಗಳು ಪೂರೈಸಿದಾಗ ಈ ಉದ್ಯೋಗವನ್ನು ಬಿಟ್ಟು ಹೋಗುವುದು ಅನಿವಾರ್ಯವೂ ಹೌದು. ಆದ್ದರಿಂದ ಅವರ ಮುಂದಿನ ಜೀವನವು ಶುಭದಾಯಕವಾಗಲಿ, ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನಿತ್ತು ಅವರ ಮನದ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಹಾರೈಸುತ್ತಾ ನನ್ನ ಈ ಮಾತನ್ನು ಹಾಡಿನೊಂದಿಗೆ ಕೊನೆಗೊಳಿಸ್ತೇನೆ. ಶುಭ ವಿದಾಯವು ನಿಮಗೆ ವಾಗ್ಮಿಗಳಿಗೆ, ಶುಭ ವಿದಾಯವು ನಿಮಗೆ ಜ್ಞಾನನಿಧಿಗೆ, ಶುಭವನ್ನು ಕೋರುವೆವು ಇಂದು ನಿಮಗೆ, ಶುಭ ವಿದಾಯವು ನಿಮಗೆ ವಾಗ್ಮಿಗಳಿಗೆ. ಬದುಕನ್ನು ಪ್ರೀತಿಸುವ ನಿಮ್ಮ ಔದಾರ್ಯವು, ಜೀವನದಿ ಸರಳತೆಯು, ಸತತ ಪರಿಶ್ರಮವು,
ಬದುಕನ್ನು ಪ್ರೀತಿಸುವ ನಿಮ್ಮ ಔದಾರ್ಯವು ಜೀವನದಿ ಸರಳತೆಯು ಸತತ ಪರಿಶ್ರಮವು ಸಹನಶೀಲ ವ್ಯಕ್ತಿತ್ವ ಸಹನಶೀಲ ವ್ಯಕ್ತಿತ್ವ ನಮಗೆ ಆದರ್ಶವು ನಿಮ್ಮ ಸೇವೆಗೆ ನಾವು ಚಿರಋಣಿಗಳು ನಿಮ್ಮ ಸೇವೆಗೆ ನಾವು ಚಿರಋಣಿಗಳು ಶುಭ ವಿದಾಯವು ನಿಮಗೆ ವಾಗ್ಮಿಗಳಿಗೆ ಶುಭವನ್ನು ಕೋರುವೆವು ಇಂದು ನಿಮಗೆ ಶುಭ ವಿದಾಯವು ನಿಮಗೆ ವಾಗ್ಮಿಗಳಿಗೆ ನಿಮ್ಮ ಮುಂದಿನ ಬದುಕು ಶುಭವನ್ನು ತರಲಿ ನಿಮ್ಮ ಮನದಾಸೆಗಳು ನೆರವೇರಲಿ ನಿಮ್ಮ ಮುಂದಿನ ಬದುಕು ಶುಭವನ್ನು ತರಲಿ ನಿಮ್ಮ ಮನದಾಸೆಗಳು ನೆರವೇರಲಿ ನಿಮ್ಮೊಲವೇ ಈ ಮನೆಗೆ ನಿಮ್ಮೊಲವೇ ಈ ಮನೆಗೆ ಶ್ರೀರಕ್ಷೆಯಾಗಿರಲಿ ನಿಮ್ಮ ಬಾಳಿನ ಜ್ಯೋತಿ ಬೆಳಗುತ್ತಿರಲಿ ನಿಮ್ಮ ಬಾಳಿನ ಜ್ಯೋತಿ ಬೆಳಗುತ್ತಿರಲಿ ನಿಮ್ಮ ಬಾಳಿನ ಜ್ಯೋತಿ ಬೆಳಗುತ್ತಿರಲಿ ಶುಭ ವಿದಾಯವು ನಿಮಗೆ ವಾಗ್ಮಿಗಳಿಗೆ ಶುಭವನ್ನು ಕೋರುವೆವು ಇಂದು ನಿಮಗೆ ಶುಭ ವಿದಾಯವು ನಿಮಗೆ ಶುಭ ವಿದಾಯವು ನಿಮಗೆ ಜ್ಞಾನ ನಿಧಿಗೆ ವಾಗ್ಮಿಗಳಿಗೆ. ವಂದನೆಗಳು ಶ್ರೀಯುತ ರವಿಶಂಕರ್ ಸರ್ ಅವರಿಗೆ. ಈಗ ಈ ಒಂದು ನಮ್ಮ ಶ್ರೀಯುತ ರವೀಂದ್ರ ರೈ ಇವರಿಗೆ ನಿವೃತ್ತಿ ಹೊಂದುವಂತಹ ದಿನ. ಆದರೆ ಈ ಒಂದು ನಿವೃತ್ತಿ ಹೊಂದುವಂತಹ ದಿನದಲ್ಲಿ ಸರ್ಕಾರದ ನಿಯಮದಂತೆ ನಾವೆಲ್ಲರೂ ಕೂಡ ಅವರನ್ನು ಹೃದಯಪೂರ್ವಕವಾಗಿ ಕಳಿಸಿಕೊಡುವಂತಹ ಒಂದು ಸಂಪ್ರದಾಯ ನಿಮ್ಮೆಲ್ಲರದು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಲ್ಲಿ ಕೂಡ ನಾನು ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಅವರ ಬಗ್ಗೆ ಹೇಳಿದ್ದಾರೆ. ನಾನೇನು ಹೇಳಲು ಎಂಬುದಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಅವರಲ್ಲಿರುವಂತಹ ಒಂದು ನನಗೆ ಭಾರಿ ಒಂದು ಸಂತೋಷ ತರುವುದಂತ ಹೇಳಿದರೆ ಅವರಲ್ಲಿ ಒಂದು ಉತ್ತಮ ಸಂಘಟನೆ ಇದೆ. ಒಂದು ಸಂಘಟನೆ ಮತ್ತು ಎಲ್ಲರನ್ನು ಕೂಡ ನಗುತ್ತಾ ಎಲ್ಲ ಕೆಲಸವನ್ನು ಕೂಡ ಮಾಡುವಂತಹ ಒಂದು ಚಾತುರ್ಯ ನಾಯಕತ್ವ ಇದೆ. ಆಮೇಲೆ ನಮ್ಮ ಶಾಲೆ ಒಳ್ಳೆದಾಗಬೇಕು, ನಾವೆಲ್ಲರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಬೇಕು ಅಂತ ಯಾವತ್ತೂ ಕೂಡ ನಮ್ಮೊಂದಿಗೆ ಒಂದು ಅಧ್ಯಾಪಕರಾಗಿ ಅಲ್ಲ, ಒಂದು ಮುಖ್ಯೋಪಾಧ್ಯಾಯರಾಗಿ ಅಲ್ಲ, ನಮ್ಮ ಕುಟುಂಬದ ಒಂದು ಬಹಳ ಹಿರಿಯ ವ್ಯಕ್ತಿಯಾಗಿ ನಮಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಹೇಳುವಂತಹ ಒಂದು ಮನೋಭಾವ ನಮಗೆ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಸಂತೋಷವನ್ನು ತರುವಂತಹ ಬಹುಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಆದರೆ ಅವರು ಏನು ಮಾತಾಡ್ತಾರೆ ಅಂತ ಹೇಳಿದರೆ, ಅವರು ಹೇಳಿದ ಕೂಡಲೇ ನಾವೆಲ್ಲರೂ ಏನು ಕೆಲಸ ಹೇಳ್ತಾರೆ ನಾವೆಲ್ಲರೂ ಕೂಡ ಅದನ್ನು ಹಂಚಿಕೊಂಡು ನಮ್ಮ ಹೆಡ್ ಮಾಸ್ಟರ್ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಎಂಬಂತಹ ಒಂದು ಮನೋಭಾವ, ಅವರು ಹೇಳುವಂತಹ ರೀತಿ, ಅವರು ಮಾಡುವಂತಹ ಮನೋಭಾವ ಇದು ಅವರಿಂದ ನಮಗೆ ಕೂಡಿ ಬಂದಿದೆ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಇನ್ನು ಅವರಲ್ಲಿರುವಂತಹ ನಡತೆಗಳು, ಅವರು ಯಾವತ್ತೂ ಕೂಡ ಅವರ ಮುಖ ನೋಡಿದರೆ ಸಾಕು ನಗುಮುಖ. ಅವರು ಹೇಳುವಂತಹ ಆ ಮಾತಿನಲ್ಲಿ ನಮಗೆಲ್ಲರಿಗೂ ಏನಾದರೂ ಒಂದು ಮಾಡಬೇಕು ಎಂಬಂತಹ ಒಂದು ಮನೋಭಾವ ಉಂಟಾಗುತ್ತದೆ. ಅದೇ ರೀತಿ ಸರಳ ಸಜ್ಜನಿಕೆಯ ಬಹಳ ಸೌಂದರ್ಯವನ್ನು ಕಾಣುವಂತಹ ಹಾಗೂ ಪ್ರಾಮಾಣಿಕತೆ, ನಿಷ್ಠೆ, ಧಾರ್ಮಿಕತೆ ಹಾಗೂ ಸಂಸ್ಕಾರಯುತವಾದಂತಹ ಶಿಸ್ತುಬದ್ಧವಾದಂತಹ ಪ್ರಾಮಾಣಿಕತೆಯಿಂದ ಕೂಡಿದಂತಹ ಪ್ರೀತಿಯಿಂದ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಬದುಕುವಂತಹ ಅವರ ಗುಣನಡತೆ ಹೇಳತೀರದು. ಹಾಗೆಯೇ ಅವರಿಗೆ ಇಂತಹ ಗುಣಗಳನ್ನು ಹೊಂದಿರುವಂತಹ ಅವರಿಗೆ ದೇವರು ಆಯುರಾರೋಗ್ಯ ಸಂಪತ್ತು
ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ಈ ಶಾಲೆಗೆ ನಾನು ಅಧ್ಯಾಪಕಿಯಾಗಿ ಬರಲು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಒಂದು ಹಿರಿಯ ವ್ಯಕ್ತಿ ಅಂತ ಹೇಳಲು ಕೂಡ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗಾಗಿ ಭಗವಂತ ಅವರನ್ನು ಚೆನ್ನಾಗಿಟ್ಟಿರಲಿ, ಇನ್ನೂ ಕೂಡ ಅವರಿಗೆ ನಮ್ಮೊಂದಿಗೆಲ್ಲ ಉತ್ತಮ ರೀತಿಯಲ್ಲಿ ಸಹಕರಿಸಲು ಭಗವಂತ ಅವರಿಗೆ ಮನಸ್ಸು ಕೊಡಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಎರಡೇ ಮಾತುಗಳನ್ನು ಹೇಳಲಿಕ್ಕೆ ನಾನಿಲ್ಲಿ ಬಂದು ನಿಂತಿದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ವಯಸ್ಸು 30 ಮಕ್ಕಳೇ, ನಿಮ್ಗೆ ಗೊತ್ತಿರಬೇಕು. ಅವರಿಗೆ ವೃತ್ತಿಯ ಬದುಕನ್ನೇ 35 ವರ್ಷಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ ಇವತ್ತಿಗೆ, ಈ ದಿನಕ್ಕೆ. ಹಾಗಾಗಿ ಅವರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ನಾನು ಕಿಂಚಿತ್ತು ಒಂದು 10 ವರ್ಷಗಳ ಮಟ್ಟಿಗೆ ಅವರ ಜೊತೆ, ಅವರ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದ್ದೇ ನನ್ನ ಪುಣ್ಯ ಎಂದು ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಅವರಲ್ಲಿರ್ತಕ್ಕಂಥ ಅಚ್ಚುಕಟ್ಟುತನ ಇರ್ಬೋದು, ಸಮಯ ಪ್ರಜ್ಞೆ ಇರ್ಬೋದು. ನಾನು ಕೆಲವೊಂದು ಸಾರಿ ಹೇಳ್ತೇನೆ ರವಿಶಂಕರ್ ಸರ್ ಹತ್ರ, ಸರ್ ಏನು ಸರ್ ಅವರು ಗೆಸ್ಟಾಗಿ ಕರೆದಿರ್ತಾರೆ ಕಾರ್ಯಕ್ರಮಕ್ಕೆ, ಎಲ್ಲರಿಗಿಂತಲೂ ಮೊದಲು 5 ನಿಮಿಷ ಮೊದಲೇ ಹೋಗಿ ಕೂತ್ಕೊಳ್ಳುವ ಅಂತ ಹೇಳ್ತಾರೆ. ಅಂದರೆ ಯಾರನ್ನು ಕೂಡ ಒಂದು 2-3 ಕಾರ್ಯಕ್ರಮಗಳಲ್ಲಿ ಅವರ ಜೊತೆಯಲ್ಲಿ ನಾನು ಹೋಗಿದ್ದೇನೆ ಅಷ್ಟೇ, ಹೆಚ್ಚಲ್ಲ. ಯಾಕಂತ ಹೇಳಿದ್ರೆ ಅವರನ್ನು ನೋಡುವಾಗ ಭಯ ನನಗೆ. ಭಯ ಅಂದರೆ ಹೆದರಿಕೆಯಿಂದ ಅಲ್ಲ, ಗೌರವದಿಂದ, ಪ್ರೀತಿಯಿಂದ, ಅವರ ಮೇಲೆ ಇರ್ತಕ್ಕಂಥ ಗೌರವದಿಂದ ನನಗೆ ಭಯ ಆಗ್ತದೆ. ನಂದು ಯಾಕಂತ ಹೇಳಿದ್ರೆ ನನ್ನ ಊರು ಚಿತ್ರದುರ್ಗ. ನಾನು ಆರಂಭದ ದಿನಗಳಲ್ಲಿ ಅವರ ಹತ್ರ ರಜೆಯನ್ನು ಕೇಳಲಿಕ್ಕೆ ಹೋದಾಗ ಒಮ್ಮೆ ಹೇಳ್ತಾ ಇದ್ರು, ಶಿವಕುಮಾರ್ ನೀವು ಪಾಠವನ್ನು ಮುಗಿಸಿದ್ದೀರಾ, ಪಾಠ ಮುಗ್ದಿದೆಯಾ? ನನಗೆ ಆರಂಭದ ದಿನಗಳಲ್ಲಿ ಸಣ್ಣ ಪ್ರಾಯ ನೋಡಿ, ಇವರು ಎಂತ ಮಾರಿ ಯಾವಾಗಲೂ ನಾನು ರಜೆ ಕೇಳಲಿಕ್ಕೆ ಹೋದಾಗೆಲ್ಲ ಇದನ್ನೇ ಕೇಳುವುದಾ ಅನ್ನುವಾಗ ಆಗ್ತಾ ಇತ್ತು. ಆದರೆ ಅವರು ಕೆಲವೊಂದು ವಿಶೇಷವಾದಂಥ ಗುಣಗಳನ್ನು ನನಗೆ ತಿಳಿಸಿಕೊಟ್ಟಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಒಂದು ಪಾಠದ ಕೋಣೆಗೆ ಹೋದಾಗ ಪಾಠ ಹೇಗೆ ಬೋಧನೆ ಮಾಡಬೇಕು ಅನ್ನುವ ವಿಷಯಗಳನ್ನು ಹೇಳ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ, ಒಂದು ಪಾಠಕ್ಕೆ ಪೂರಕವಾಗಿ ಟಿಪ್ಪಣಿಯನ್ನು ರೆಡಿ ಮಾಡಬೇಕು ಹೇಳ್ತಾ ಇದ್ರು. ಆ ಪಾಠ ಆದ ನಂತರ ಅದನ್ನು ಅರ್ಧ ಹಾಕ್ಬೇಕಂತ ಹೇಳ್ತಾ ಇದ್ರು. ಯಾಕೆ ಹೇಳಿ, ಪುನಃ ನೆಕ್ಸ್ಟ್ ಇಯರ್ಗೆ ಪ್ರಿಪೇರ್ ಆಗಬೇಕು ಅಂತ ಅದರ ಅರ್ಥ. ಅರ್ಧ ಹಾಕ್ಬೇಕಂದ್ರೆ ಎಂತ, ಬಿಸಾಡಿ ಒಂದು ಕಸದ ಬುಟ್ಟಿಗೆ ಹಾಕೋದಲ್ಲ. ಪುನಃ ನೆಕ್ಸ್ಟ್ ಇಯರ್ ಆ ಪಾಠಕ್ಕೆ ಟಿಪ್ಪಣಿ ಬರಿಬೇಕು, ಅದನ್ನು ಅವರ ಹತ್ತಿರ ಸೈನಿಗೆ ಕೊಂಡೋಗಿ ಸಹಿ ಹಾಕ್ಸ್ಕೊಳ್ಬೇಕು, ಮತ್ತು ಆ ಪಾಠವನ್ನು ಅಚ್ಚುಕಟ್ಟಾಗಿ ಬೋಧನೆ ಮಾಡಿ. ಏನು 40 ನಿಮಿಷ 45 ನಿಮಿಷ ಸಮಯ ಸಿಗ್ತದೆ, ಆ ಸಮಯದಲ್ಲಿ ಅಚ್ಚುಕಟ್ಟಾದಂಥ ಬೋಧನೆಯನ್ನು ಮಾಡಿದಾಗ ಮಾತ್ರ ಇಂಥ ಆದರ್ಶ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಅನ್ನುವ ಮಾತುಗಳನ್ನು ಖಂಡಿತವಾಗಿ ಸರ್ ನೀವು ಹೇಳಿದಂಥ ಮಾತುಗಳನ್ನು ನನ್ನ ಬದುಕಿನುದ್ದಕ್ಕೂ ಕೂಡ ನಾನು ಪಾಲಿಸಿಕೊಂಡು ಹೋಗ್ತೇನೆ ಅಂತ ಹೇಳ್ತೇನೆ. ಮತ್ತು ಅವರನ್ನು ಜ್ಞಾನ ಸೂರ್ಯ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಅಷ್ಟೊಂದು ಜ್ಞಾನ ಸಂಪತ್ತನ್ನು ಅವರು ಹೊಂದಿದ್ದಾರೆ. ಯಾಕಂತ ಹೇಳಿದ್ರೆ ಸೂರ್ಯ ಹೇಗೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೋ, ಅದೇ ರೀತಿ ತನ್ನ ಜ್ಞಾನ ಎಂಬ ಬೆಳಕಿನಿಂದ ಇಡೀ ಸುತ್ತಮುತ್ತಲಿನ ಪರಿಸರದ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಪಸರಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರನ್ನು ನಾನು ಜ್ಞಾನ ಸೂರ್ಯ ಅಂತ ಕರೀತೇನೆ. ಮತ್ತು ಅವರ ಮುಂದಿನ ಬದುಕು ಸುಖಕರವಾಗಿ ಸಂತೋಷದಾಯಕವಾಗಿ ಕಳಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ನಿಮ್ಮಂದೆ ಹಂಚಿಕೊಳ್ಳಿಕ್ಕೆ ಕಾಲಾವಕಾಶ ಕೊಡಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಹೇಳಿದ ಪಾಠವನ್ನು ಕಲ್ತಿದ್ದೀರಾ? ಅದು ಮುಖ್ಯ. ಎಂಥ ಪಾಠ ಕಲಿಸಿದ್ದು ನಾವು? ಹಲ್ಲಿನ ಆರೋಗ್ಯದ ವಿಷಯ ಕಲಿಸಿದ್ದು. ಸುಮಾರು 10 ವರ್ಷದ ಹಿಂದೆ ನಾನೊಂದು 2 ಸಲ ಇಲ್ಲಿ ಬಂದಿದ್ದೆ. ಒಂದು 2 ಸ್ಕೂಲ್ ಕ್ಯಾಂಪನ್ನು ಮಾಡ್ತಾ ಇದ್ದೇನು, ಅಂದರೆ ಮಕ್ಕಳ ಹಲ್ಲಿನ ಬಗ್ಗೆ ನೋಡಲಿಕ್ಕೆ ಅವರ ಕ್ಯಾಂಪ್ ಮಾಡ್ತಾ ಇದ್ದೆವು. ಆಗ ಏನಾಯ್ತು ಹೇಳಿದರೆ, ಎಷ್ಟು ಸಲ ಬಂದು ಹೋದರೂ ಇನ್ನೊಂದು ಸಲ ಬರುವಾಗ ಸ್ಟೇಟಸ್ ಸೇಮ್ ಇತ್ತು. ಅಂದರೆ ಮಕ್ಕಳಿಗೆ ನಿಮಗೆ ತುಂಬ ಪ್ರಾಬ್ಲಮ್ ಉಂಟು, ಒಂದು ಸುಮಾರು 100% ಮಕ್ಕಳಿಗೆ ಪ್ರಾಬ್ಲಮ್ ಇತ್ತು. ನಿಮ್ಮಲ್ಲಿ ಪ್ರಾಬ್ಲಮ್ ಉಂಟು, ನಮ್ಮಲ್ಲಿಗೆ ಬನ್ನಿ, ನಮ್ಮ ಕಾಲೇಜಿಗೆ ಬನ್ನಿ, ನಮ್ಮಲ್ಲಿ ಸೆಂಟರ್ ಉಂಟು, ಅಲ್ಲಿಗೆ ನಿಮಗೆಲ್ಲ ಟ್ರೀಟ್ಮೆಂಟ್ ಫ್ರೀ ಕೊಡ್ತೇವೆ ಅಂತ ಹೇಳಿದರೂ ಯಾರೂ ಬರ್ತಾ ಇರಲಿಲ್ಲ. ಅಷ್ಟಾಗುವಾಗ ನಿಮ್ಮ ಮುಖ್ಯ ಉಪಾಧ್ಯಾಯರಾದ ರವೀಂದ್ರ ರೈ ಅವರು ಹೇಳಿದರು, ಅಮಿತಕ್ಕ ಅವರನ್ನು ಅಲ್ಲಿಗೆ ತರಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇಲ್ಲಿಂದಲೂ ಸುಮಾರು 7-8 ಹಳ್ಳಿಗಳಿಂದ ಈ ಶಾಲೆಗೆ ಬರ್ತಾ ಇದ್ದಾರೆ ಈ ಮಕ್ಕಳು. ಅವರು ಶಾಲೆಗೆ ಬರುವುದೇ ದೊಡ್ಡದು, ಅವರನ್ನು ಇಲ್ಲಿ ನಾನು ಕಲಿಸಿಕೊಂಡು ಹಿಡಿತಾ ಇದ್ದೇನೆ. ಆದರೆ ನೀವೊಂದು ಸಣ್ಣ ಸೆಂಟರ್ ಇಲ್ಲಿ ಮಾಡಿದರೆ ಒಳ್ಳೆಯದು ಅಂತ.
ಅವರ ಮಾತನ್ನು ಕೇಳಿ ಮತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮಾತಾಡಿ ನಮ್ಮ ವಿನಯ್ ಹೆಗ್ಡೆ ನಮ್ಮ MD ಅವರ ಹತ್ರ ಮಾತಾಡಿದ ಮೇಲೆ ಅವರು ಅದಕ್ಕೆ ಒಪ್ಪಿಕೊಂಡ್ರು. ಹಾಗೆ 2011ಅಲ್ಲಿ ಒಂದು ಸಣ್ಣ ಸೆಂಟರ್ ಓಪನ್ ಮಾಡಿದ್ದೇವೆ ಇಲ್ಲಿ. ಅಲ್ಲಿ ನಾವು ಪ್ರತಿ ವಾರ ನಮ್ಮ ಡಾಕ್ಟರ್ಸ್ ಬಂದು ನಿಮಗೆ ಹಲ್ಲಿನ ವಿಷಯ ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೇವೆ. ಹೌದಾ? ಹೌದು. ಸಾಧಾರಣ ಈಗ 10 ವರ್ಷದಲ್ಲಿ ಸುಮಾರು 3,000 ಮಕ್ಕಳಿಗೆ ಈ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಅದು ತುಂಬ ಖುಷಿಯ ಸಂಗತಿ. ಇದಕ್ಕೆಲ್ಲ ಕಾರಣ ನಿಮ್ಮ ಮುಖ್ಯ ಉಪಾಧ್ಯಾಯರಾದ ರವೀಂದ್ರ ರೈ ಅವರು, ಅವರ ಸಹಕಾರದಲ್ಲಿ ಇದಾಗಿದೆ. ಈಗಲೇ ಜೀವರಾಜ ಆಳ್ವ ಹೇಳಿದ ಹಾಗೆ, ಅದು ಜಯರಾಮ್ ಆಳ್ವರ್ ಅವರು ಹೇಳಿದ್ರ ಹಾಗೆ, ಅವರು ಮಲ್ಟಿಫ್ಯಾಸೆಟ್ ಪರ್ಸನಾಲಿಟಿ. ಅವರಿಗೆ ಖಾಲಿ ಕಲಿಸುವುದು ಒಂದೇ ಅಲ್ಲ, ಬೇರೆ ವಿಷಯದಲ್ಲೂ ಅವರಿಗೆ ಅಷ್ಟೇ ಇಂಟ್ರೆಸ್ಟ್ ಇದೆ. ಮಕ್ಕಳ ಹೆಲ್ತ್ ಒಳ್ಳೇದಿರಬೇಕು, ಅವರು ಸ್ಪೋರ್ಟ್ಸಲ್ಲಿ ಇರಬೇಕು. ಎಷ್ಟು ನೋಡಿದರೆ ನೀವು ಎಲ್ಲ ಸ್ಪೋರ್ಟ್ಸ್ ಕೂಡ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದೀರಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವರು, ಎಲ್ಲ ವಿಷಯದಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಹಾಗಿರುವಾಗ ಅವರ ಸಪೋರ್ಟಿನಿಂದಾಗಿ ನೀವು ಇವತ್ತು ಇಷ್ಟು ಒಳ್ಳೆಯ ಸ್ಟೇಟಿಗೆ ಬಂದು ಮುಟ್ಟಿದ್ದೀರಿ. ಈ ಶಾಲೆಗೂ ಕೂಡ ಹಾಗೆ ಕೆಲವು ಪ್ರೈಸಸ್ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಈ ಮುಖ್ಯೋಪಾಧ್ಯಾಯರಾದ ರವೀಂದ್ರ ರೈ ಅವರು. ಇವರಿಗೆ ನಿಮಗೆ ತುಂಬ ಅಭಿನಂದನೆಯನ್ನು ಕೊಡ್ತೇನೆ. ಮತ್ತು ಎಲ್ಲರೂ ಹೇಳಿದಾಗೆ ರಿಟೈರ್ಡ್ ಅಂತ, ನಾನು ರಿಟೈರ್ಡ್ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಅವರಿಗೆ ಪ್ರಮೋಷನ್ ಆಗಿದೆ. ಪ್ರಮೋಷನ್ ಅಂದರೆ ಎಂತ? ಇವರಿಂದ ಸೀನಿಯರ್ ಸಿಟಿಸನ್ ಅಂದರೆ ಯಾರು? ಅವರು ಹೆಚ್ಚು ನುರಿತವರು, ಹೆಚ್ಚು ಅಭ್ಯಾಸ ಇದ್ದವರು, ಹೆಚ್ಚು ನಾಲೆಜ್ ಇದ್ದವರು. ಆದ ಕಾರಣ ನಾನು ಅವರ ಹತ್ರ ಕೇಳಿಕೊಳ್ಳುವುದೇನೆಂದರೆ, ಈ ಶಾಲೆಗೆ ನೀವು ಯಾವಾಗಲೂ ಬರ್ತಾ ಇರಬೇಕು. ನಿಮ್ಮ ನಾಲೆಜನ್ನು ಈ ಮಕ್ಕಳಿಗೆ ಇನ್ನೂ ಸಹ ಕೊಡಬೇಕು. ನೀವು ನಟ್ಟ ಗಿಡ ಆಗಿ ಮರ ಆಗಿ ಈಗ ಹಸಿರಾಗಿದೆ, ಅದನ್ನು ಇನ್ನೂ ಹಸಿರಾಗಿ ಇರುವ ಹಾಗೆ ಟೀಚರ್ಸ್ ಮಕ್ಕಳ ಹತ್ರ ಎಲ್ಲರ ಹತ್ರ ಕೇಳಿಕೊಳ್ತೇನೆ ನಾನು. ಆದರೆ ಅದು ಹಾಗೆ ಇದೆಯಾ? ಎಲ್ಲಿಯಾದರೂ ಏನಾದರೂ ಸಾಯ್ತಾ ಇದೆಯಾ? ನಮ್ಮ ರೋಡ್ ಅಗಲ ಮಾಡುವಾಗ ಇದ್ದ ಮರ ಎಲ್ಲ ಕಡಿತೇವೆ, ಹಾಗೆ ಇಲ್ಲಿ ನೀವು ಟೀಚರ್ಸ್ ಎಲ್ಲ ಕೂಡಿ ಅವರು ಕಲಿಸಿದ ಯಾವುದಾದ್ರೂ ಒಂದು ದಾರಿಯನ್ನು, ಇದು ಬೇಡ ನಾವು ಇನ್ನೊಂದು ಮಾಡ್ತೇವೆ ಹೇಳುವಾಗ ಅದರಲ್ಲಿ ಏನಾದರೂ ಒಳ್ಳೇದುಂಟಾ ಹಾಳುಂಟಾ ಅಂತ ನೋಡಲಿಕ್ಕೆ ನೀವು ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇರಬೇಕು. ಅಟ್ಲೀಸ್ಟ್ ದಿವಸಕ್ಕೆ 1 ಗಂಟೆ ಆದರೂ ಇಲ್ಲಿ ಬಂದು ನೀವು ನಟ್ಟ ಮರ ಹೇಗೆ ಉಂಟು, ಅದು ಇನ್ನೂ ಹಾಗೆ ಹಸಿರಾಗಿದೆಯಾ, ಈ ಮಕ್ಕಳು ಮುಂಚಿನ ಹಾಗೆ ಕಲಿತಿದ್ದಾರಾ, ಅದರಿಂದಲೂ ಹೆಚ್ಚು ಕಲಿತಿದ್ದಾರಾ, ಹಾಗೆ ಟೀಚರ್ಸ್ ಕೂಡ ಹಾಗೆ ಮುಂಚೆ ಅವರು ತೋರಿಸಿದ ದಾರಿಯನ್ನು ಮಾಡ್ತಾ ಇದ್ದಾರಾ ಇಲ್ಲ ಅಂತ ನೋಡ್ತಾ ಹೋಗಿ ಅವರಿಗೆ ಇನ್ನೂ ಪ್ರೇರಣೆ ಕೊಟ್ಟು ಈ ಶಾಲೆಯನ್ನು ಇನ್ನೂ ಮೇಲೆ ಸ್ಥಿತಿಗೆ ಕೊಂಡೋಗ್ಬೇಕು ಅಂತ ಕೇಳಿಕೊಳ್ಳುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸಿ. ಬಹಳ ಒಳ್ಳೆ ರೀತಿಯಲ್ಲಿ ಉಂಟು. ಅದನ್ನು ನಮ್ಮ ವಿದ್ಯಾಸಂಸ್ಥೆಗೆ ದಾನ ಮಾಡಿದ್ದಾರೆ. ಅದನ್ನು ಇದೇ ಸಂದರ್ಭದಲ್ಲಿ ಹಸ್ತಾಂತರ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಂಡಾಗ ಅವ್ರು ಕೂಡ ಆಗ್ಬೋದು, ಇವತ್ತೇ ನಾನು ಕೊಡ್ತೇನೆ ಅಂತೇಳಿ ಪ್ರೀತಿ ಇಟ್ಟು ಅದನ್ನು ತಗೊಂಡು ಬಂದಿದ್ದಾರೆ ಅವರೇ ಕಾರಲ್ಲಿ. ಅವರಿಗೆ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸುತ್ತಾ ಅದನ್ನು ವಿದ್ಯಾಸಂಸ್ಥೆಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಡ್ಲೆಸ್ ಸಿಸ್ಟಮ್, ಮೈಕ್ ಸಿಸ್ಟಮ್, ಮಕ್ಕಳು ಎಲ್ಲಿ ಪ್ರೋಗ್ರಾಮ್ ಮಾಡ್ತೀರಾ ಅಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಈ ಸಿಸ್ಟಮಿನಿಂದ ಕೂಡ ನೀವು ಇನ್ನೂ ದೊಡ್ಡ ಮಕ್ಕಳ ಒಳ್ಳೆ ಪ್ರೇರಣೆ ಕೊಂಡು ಸ್ಪೀಚಲ್ಲಿ, ಸಂಗೀತದಲ್ಲಿ ಎಲ್ಲ ಇಂಪ್ರೂವ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಯೂಸ್ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ವಿದಾಯ ಕೋರುವ ಈ ಸಂದರ್ಭದಲ್ಲಿ ನಿಮ್ಮೊಡನೆ ಬಂದು ಸೇರಲು ನಮಗೆ ಸಂತೋಷ ಆಗ್ತದೆ. ಅಂದರೆ ಒಂದು ಸಂಸ್ಥೆಯನ್ನು ಹೇಗೆ ಕಟ್ಟಬೇಕು, ಹೇಗೆ ಬೆಳೆಸಬೇಕು, ಅದನ್ನು ಸಮಾಜಕ್ಕೆ ಸರ್ವರೂಪದಲ್ಲಿ ಹೇಗೆ ಬೆಳೆಸ್ಬೋದು ಅಂತ ತೋರಿಸಿಕೊಟ್ಟ ನಮ್ಮ ರವೀಂದ್ರ ನನ್ನ ಪುಳ್ಳಿ, ರಕ್ತ ಸಂಬಂಧ ಇದೆ. ನಾನು ಮಂಗಳೂರಿಗೆ ಸುಮಾರು 10 ವರ್ಷದಿಂದ ಬಂದ ಮೇಲೆ ಇಲ್ಲಿ ಪ್ರತಿ ವರ್ಷವೂ ಬರಲಿಕ್ಕೆ ಕರೀತಾನೆ. ನನಗೆ ಬರಲಿಕ್ಕೆ ಆಸೆ ಉಂಟು ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಮಗೆ ಸಂಬಂಧ ಇದ್ದರಿಂದ ಬರಲಿಕ್ಕೆ ಭಾಳ ಆಸೆ ಇತ್ತು. ನಮ್ಮ ಯೂನಿವರ್ಸಿಟಿ ಹತ್ತಿರ ಇದೆ, 5-6 ಕಾಲೇಜುಗಳಿವೆ, 5-6 ಯೂನಿವರ್ಸಿಟಿಗಳಿವೆ. ಇದೊಂದು ವಿದ್ಯಾಕ್ಷೇತ್ರದ ಸ್ವಲ್ಪ ನೆರಳಿನಲ್ಲಿದ್ದೀರಿ ನೀವು. ಕ್ಷೇತ್ರ ಮೇಲೆ ಉಂಟು, ಇದು ನೆರಳಿದೆ. ಬಹುಮುಖ ಪ್ರತಿಭೆ ಉಳ್ಳ ರವಿ ಅನೇಕ ವಿಷಯಗಳಲ್ಲಿ ನಾನು ನನಗೆ ಎಲ್ಲ ಹೇಳಿದ್ದೀರಿ, ಅದನ್ನು ಪುನಃ ಹೇಳುವುದರಲ್ಲಿ ಪ್ರಯೋಜನ ನಮಗೆಲ್ಲ ಪರಿಚಿತ. ಆದ್ದರಿಂದ ಅವನ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮಗೆ ಗೊತ್ತಿದೆ. ಅವ ರಿಟೈರ್ಡ್, ಬಟ್ ಐ ಆಮ್ ಶೂರ್ ಹಿ ಈಸ್ ನಾಟ್ ಟಯರ್ಡ್. ಎಲ್ಲ ಒಳ್ಳೆಯ ಅಭ್ಯಾಸ ಇಟ್ಟುಕೊಂಡದ್ರಿಂದ ಇನ್ನೂ ಸಮಾಜ ಸೇವೆ ಸ್ವಲ್ಪ ಮಾಡಬೇಕು ಅಂತ ಕೇಳಿಕೊಂಡು ಅವನಿಗೆ ದೇವರು ಎಲ್ಲ ವಿಧದ ಕೀರ್ತಿ, ಸಂಪತ್ತು, ಸೌಭಾಗ್ಯವನ್ನು ಕೊಟ್ಟು ನಾವು ಅವರು ಒಟ್ಟಿಗೆ
ಈ ಊರನ್ನು ಅಭಿವೃದ್ಧಿ ಮಾಡೋದರಲ್ಲಿ ನಾವೆಲ್ಲ ಪಾಲು ತಗೊಳ್ಳುವ, ದೇವರು ನಮಗೆ ಆಶೀರ್ವಾದ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಚಪ್ಪಾಳೆ 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 ಚಪ್ಪಾಳೆ, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ಶಾಲೆಯ ಕೀರ್ತಿಯ ಬೆಳಗಿಸಿದ ಜ್ಞಾನ ನಿಧಿಗಿದೋ ಚಪ್ಪಾಳೆ 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 ಚಪ್ಪಾಳೆ, ವಿದ್ಯೆ ಬುದ್ಧಿಯ ಬೋಧಿಸಿದ ಗುರುಗಳೇ ನಿಮಗೆ ಚಪ್ಪಾಳೆ, ಶಿಕ್ಷಕ ಪ್ರಶಸ್ತಿಯ ಪಡೆದಿರುವ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ 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 ಚಪ್ಪಾಳೆ, ಸಂಸ್ಥೆಯ ಏಳಿಗೆಗೆ ಶ್ರಮಿಸಿರುವ ನಲ್ಮೆಯ ನೆನಪಿನ ಚಪ್ಪಾಳೆ, ನಾಯಕತ್ವ ಗುಣ ಹೊಂದಿರುವ ಹೃದಯಾಂತರಾಳದ ಚಪ್ಪಾಳೆ 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 ಚಪ್ಪಾಳೆ, ಸಾಧನ ಶ್ರೀಯ ಪಡೆದಿರುವ ಸಾಧಕ ನಿಮಗಿದು ಚಪ್ಪಾಳೆ, ಸಂಘ ಸಂಸ್ಥೆಯಲ್ಲಿ ತೊಡಗಿರುವ ನಿಮಗಿದು ಪ್ರೀತಿಯ ಚಪ್ಪಾಳೆ, ವಿದಾಯ ಹೊಂದುವ ವಾಗ್ಮಿಗೆ ಪ್ರೀತಿ ಪೂರ್ವಕ ಚಪ್ಪಾಳೆ, ನಿಮ್ಮಯ ಮುಂದಿನ ಜೀವನಕ್ಕೆ ಶುಭ ಹಾರೈಕೆಯ ಚಪ್ಪಾಳೆ 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 ಚಪ್ಪಾಳೆ. ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ರವೀಂದ್ರ ರೈಯವರನ್ನು ನಾನು ಸೂಚಿಸಿದ್ದೇನೆ ಅಷ್ಟೇ. ಇಲ್ಲಿ ಒಂದು ವೇಕೆನ್ಸಿ ಉಂಟು, ರವೀಂದ್ರ ರೈಯವರಂಥ ಒಬ್ಬರು ಅಧ್ಯಾಪಕರು B.Ed ಆಗಿದ್ದಾರೆ, ಅವರನ್ನೊಂದು ಸೇರಿಸಬೇಕು ಅಂತ ನಾನೊಂದು ಮೊದಲ ರಾಮನ್ ಶೆಟ್ಟರು ಇದ್ದರು ಮತ್ತು ಪ್ರಹ್ಲಾದ ರೈಯವರಲ್ಲಿ ಆ ಪ್ರಸ್ತಾವವನ್ನು ಮಾಡುವಾಗ ಅವರು ನೋಡುವ ಅಂತ ಹೇಳಿ ಅವರನ್ನು ಇಲ್ಲಿ ಸೇರಿಸಿದರು. ಹಾಗಾಗಿ ನನಗೆ ಬಹಳ ಸಂತೋಷ. ನಾನು ಸೂಚಿಸಿದ ರವೀಂದ್ರ ರೈಯವರು ಭಾಳ ಹೆಸರನ್ನು ತಂದಿದ್ದಾರೆ. ಅದು ನನಗೂ ಸಹ ಅದರ ಪಾಲು ಸ್ವಲ್ಪ ಉಂಟು. ಹಾಗೆ ಅವರು ಈ ಉಪಾಧ್ಯಾಯ ವೃತ್ತಿ ಅಲ್ಲದೆ ಇತರ ಚಟುವಟಿಕೆಗಳಲ್ಲೂ ಅವರು ಮುಂಚೂಣಿಯಲ್ಲಿದ್ದವರು. ಎಲ್ಲ ಇದರಲ್ಲಿಯೂ ಅವ್ರದ್ದು ಕ್ರಿಕೆಟ್ ಭಾಷೆಯಲ್ಲಿ ಹೇಳುವುದಾದರೆ ಅವರು ಆಲ್ರೌಂಡರ್. ಎಲ್ಲ ಇದರಲ್ಲಿಯೂ ಅವರು ಯಾವುದರಲ್ಲಿ ಇದ್ದಾರೆ ಅದರಲ್ಲಿ ಎಲ್ಲ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಸೆಕ್ರೆಟರಿಯಾಗಿ, ಅಧ್ಯಕ್ಷರಾಗಿ, ಝೋನ್ ಚೇರ್ಮನ್ ಆಗಿ ಎಲ್ಲ ಹುದ್ದೆಗಳನ್ನು ಮಾಡಿದ್ದಾರೆ. ಅದಲ್ಲದೆ ನಮ್ಮ ಉಳ್ಳಾಲ ವಲಯ ಬಂಟರ ಸಂಘದ ಬಿಲ್ಡಿಂಗ್ ಕಮಿಟಿಯ ಕಾರ್ಯದರ್ಶಿಯಾಗಿ ಅಲ್ಲಿ ಸಹ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ ಎಲ್ಲರಿಗೂ ಮೆಚ್ಚಿನ ಉಪಾಧ್ಯಾಯರು ಶ್ರೀ ರವೀಂದ್ರ ರೈ. ಸ್ವಲ್ಪ ಬೇಸರವಾಗ್ತದೆ, ಅವರು ಇಷ್ಟು ಬೇಗ ರಿಟೈರ್ಡ್ ಆಗ್ತಾರೆ ಅಂತ ನಮ್ಮನ್ನು ನೆನೆಸಿರಲಿಲ್ಲ. ಇನ್ನೂ ಸಹ ನೋಡುವಾಗ ಅವರು ಯುವಕರಾಗಿದ್ದಾರೆ. ಆದರೆ ಏನು ಮಾಡೋದು, ಸರ್ಕಾರದ ಕಾನೂನಿಗೆ ತಲೆಬಾಗಬೇಕಾಗ್ತದೆ. ಹಾಗಾಗಿ ಇನ್ನೂ ಆಡಳಿತ ಮಂಡಳಿಯವರು ಏನಾದರೂ ಅವರಿಗೆ ಸೇರಿಸಲಿಕ್ಕೆ ಇದ್ದರೆ ಸೇರಿಸಿದರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಇಷ್ಟು ಹೇಳಿ ನನ್ನ ಎರಡು ಮಾತನ್ನು ಕಳಿಸಿ. ಇಂಥ ಅಧ್ಯಾಪಕರೊಬ್ಬರನ್ನು ಆಡಳಿತ ಮಂಡಳಿ ಮತ್ತು ಊರಿನವರು ಸೇರಿ ಅವರ ಅಭಿಮಾನಿಗಳು ನಿಮ್ಮ ಸಮಕ್ಷಮದಲ್ಲಿ ವಿದ್ಯಾರ್ಥಿಗಳ ಎದುರು ಅವರನ್ನು ಸನ್ಮಾನಿಸ್ತಾ ಇದ್ದಾರೆ, ಅವರ ಸೇವೆಯನ್ನು ನೆನಪಿಸಿಕೊಳ್ತಾ ಇದ್ದಾರೆ, ಕೃತಜ್ಞತೆ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಇದು ನಿಮಗೆ ಸಂಬಂಧಪಟ್ಟ ಕಾರ್ಯಕ್ರಮ ಅಂತ ನೀವು ಮಕ್ಕಳು ಭಾವಿಸಬೇಕು. ಇದು ಒಂದು. ಶ್ರೀ ರವೀಂದ್ರ ಈ ಬಗ್ಗೆ ಅನೇಕ ಮಾತುಗಳನ್ನು, ಅಂದರೆ ಒಳ್ಳೆಯ ಮಾತುಗಳನ್ನು ಹೇಳಿದರು. ಅದರ ತಾತ್ಪರ್ಯ ಏನು ಅಂತಂದರೆ, ಒಬ್ಬ ಒಳ್ಳೆಯ ಅಧ್ಯಾಪಕ ಹೇಗಿರಬೇಕು ಅಂತ. ಒಬ್ಬ ಒಳ್ಳೆಯ ಅಧ್ಯಾಪಕ ಹೇಗಿರಬೇಕು ಅಂತಂದರೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಹೇಗಾಗಿರಬೇಕು ಅಂತ. ಅವರೊಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರಿಂದಲೇ ಅವರೊಬ್ಬ ಒಳ್ಳೆಯ ಅಧ್ಯಾಪಕ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅವರ ಚೇಂಬರ್ನಲ್ಲಿ, ಅವರ ಕೊಠಡಿಯಲ್ಲಿ ಒಂದು ಮಾತುಂಟು, ನೀವು 1000 ಬಾರಿ ನೋಡಿರ್ಬೋದು, ನಾನು ನೋಡಿದೆ. ಜೊತೆಯಾಗಿ ಏನು ನೋಡಿಲ್ವ ನೀವು? ಜೊತೆಯಾಗಿ ಕಲಿಯೋಣ, ಜೊತೆಯಾಗಿ ಬೆಳೆಯೋಣ. ಗೊತ್ತಿಲ್ಲ ನಿಮಗೆ, ನೀವಿನ್ನೂ ಸರಿ ನೋಡ್ತಾ ಇಲ್ಲ. ಜೊತೆಯಾಗಿ ಕಲಿಯೋಣ ಮತ್ತು ಜೊತೆಯಾಗಿ ಬೆಳೆಯೋಣ ಅಂತ ಬಹಳ ಒಂದು ಸಂಸ್ಥೆ, ಒಂದು ವ್ಯಕ್ತಿ ಇಟ್ಟುಕೊಳ್ಬೇಕಾದ ಆದರ್ಶ ಇದು. ಒಂದು ಶಾಲೆ ಇರುವುದು ಅದು ಮಕ್ಕಳಿಗಾಗಿ ನಿಜ, ಆದರೆ ಮಕ್ಕಳ ಆಚೆಗೂ ಕೂಡ ಅದರ ಕೆಲಸಗಳನ್ನು ವಿಸ್ತರಿಸಬಹುದು ಅಂತ ಕಳೆದ 35 ವರ್ಷಗಳಲ್ಲಿ ಮಾಡ್ತಾ ಬಂದವರು ರವೀಂದ್ರ ರೈ ಅವರು.
ಒಂದು ಮಾತು ಹೇಳ್ತಾರೆ, ಯಾವುದು ವೃತ್ತಿ ಯಾವುದು ಒಳ್ಳೆಯದು ಅಂತ. ಶ್ರೇಷ್ಠ ವೃತ್ತಿಯ ಬಗ್ಗೆ ಮಾತಾಡ್ತಾರೆ. ಎಲ್ಲರೂ ಹೇಳುವ ಮಾತು, ಹೇಳ್ತಾ ಇರುವ ಮಾತು, ಬಹಳ ಶ್ರೇಷ್ಠವಾದ ವೃತ್ತಿ ಯಾವುದು, ಬಹಳ ಪವಿತ್ರವಾದ ವೃತ್ತಿ ಯಾವುದು ಅಂದರೆ ಅದು ಶಿಕ್ಷಕ ವೃತ್ತಿ ಅಂತ ಹೇಳ್ತಾರೆ. ಅದನ್ನು ಅಲ್ಲಗಳಿದಕ್ಕೆ ಹೋಗ್ತಾ ಇಲ್ಲ, ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತೇನೆ ನಾನು. ಅದು ಶ್ರೇಷ್ಠ ಹೌದು, ಪವಿತ್ರ ಹೌದು. ಅದಕ್ಕಿಂತ ಹೆಚ್ಚು ಶಿಕ್ಷಕ ವೃತ್ತಿ ಎನ್ನುವುದು ಬಹಳ ಸೂಕ್ಷ್ಮವಾದ, ಬಹಳ ಸೆನ್ಸಿಟಿವ್ ಆದ ಒಂದು ವೃತ್ತಿ ಅದು. ನಾನು ಅಥವಾ ನಮ್ಮ ಅನೇಕರು 30 ವರ್ಷ, ನಾನು 39 ವರ್ಷ ಶಿಕ್ಷಕನಾಗಿ ಬಹುತೇಕ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. 39 ವರ್ಷ, ಒಂದು 4 ವರ್ಷ ಹೆಚ್ಚೇ ಕೆಲಸ ಮಾಡಿದ್ದೇನೆ ನಾನು. ಅದು ಅವರು ನಾವು ಕೇಳಲಿಕ್ಕೆ ಉಂಟು ಕೆಲವೊಮ್ಮೆ, ನಾನು ನಿಮ್ಗೆ ಯಾವಾಗ ನಿವೃತ್ತಿ ಅಂತ. ಯಾಕಂದ್ರೆ ನಾನು ಅಂದುಕೊಂಡದ್ದು ಇನ್ನೊಂದು 5-10 ವರ್ಷ ಉಂಟವರಿಗೆ ಅಂತ. ನೋಡಿ, ಅವರಿಗೆ ವಯಸ್ಸೇ ಆಗಲಿಲ್ಲ. ನೋಡಿ, ನಿಮ್ಮ ಮೇಷ್ಟ್ರಿಗೆ ವಯಸ್ಸೇ ಆಗಲಿಲ್ಲ. ಯಾಕೆ ವಯಸ್ಸಾಗಲಿಲ್ಲ ಅಂತಂದರೆ, ನಾನು ಆಗ ಹೇಳಿದ ಹಾಗೆ, ಯಾಕೆ ವಯಸ್ಸಾಗುವುದಿಲ್ಲ ಅಂತಂದರೆ, ಒಂದು ಸ್ವಸ್ಥ ಮನಸ್ಸು, ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ, ಒಂದು ಸಮಾಜದ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಹೇಗೆ ಜೋಡಿಸಬೇಕು, ಇದೆಲ್ಲ ಮಾಡಿದವರು. ನಾನು ವಿವರಿಸಬೇಕಾಗಿಲ್ಲ, ಅನೇಕರು ಹೇಳಿದ ಮಾತುಗಳನ್ನು ನಿಮಗೆ ಅರ್ಥ ಆಗುವಾಗೆ ಹೇಳುವುದು ನಾನು. ಅಂಥ ಒಂದು ಸಂಸ್ಥೆಯಲ್ಲಿ ನೀವು ಓದ್ತೀರಿ ಅಂತಂದರೆ, ನಾಳೆ ನಿಮ್ಮ ಬದುಕಿನಲ್ಲಿ ನೀವು ದೊಡ್ಡವರಾದ ಮೇಲೆ ಎಲ್ಲಿ ಹೋದರೂ ಕೂಡ ಈ ಶಾಲೆಯನ್ನು, ಇಲ್ಲ ಅಧ್ಯಾಪಕರನ್ನು, ನಿರ್ದಿಷ್ಟವಾಗಿ ರವೀಂದ್ರ ರೈಗಳನ್ನು ನೀವು ನೆನಪಿಸಿಕೊಳ್ಳುತ್ತೀರಿ. ಏಕೆಂದರೆ ಅವರು ಆ ವೃತ್ತಿಯನ್ನು ಬಹಳ ಜವಾಬ್ದಾರಿಯಿಂದ, ಬಹಳ ಸೂಕ್ಷ್ಮವಾಗಿ ನಿರ್ವಹಿಸ್ತಾ ಬಂದಿದ್ದಾರೆ ಅಂತ ಅರ್ಥ. ಹಾಗಾಗಿ ವೃತ್ತಿ ಎಲ್ಲವೂ ಪವಿತ್ರವೇ. ಒಂದು ಡ್ರೈವರ್ ಕೆಲಸವೂ ಪವಿತ್ರವೇ, ದಾದಿ ಕೆಲಸವೂ, ಡಾಕ್ಟರ್ ಕೆಲಸವೂ ಪವಿತ್ರವೇ. ಯಾವುದು ಪವಿತ್ರ ಮತ್ತು ಶ್ರೇಷ್ಠ ಯಾವುದು ಅಲ್ಲ, ಎಲ್ಲವೂ ಶ್ರೇಷ್ಠ. ಡಿಫರೆನ್ಸ್, ವ್ಯತ್ಯಾಸ ಏನು ಅಂತಂದರೆ, ಒಂದು ಮಾತು ಹೇಳಬಹುದಾದರೆ, ನಾವು ಟೀಚರ್ಸ್ ಆರ್ ಈವನ್ ಡಾಕ್ಟರ್ಸ್, ದೇ ಡೀಲ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಅವರು ಯಾರೊಟ್ಟಿಗೆ ವ್ಯವಹರಿಸ್ತಾರೆ ಅಂತಂದರೆ ಮನುಷ್ಯರೊಟ್ಟಿಗೆ. ಡಾಕ್ಟರ್ಗಳು ಸ್ವಲ್ಪ ದೊಡ್ಡವರೊಟ್ಟಿಗೆ, ಮಕ್ಕಳೊಟ್ಟಿಗೆ. ಆದರೆ ಟೀಚರ್ಸ್ ವ್ಯವಹರಿಸುವುದು, ಪ್ರಾಥಮಿಕ ಮತ್ತು ಹೈಸ್ಕೂಲ್ನಲ್ಲಿ ಟೀಚರ್ಸ್ ವ್ಯವಹರಿಸುವುದು, ನಾನು ಧರ್ಮ ನಾವೆಲ್ಲ ಸ್ವಲ್ಪ ದೊಡ್ಡ ವಯಸ್ಸಾದ ಮಕ್ಕಳ ಜೊತೆಗೆ. ಆದರೆ ಇಲ್ಲಿ ಕಷ್ಟ ಏನು, ಸೂಕ್ಷ್ಮ ಏನು ಅಂತಂದರೆ, ಎಳೆಯ ಮನಸ್ಸುಗಳ ಜೊತೆಗೆ, ಎಳೆಯ ಮನಸ್ಸುಗಳ ಜೊತೆಗೆ ಆ ಮಕ್ಕಳಿಗೆ ನೋವಾಗದ ಹಾಗೆ, ಆ ಮಕ್ಕಳು ಕನಸು ಕಾಣುವ ಹಾಗೆ, ಆ ಮಕ್ಕಳು ಅನೇಕ ವಿಷಯಗಳಲ್ಲಿ ಆಸಕ್ತಿ ತಾಳುವ ಹಾಗೆ, ಆ ಮಕ್ಕಳು ಎಲ್ಲದರಲ್ಲಿ ಭಾಗವಹಿಸುವ ಹಾಗೆ, ಎಲ್ಲರನ್ನು ಮುಂದಕ್ಕೆ ತರುವ ಹಾಗೆ ಎಲ್ಲ ಕೆಲಸವನ್ನು ಮಾಡುವಂಥದ್ದು ಅದು ಅಧ್ಯಾಪಕರು. ಅದು ಬಹಳ ಸೂಕ್ಷ್ಮ ಅಂತ. ಅವರು ಯಾರೊಟ್ಟಿಗೆ ವ್ಯವಹರಿಸ್ತಾರೆ ಅಂದರೆ, ಯಾವತ್ತೂ ಹೇಳ್ತೇನೆ, ಯಾರು ಬಹಳ ಎಚ್ಚರವಾಗಿರಬೇಕು ಅಂತಂದರೆ, ಬಹುಶಃ ಆರೋಗ್ಯ ಮತ್ತು ಮನಸ್ಸು ಮತ್ತು ಆರೋಗ್ಯದ ಜೊತೆಗೆ ವ್ಯವಹರಿಸುವವರು ಬಹಳ ಎಚ್ಚರವಾಗಿರಬೇಕು. ಡೀಲ್, ಈಗ ನಾನು ಇದರ ಅರ್ಥ, ಈಗ ಬ್ಯಾಂಕಿನಲ್ಲಿ ಇದ್ದಾರೆ ಎಷ್ಟೋ ಉದ್ಯೋಗಗಳು, ಅವರು ದೇ ಡೀಲ್ ವಿತ್ ಫೈಲ್ಸ್. ಅನೇಕ ಬಾರಿ ಪುಸ್ತಕಗಳ ಜೊತೆ, ಫೈಲ್ಗಳ ಜೊತೆಗೆ ಲೆಕ್ಕಪತ್ರ ಜೋಡಿಸ್ತಾ ಇರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ, ಲೆಕ್ಕ ತಪ್ಪು ಮಾಡಬೇಕು ಅಂತಲ್ಲ, ಸ್ವಲ್ಪ ಆಚೆ ಆಚೆ ಆದರೂ ದೊಡ್ಡ ಅಲ್ಲ. ಆದರೆ ಒಂದು ಮಗುವಿನ ಬದುಕಿನಲ್ಲಿ, ಒಂದು ತರಗತಿಯಲ್ಲಿ, 1 ಗಂಟೆಯ ಅವಧಿಯ ಒಳಗಡೆ ಒಬ್ಬ ಅಧ್ಯಾಪಕ ಹೇಗೆ ವ್ಯವಹರಿಸ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಮಗು ಶಾಲೆಗೆ ಬಾರದೆ ಹೋಗಬಹುದು, ಆ ಮಗು ಇನ್ನೇನೋ ಆಗಬಹುದು, ಮಗು ಏನೋ ಒಂದು ಸೇಡಿನ ಭಾವನೆಯನ್ನು ಬೆಳೆಸಿಕೊಳ್ಳಬಹುದು. ಹಾಗಾಗಿ ಒಂದೊಂದು ಕ್ಷಣವೂ ಕೂಡ ಒಬ್ಬ ಅಧ್ಯಾಪಕನ ವೃತ್ತಿಯಲ್ಲಿ, ಅವನ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾ, ಇದನ್ನು ಯಾರು ಎಚ್ಚರವಾಗಿಟ್ಟುಕೊಳ್ತಾರೆ. ಯಾಕಂದರೆ ಒಬ್ಬ ಅಧ್ಯಾಪಕನಿಗೆ 30 ವರ್ಷ ಸರ್ವಿಸ್ ಆಗ್ತದೆ, ಅವ ತಿಳ್ಕೊಳ್ಬೋದು ಒಂದು ಏಪಲ್ದವೆ ಅಂತ. ನಾನು ಯಾವತ್ತೂ ಅಲ್ಲ, ಅವನಿಗೆ ಪ್ರತಿ ಕ್ಷಣ, ಪ್ರತಿ ವಿದ್ಯಾರ್ಥಿ, ಪ್ರತಿ ವರ್ಷ, ಪ್ರತಿ ಬ್ಯಾಚ್ ಹೊಸ್ತವನಿಗೆ. ಹಾಗಾಗಿ ಅವನು ಯಾವತ್ತೂ ಕೂಡ ನಾನು ಮಾಡಿದ್ದನ್ನೇ ಮಾಡ್ತಾ ಇದ್ದೇನೆ, ಹೇಳಿದ್ದನ್ನೇ ಹೇಳ್ತಾ ಇದ್ದೇನೆ, ಇದು ಇದ್ದದ್ದೇ ಅಂತ ಒಂದು ಕ್ಷಣವೂ ಭಾವಿಸಬಾರದು. ಹಾಗೆ ಭಾವಿಸಿದ ಕ್ಷಣ ಅವನು ನಿವೃತ್ತಿ ಆಗಬೇಕು ಅಂತ ಅರ್ಥ. ನನಗಾಗೋದಿಲ್ಲ, ಯಾಕಂದರೆ ಅವನು ಹೊಸ ಪ್ರತಿದಿನ ಹೊಸ ಕ್ಷಣಗಳನ್ನು ನೋಡ್ತಾನೆ. ಬಹುಶಃ ಇವರಿಷ್ಟು ಜೀವಂತವಾಗಿ, ಇಷ್ಟು ಸ್ವಸ್ಥವಾಗಿ, ನಾನು ಹೇಳ್ತಾ ಇರೋದು ಭಾಳ ಹೆಲ್ದಿಯಾದ ಒಂದು ಮನಸ್ಸನ್ನು ಯಾಕೆ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ, ಪ್ರತಿ ಕ್ಷಣವನ್ನು ಮಕ್ಕಳ ಜೊತೆಗೆ ಅವರು ಅದನ್ನು ಸುಖಪಟ್ಟಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಪ್ಲೆಷರ್. ಯಾವಾಗಲೂ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ಬದುಕಿನಲ್ಲಿ ನಿಮಗೊಂದು ಸಂತೋಷವನ್ನು, ತೃಪ್ತಿಯನ್ನು, ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಬದುಕು ಸಾಳ ಸಂತೋಷವಾಗಿರುತ್ತೆ. ಅಂಥ ಸಂತೋಷದ ಬದುಕನ್ನು ಒಂದು ಅರ್ಥದಲ್ಲಿ 35 ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳಿ. 35 ವರ್ಷಗಳ ಕಾಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು ದೊಡ್ಡದಲ್ಲ. 35 ವರ್ಷಗಳ ಕಾಲ ಒಬ್ಬ ಒಳ್ಳೆಯ ಶಿಕ್ಷಕನಾಗಿ, ಒಬ್ಬ ಒಳ್ಳೆಯ ಹೆಡ್ ಮಾಸ್ಟರ್ ಆಗಿ, ಒಬ್ಬ ಒಳ್ಳೆಯ ಮುಖ್ಯೋಪಾಧ್ಯಾಯರ ಕೆಲಸ ಮಾಡೋದು ಭಾಳ ಕಷ್ಟ. ಅದು ಎಲ್ಲ, ಯಾಕಂದರೆ ಸ್ವಲ್ಪ ಜಾರಿದ್ರು ಕೂಡ ಜನ ಮಾತಾಡಿಕೊಳ್ತಾರೆ. ಹಾಗಾಗಿ ಇವತ್ತು ಒಂದು ಸಾರ್ವಜನಿಕ ನೆಲೆಯಲ್ಲಿ ನೀವು ಅವರನ್ನು ನೋಡಿದರೂ ಕೂಡ ಎಲ್ರಿಗೆ ಬೇಕಾದವರು ಅಂತ. ಎಲ್ರಿಗೆ ಬೇಕಾದವರು ಅಂದರೆ ಶಾಲೆಗೆ ಅವರನ್ನು ಏನಿದ್ರು ಕೂಡ ಹರೇಕಳ ಶಾಲೆಯ, ರಾಮಕೃಷ್ಣ ಶಾಲೆಯ ಮಾಸ್ಟ್ರು ಅಂತ ಹೇಳೋದು ನೋಡಿ.
ಈ ಶಾಲೆಗೆ ಎಲ್ಲಿ ಇರುವುದು, ಈ ಶಾಲೆಗೆ ಅಸ್ತಿತ್ವ ಇರುವುದು ಎಲ್ಲಿ ನೆನಪಿಟ್ಟುಕೊಳ್ಬೇಕು. ನಾವು ಬಹಳ ಬಾರಿ ನಾವು ತಿಳ್ಕೊಳ್ತೇವೆ ಕಟ್ಟಡಗಳಲ್ಲೇ ನಾವು ಗುರುತಿಸಬೇಕಾಗಿಲ್ಲ, ಕಟ್ಟಡಗಳು ಬೇಕು, ಮೂಲಸೌಕರ್ಯಗಳು ಎಲ್ಲವೂ ಬೇಕು. ಅದು ನಿಜವಾಗಿ ಒಂದು ಶಾಲೆ ಅಸ್ತಿತ್ವ ಇರುವುದು ಒಳ್ಳೆಯ ಮಕ್ಕಳಿಂದ ಮತ್ತು ಒಳ್ಳೆಯ ಅಧ್ಯಾಪಕರಿಂದ ಅಂತ ಇಷ್ಟು ಅಂಶಗಳನ್ನು ಹೇಳಿ ಬಹುಶಃ ಈ ಶಾಲೆಗೆ ಒಂದು ಹೊಸ ಯುಗವನ್ನೇ, ಒಂದು ಹೊಸ ಕಾಯಕಲ್ಪವನ್ನೇ ಕೊಟ್ಟಿರುವ ರವೀಂದ್ರಯ್ಯವರನ್ನು ವೈಯಕ್ತಿಕವಾಗಿ ನಾನು ಸುಮಾರು ಒಂದು 20-25 ವರ್ಷದಿಂದ ಆಗಾಗ ನಾವು ಮಾತಾಡ್ತೇವೆ. ಅನೇಕ ಸಂಗತಿಗಳನ್ನು ನಾವು ಚರ್ಚೆ ಮಾಡ್ತೇವೆ, ಅನೇಕ ವಿಷಯಗಳನ್ನು ವಿನಿಮಯ ಮಾಡ್ತೇವೆ. ಇದು ಅಧ್ಯಾಪಕರಿಗೆ ಇರಬೇಕಾದದ್ದು ಬಹಳ ಮುಖ್ಯವಾದ ಗುಣ. ಅವ್ರನ್ನೆಲ್ಲ ನೀವು ನನಗಿಂತ ಹೆಚ್ಚು ಕಂಡವರು. ಈ ಶಾಲೆ ನೆನಪಿಟ್ಟುಕೊಳ್ಳುತ್ತದೆ ಒಂದು ಅರ್ಥದಲ್ಲಿ ಒಂದು ಪರಂಪರೆಯನ್ನೇ. ಸಾಮಾನ್ಯವಾಗಿ ಒಂದು 20 ವರ್ಷ ದಾಟಿದ ಪರಂಪರೆ ಅಂತ ಹೇಳ್ತೇವೆ, 20-30 ವರ್ಷ ಒಂದು ತಲೆಮಾರು ಅಂತ. ಹಾಗಾಗಿ ಈ ಶಾಲೆಯಲ್ಲಿ ಒಂದು ತಲೆಮಾರನ್ನು ಕಳೆದವರು ಮತ್ತು ಒಂದು ಹೊಸ ಯುಗವನ್ನು ಅಥವಾ ಒಂದು ಹೊಸ ಕಾಯಕಲ್ಪವನ್ನು, ಒಂದು ಹೊಸ ಅಧ್ಯಾಯವನ್ನು ಅಂತ ಹೇಳುವ, ಯುಗ ಅದೆಲ್ಲ ಬೇಡ, ದೊಡ್ಡ ಶಲ್ಬ ಆದರೆ ಒಂದು ಹೊಸ ಅಧ್ಯಾಯವನ್ನು ಈ ಶಾಲೆಯ ಇತಿಹಾಸದಲ್ಲಿ ತೆರೆದವರು ಅಂತ ಹೇಳ್ತಾ ಬಹುಶಃ ಇವತ್ತಿದು ನನ್ನ 3ನೆಯ ಭಾಷಣ ಈ ಶಾಲೆಯಲ್ಲಿ ಅಂತ ಅಂದ್ಕೊಂಡಿದ್ದೇನೆ. ಒಮ್ಮೆ ಈ ವೇದಿಕೆಯಲ್ಲಿ ನಾನು ಮಾತಾಡಿದ್ದೇನೆ, ಮತ್ತೊಮ್ಮೆ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಾನು ಬಂದಿದ್ದೇನೆ, 2. ಹಾಗಾಗಿ 2 ಆದ ಮೇಲೆ 3 ಆಗಬೇಕಲ್ವಾ? ಹಾಗಾಗಿ ನಾನು ಇವತ್ತು ಎಳ್ಕೊಂಡು ಬಂದು ನನ್ನನ್ನು ಕೂತುಗೊಳಿಸಿದ್ದಾರೆ. ಇದಕ್ಕೆ ನನ್ನ ಆಕ್ಷೇಪ ಇದೆ. ವಾಸ್ತವಿಕವಾಗಿ ಇವತ್ತು ಅಧಿಕೃತ ಅತಿಥಿಗಳೇ ಇದ್ದಾರೆ, ನಾವು ಮಾತಾಡಬಾರ್ದು. ಇಲ್ಲಿ ಬಂದ ಮೇಲೆ ಜಗಳ ಮಾಡಿ ಪ್ರಯೋಜನ ಅಂತ ನಾನಿಷ್ಟು ಮಾತಾಡಿದ್ದು, ಯಾಕಂದರೆ ಇನ್ನು ಕೇಳುವುದಿಲ್ಲ ಅವರು. ಹಾಗಾಗಿ ಇದು ಒಂಥರದ ಸಮತೋಲನದ ಮತ್ತು ಸಂತುಲಿತವಾದ, ಸಂತುಲಿತ ಅಂದರೆ ಬಹಳ ಸಂತೋಷದ, ಸಮತೋಲನ ಅಂದರೆ ನೀವಲ್ಲ ಅಲ್ಲಿ ಇರುವಷ್ಟೇ ಜನ ನಾವು ಇಲ್ಲಿದ್ದೇವೆ, ಒಂಥರ ಸಮತೋಲನದ ಸಮತೂಕದ ಸಮಾರಂಭ ಅಂತ ಹೇಳ್ತಾ ಎಲ್ಲ ಅರ್ಥಗಳಲ್ಲಿ ಬಹಳ ವಿಶೇಷವಾದ ಒಂದು ನೆನಪಲ್ಲಿಟ್ಟುಕೊಳ್ಳುವ ಕಾರ್ಯಕ್ರಮ ಅಂತ ಹೇಳ್ತಾ ಇದಕ್ಕೆ ಕಾರಣಕರ್ತರಾದ ಕೇಂದ್ರ ಬಿಂದು ರವೀಂದ್ರಗಳನ್ನು ನನ್ನ ಎಲ್ಲರ ಪರವಾಗಿ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿರೋರೆಲ್ಲರೂ ನನಗೆ ಒಂಥರ ಗುರು ಸಮಾನರು. ನಿಮಗೆ ಪಾಠ ಮಾಡ್ತಾ ಇರುವ ರವೀಂದ್ರ ಮಾಸ್ಟ್ರು ಅಂತ ಹೇಳ್ತಾ ಇರುವ ಮಾಸ್ಟ್ರು ನನಗೆ ಕೂಡ ಮಾಸ್ಟ್ರು. ಯಾಕೆಂತ ನಾನು ನಿಮಗೆ 1-2 ನಿಮಿಷ ಆದಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಗುರುಗಳು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಒಟ್ಟು ನಮ್ಮ ಊರಿನ ಸಾಂಸ್ಕೃತಿಕ ಮುಖ ಆಗಿರುವ ಪ್ರೊಫೆಸರ್ ಚಿನ್ನಪ್ಪಗೌಡರು ಮಾತನಾಡೋದು ಭಾಳ ಕಷ್ಟ. ಪಚ್ಚಣ್ಣ ಮತ್ತು ನಮ್ಮೆಲ್ಲ ಹಿರಿಯರು, ಕಾಜೋರು ಮತ್ತು ಎಲ್ಲರೂ ಡಾಕ್ಟ್ರು ನನ್ನ ನೆನೆಸ್ಕೋತಾರೆ ಗೊತ್ತಿಲ್ಲ. ನನ್ನ ಮಗಳು ನಿಮ್ಮ ಪೇಷಂಟ್ ಆವಾಗ ಹಳೆ ಕಾಲದಲ್ಲಿ. ಬಹಳ ಸಂತೋಷದ ವಿಷಯ ನನಗೆ ಮಕ್ಕಳೇ. ಒಂದು ಸ್ವಲ್ಪ ನಿಮ್ಮ ಮೇಲೆ ನನಗೆ ಸ್ವಲ್ಪ ಜಾಸ್ತಿ ಹೊಟ್ಟೆ ಕಿಚ್ಚಾಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಹೊಟ್ಟೆ ಕಿಚ್ಚು ಯಾಕೆಂತಂದರೆ ನಿಮ್ಮ ಈ ಸುಖ ನನಗೆ ಸಿಗಲಿಲ್ಲ ನೋಡಿ. ಈ ಮಾಸ್ಟ್ರುಗಳ ಮಾತುಗಳನ್ನು ಕೇಳುವ, ಅವರಿಂದ ಪಾಠ ಕೇಳುವ ಒಂದು ಭಾಗ್ಯವನ್ನು ದೇವರು ನನಗೆ ಕೊಡಲಿಲ್ಲ. ಅದರ ಅರ್ಥ ನಾನು ನನ್ನ ಗುರುಗಳನ್ನು ದೂಷಿಸ್ತಾ ಇಲ್ಲ. ಬಟ್ ನಿಮಗೆ ಸಿಕ್ಕಿದಷ್ಟು ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಈ ಶಾಲೆ ನನಗೆ ಬಹಳ ಆತ್ಮೀಯವಾದದ್ದು, ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಇದರಲ್ಲಿ. ಒಬ್ಬ ಸಹೋದರ ಇದ್ದಾರೆ. ಇಡೀ ವಿಶ್ವವಿದ್ಯಾನಿಲಯದಲ್ಲಿ ಯಾರನ್ನು ಕೇಳಿದ್ರು ನಿಮ್ಮ ಬ್ರದರ್ ಒಬ್ರು ಇಲ್ಲಿ ಮೇಷ್ಟ್ರಾಗಿದ್ದಾರಾ ಅಂತ ಕೇಳ್ತಾರೆ. ತ್ಯಾಗಂ ನನ್ನ ಬ್ರದರ್, ನಿಮಗೆ ಗೊತ್ತಿರಬೇಕು. ಪ್ರತಿಯೊಬ್ಬರು ಹಂಗೆ ಕೇಳ್ತಾರೆ. ನನಗೆ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ತನಕ ನನ್ನನ್ನು ವಿದ್ಯಾರ್ಥಿಯಾಗಿ ಸೇರಿಸಿಕೊಳ್ಳದಿರುವ ಮೇಷ್ಟ್ರು ಬಹಳ ಒಳ್ಳೆಯ ಹಾಡುಗಾರ, ಮತ್ತು ನನಗೆ ಅವರು ಇಲ್ಲಿ ತನಕ ವಿದ್ಯಾರ್ಥಿಯಾಗಿ ಅಡ್ಮಿಟ್ ಮಾಡಿಕೊಂಡೇ ಇಲ್ಲ. ನನಗೊಬ್ಬ ಸಣ್ಣ ಮಗು ಇದೆ ಇಲ್ಲಿ. ನಾನಿಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾಗ ಸುಮಿ ಅಂತ ನನ್ನ ಮನೆಯಲ್ಲಿ, ನನ್ನ ಓನರ್ ಮನೆ ಅದು, ಅವರ ಮನೆಯಲ್ಲಿ ಬಾಡಿಗೆಗಿದ್ದೆ ನಾನು. ಅದು ಸಣ್ಣ ಮಗು ಇತ್ತು ಆವಾಗ. ಈಗ ಬೆಳೆದು ದೊಡ್ಡವಳಾಗಿ ಹಾಡು ಹೇಳ್ತಿದ್ದಾಳೆ ಮತ್ತು ಇಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಸುಮಿ ಅಂತ. ಬಹಳ ಸಂತೋಷ ಆಗುತ್ತೆ. ಒಂದು ಕುಟುಂಬ ನನ್ನ ಜೊತೆಗೆ ಇಲ್ಲಿದೆ. ಈ ಸಂದರ್ಭದಲ್ಲಿ ರವೀಂದ್ರ ಮಾಸ್ಟರ್ ಬಗ್ಗೆ ಒಂದಷ್ಟು ಅಭಿನಂದನೆ ಮಾತುಗಳನ್ನು ಆಡಿ ಅಂತ ಕರೆದಾಗ, ನನ್ನ ಸಹೋದರ ತ್ಯಾಗಂ ಅವರು ಕರೆದಾಗ ಬೇರೆ ಏನೂ ಹಿಂದೆ ಮುಂದೆ ನೋಡದೆ, ಏನೂ ಪೂರ್ಣ ತಯಾರಿಲ್ಲದೆ ನಾನು ಬಂದಿದ್ದಾನೆ. ಬಹಳ ನೀಟಾಗಿ ನಿಮ್ಮ ಒಂದು ಬದುಕಿನ ಚಿತ್ರವನ್ನು ಬರೆದು, ಮಕ್ಕಳೇ ಒಂದು 5 ನಿಮಿಷ, ನಿಮ್ಮ ಮಾಸ್ಟರ್ ಅಲ್ಲ ನನ್ನ ಮಾಸ್ಟ್ರು, ಹಾಗಾಗಿ ಆ ಮೇಸ್ಟ್ರ ಬಗ್ಗೆ ಒಂದು ಭಾಳ ಬ್ಯೂಟಿಫುಲ್ ಆದ ಚಿತ್ರ ಬರೆದು ನನ್ನ ವಾಟ್ಸಾಪ್ಗೆ ಹಾಕಿದ್ದಾರೆ ನಮ್ಮ ಬ್ರದರ್ ತ್ಯಾಗಂ. ಅದನ್ನೇನು ಓದಲ್ಲ ನಾನು, ಯಾಕೆಂತಂದರೆ ಹಿರಿಯರು ಇಲ್ಲೆಲ್ಲ ನಮ್ಮ ಮೇಸ್ಟ್ರುಗಳು, ನಮ್ಮ ಮೇಡಮ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದರೆ ಇಟ್ ವಾಸ್ ರಿಯಲಿ ಟಚಿಂಗ್. ನೀವೊಬ್ಬ ವ್ಯಕ್ತಿ ಹೇಗಿದ್ದೀರಿ ಅನ್ನೋದನ್ನು ಭಾಳ ಚೆನ್ನಾಗಿ ಕ್ಯಾರೆಕ್ಟರೈಸ್ ಮಾಡಿದ್ದಾರೆ, ಗುಣಗಾನ ಮಾಡಿದ್ದಾರೆ. ಗುಣಗಾನ ಮಾಡ್ತಾನೆ ನೀವು ಇನ್ನೂ ಎಷ್ಟೊತ್ತು ಬೆಳಿಬೇಕು, ಇವರು ನಿಮ್ಮನ್ನು ಏನು ನಿರೀಕ್ಷೆ ಮಾಡ್ತದೆ ಅಂತ ಭಾಳಷ್ಟು ನಿಮಗೆ ಜಾಗೃತಿ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಮಾತುಗಳು ಬಹಳ ಆತ್ಮೀಯವಾದದ್ದು. ವಿದ್ಯಾರ್ಥಿ ಜೀವನದಿಂದ ನಾನು ನಿಮ್ಮನ್ನು ನೋಡಿದ್ದೀನಿ. ಹಾಗಾಗಿ ನಾನು ನನ್ನ ಅನುಭವದಿಂದಲೇ ಪ್ರಾರಂಭ ಮಾಡ್ತಾನೆ. ಈ ಊರಿಗೆ ಬಂದದ್ದು ನಾನು ದೂರದಿಂದ, ಈ ಊರಿನವನಲ್ಲ. ಈ ಊರಿಗೆ ಬಂದಾಗ ತುಳು ಭಾಷೆಯನ್ನು ಕಲಿಸ್ಕೊಟ್ಟದ್ದು, ಈ ಊರಿನವನಾಗಿ ಸ್ವೀಕರಿಸಿದ್ದು, ಈ ಊರಿನಲ್ಲಿ ಕ್ರಿಕೆಟ್ ಕಮೆಂಟ್ರಿ ಹೇಳಲಿಕ್ಕೆ ಕಲಿಸ್ಕೊಟ್ಟದ್ದು,
ಈ ಊರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವೇದಿಕೆ ಒದಗಿಸ್ಕೊಟ್ಟ ನಿಮ್ಮ ಗುರುಗಳು ನನಗೆ ಬಹಳ ದೊಡ್ಡ ಮಹಾಗುರುಗಳವರು. ಇಲ್ಲಿ ಕೂತಿದ್ದಾರೆ ರವೀಂದ್ರ ಮಾಸ್ಟರ್ ಅವರು. ವಿಶ್ವವಿದ್ಯಾನಿಲಯದಲ್ಲಿ ಒಂದಷ್ಟು ಅವರಿಗೆ ಅದು ನೆನಪಿದೆಯೋ ಗೊತ್ತಿಲ್ಲ. ಕನ್ನಡ ಮತ್ತು ಮಲಯಾಳಂ ಮಾತನಾಡುವ ನಾನು ತುಳುನಲ್ಲಿ ಮಾತನಾಡಿ ಇವತ್ತಿಗೂ ಕೂಡ ಒಂದು ಮಾತು ಕೂಡ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿಲ್ಲ ನಾನು. ಪ್ರತಿ ಸಾರಿಯೂ ತುಳುನಲ್ಲೇ ಮಾತಾಡಿದ್ದು. ಸರ್ ನೆನೆಸ್ಕೋತೀರಿ, ತುಳುನಲ್ಲೇ ಮಾತಾಡ್ತಾ ಇರೋದು. ತುಳು ಕಲಿಸ್ಕೊಟ್ರು. ತುಳು ಮಣ್ಣಿನಲ್ಲಿ ಒಬ್ಬ ಮಗನಾಗಿ ನನ್ನನ್ನು ಸ್ವೀಕರಿಸೋದು ಸಾಕಷ್ಟು ಜನ ತಾವಿದ್ದೀರಿ. ನನ್ನ ಸ್ನೇಹಿತರು ಮುಂದ್ಗಡೆ ಕೂತಿದ್ದಾರೆ ಮತ್ತು ರವೀಂದ್ರ ಮಾಸ್ಟರ್ಗೆ ನಾನು ಬಹಳ ದೊಡ್ಡ ಅಭಿಮಾನದ ಮಾತುಗಳನ್ನು ಹೇಳಬೇಕು. ಅಭಿನಂದನ ಮಾತುಗಳನ್ನು ಹೇಳಕ್ಕೆ ನಾನು ಯಾರು ಅಂತ ಕೇಳ್ಕೊಂಡ ಪ್ರಶ್ನೆ ನಾನು ಎಂತಂದ್ರೆ, ನಾನು ಯಾರೂ ಅಲ್ಲ, ಬಟ್ ನಾವು ಇನ್ನೊಬ್ಬ ವಿದ್ಯಾರ್ಥಿ. ಜೇಸಿಸ್ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರು. ಜೇಸಿಸ್ ಮಾಡಿದಾಗ ನನಗೊಂದು ಸಣ್ಣ ಪಾತ್ರ ಕೊಟ್ರಿ ನೀವು. ಆ ಪಾತ್ರದ ಮುಖಾಂತರ ಸ್ನೇಹಿತರೆ ನೆನ್ಪಿಟ್ಕೋಬೇಕು, ಕಿರಿಯ ಮಿತ್ರರೇ, ಇಡೀ ಊರು ಸುತ್ತೋ ಒಂದು ಕೆಲಸ ಮಾಡಿದ್ದೆ ನಾನು. ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಆಡಳಿತ ಇದರಲ್ಲಿ ಕೆಲಸ ಮಾಡಿದಂಥ ನಮ್ಮ ವಿಶ್ವವಿದ್ಯಾಲಯದ ಒಂದು ಕೀರ್ತಿಯಾಗಿ ಕೂತಿರುವ ಪ್ರೊಫೆಸರ್ ಅವರು ಜೊತೆಗಿದ್ದಾರೆ. ವಿಶ್ವವಿದ್ಯಾನಿಲಯದ ಹೆಸರಿನಲ್ಲಿ ಬೇರೆ ಬೇರೆ ಊರುಗಳಿಗೆ ತಿರುಗಿದಾಗ ಆ ಊರಿನಲ್ಲಿ ನಾನು ಏನು ಮಾಡಬೇಕು, ಮಂಗಳೂರು ಹೇಗಿದೆ, ಮ್ಯಾಂಗ್ಳೂರು ಕಲ್ಚರ್ ಹೇಗಿದೆ, ಈ ದೈವಗಳು ಹೇಗಿದ್ದಾರೆ, ಈ ಮಣ್ಣು ಹೇಗಿದೆ ಅಂತ ಬಹಳಷ್ಟು ಪಾಠ ಮಾಡಿಕೊಟ್ಟವರು ನನಗೆ ಅವರು. ಈ ಮಣ್ಣು ನನ್ನನ್ನು ಸ್ವೀಕರಿಸಿದೆ ಮತ್ತು ಈ ಮಣ್ಣಿನಲ್ಲಿ ಬಹಳ ಮುತುವರ್ಜಿ ವಹಿಸಿ, ನಮ್ಮ ಪ್ರೊಫೆಸರ್ ಗೌಡ್ರು ಹೇಳ್ದಂಗೆ ಮುತುವರ್ಜಿ ವಹಿಸಿ ಯಾರೆಲ್ಲ ಕೆಲಸ ಮಾಡಿದ್ದಾರೋ ಅವರ ಹೊಣೆಗಾರಿಕೆ ದಿವಸದಿಂದ ದಿವಸ ಜಾಸ್ತಿ ಆಗಿದೆ. ರವೀಂದ್ರ ಮಾಸ್ಟರ್ ಆಗಿ ಈ ಊರಿನಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಈ ಊರಿನ ದೈವಗಳು ಮತ್ತು ಈ ಮಣ್ಣು. ಮತ್ತು ಈ ಮಣ್ಣಿನಲ್ಲಿ ಯಾರೆಲ್ಲ ಕಾಲು ಮುಟ್ಟಿ ಬರ್ತಾರೋ ಅವರೆಲ್ಲರೂ ಜೀವನದ ಬೇರೆ ಬೇರೆ ಭಾಗಗಳಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ನಾನು ಈಗ ಶಾಲೆಗೆ ಬಂದಾಗ ಕಿರಿ ಮಕ್ಕಳಲ್ಲಿ ನಿಮ್ಮಲ್ಲಿ ಸುಮಾರು ಸರಿ ಹೇಳಿದ್ದೆ, ನಾವೆಲ್ಲೋ ಅದು ಮಕ್ಕಳಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ, ಮಕ್ಕಳಿಗಾಗಿ SLC ಮಾಡಿ PUC ಮಾಡಿ ನಮ್ಮಲ್ಲೊಬ್ಳು ಡಿಗ್ರಿನಲ್ಲೂ ಕೂಡ ಇದ್ದಾಳೆ, ನಿಮ್ಮದೇ ಮಗು. ಆ ಮಕ್ಕಳಿಗೆ ಹೇಳ್ತಾ ಇದ್ದೆ ನಾವೊಂದು ಸಾಮಾಜಿಕ ಆತಂಕದ ಪರಿಸ್ಥಿತಿಯಲ್ಲಿದ್ದೇವೆ. ಅಂಥ ಸಂದರ್ಭದಲ್ಲಿ ನಾವು ಯಾರನ್ನಾದ್ರೂ ನೆನಪಿಸ್ಕೊಳ್ಬೇಕು ಅಂತಂದ್ರೆ, ನಾವು ಯಾರನ್ನಾದ್ರೂ ನೆನಪಿಸ್ಕೊಳ್ಬೋದು ಅಂತ ಅಂದ್ರೆ ನಾವು ಶಿಕ್ಷಕರನ್ನು ನೆನಪಿಸ್ಕೊತೇವೆ. ಯಾಕಂತಂದ್ರೆ ಆತಂಕದ ಪರಿಸ್ಥಿತಿಗಳಿಗೆ ಒಂದು ಸವಾಲನ್ನು ಒಡ್ಲಿಕ್ಕೆ ನಿಮ್ಮ ದೇವ್ರ ತರ ಮಕ್ಕಳನ್ನು ರೂಪಿಸುವ ಶಿಕ್ಷಕರಿದ್ದಾರಲ್ಲ, ಅವ್ರು ಬಹಳ ದೊಡ್ಡ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಬರುವ ವಿದ್ಯಾರ್ಥಿಗಳು, ನಮ್ಮ ಸರ್ ಹೇಳಿದಾಗೆ ನಮ್ಮಲ್ಲಿ ಬರುವ ವಿದ್ಯಾರ್ಥಿಗಳು 20+, 20, 22, 23 ಆಗಿರುವವರು. ಅವ್ರು ನಮ್ಮ ಬುದ್ಧಿಯನ್ನು ಕೇಳಲಿಕ್ಕೆ ಬರುವುದಿಲ್ಲ, ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಬರುವುದಿಲ್ಲ. ಆದರೆ ನಮ್ಮನ್ನೆಲ್ಲ ಸೃಷ್ಟಿಯಲ್ಲಿ ಕೂತಿರುವ ಎಲ್ಲ ಹಿರಿಯರನ್ನು ಸೃಷ್ಟಿ ಮಾಡಿರುವ ಒಂದು ಶಿಕ್ಷಕ ವರ್ಗ ಇದೆ. ನಿಮ್ಮ ಥರನೇ ಮಕ್ಕಳಾಗಿದ್ದಾಗ ನಾವು ಬಹಳ ಶಿಸ್ತಿನಿಂದ ಬೆಳೆದಿದ್ವಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ದೇಶ ಇವತ್ತಿಗೂ ಏನಾದರೂ ಒಂದು ಒಳ್ಳೆತನ ಮಾಡಿದೆ ಅಂತಂದ್ರೆ, ಮತ್ತು ಇವರೆಲ್ಲರೂ ಹಿರಿಯರೆಲ್ಲರೂ ಇವತ್ತಿಗೂ ಸಾಮಾಜಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ರವೀಂದ್ರ ಮಾಸ್ಟರು ಕೂಡ ಇವತ್ತಿಗೂ ಕೂಡ ಸಮಾಜದ ಆಸ್ತಿ ಆಗಿದ್ದಾರೆ ಅಂತಂದ್ರೆ ಅದೆಲ್ಲಕ್ಕೂ ಕಾರಣ ಈ ಮಟ್ಟದಲ್ಲಿ ಕೆಲಸ ಮಾಡ್ತಿರುವ ಮೇಸ್ಟ್ರುಗಳೇ, ಬಿಟ್ರೆ ನಾವೇನಲ್ಲ. ಯಾಕೆಂತಂದ್ರೆ ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಗುರು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಆಫ್ ಮೈ ಫ್ರೆಂಡ್ಸ್ ಹಿಯರ್ ಇನ್ ಯೂನಿವರ್ಸಿಟಿ, ನಾನು ಇವತ್ತು ಬಹಳ ಸಂತೋಷವಾಗಿ ಹೇಳ್ತೇನೆ, ನಮ್ಮ ದೇಶದಲ್ಲಿ ಒಳ್ಳೆತನ ಉಳ್ಕೊಂಡಿದೆ, ನಮ್ಮ ದೇಶದಲ್ಲಿ ಇವತ್ತು ಜನನ ನಂಬ್ತೇವೆ, ನಮ್ಮ ದೇಶದಲ್ಲಿ ಪ್ರೀತಿ ಇದೆ, ಪರಸ್ಪರ ಗೌರವ ಇದೆ ಅಂತ ಆದರೆ ನಿಮ್ಮನ್ನ ಶೇಪ್ ಮಾಡುವ ಈ ಮೇಸ್ಟ್ರುಗಳಿಗೆ ಕೀರ್ತಿ ತಲ್ಲಬೇಕು. ನೀವೇನಾದರೂ ಬೆಳೆದು ದೊಡ್ಡವರಾಗಿ ಈ ಸಮಾಜದ ವಿರುದ್ಧ ಕೆಲಸ ಮಾಡಿಬಿಟ್ಟಿದ್ರೆ ನಮ್ಮ ಆತಂಕ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಇಡೀ ಈ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುವ ಗುರು ವೃಂದದವರಿಗೆ ನಾನು ಈ ಎಲ್ಲ ಹಿರಿಯರ ಪರವಾಗಿ ಮೊದಲು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಾಗೆ ರವೀಂದ್ರ ಮಾಸ್ಟರ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ಸುತ್ತಮುತ್ತ ನಮ್ಮ ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಈ ಸಾರ್ವಜನಿಕರು, ಸರಿ ಮಾತನ್ನು ತಮಗೆ ನಿಮ್ಮ ಅನುಮತಿ ಕೇಳ್ತೇನೆ, ಯಾಕಂದ್ರೆ ದೊಡ್ಡ ಅಧಿಕಾರಿಯಾಗಿದ್ದವರು ತಾವು. ಇಡೀ ವಿಶ್ವವಿದ್ಯಾನಿಲಯಕ್ಕೆ ಈ ಊರಿನ ಜನ ಎಲ್ಲ ಯಾಕೆ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಇದೆಲ್ಲ ಕಥೆ ಕೇಳಿದ್ರೆ ಪಕ್ಕದ ಹಳ್ಳಿಯವರೆಲ್ಲ ಪ್ರತಿ ಸಾರಿ ತೊಂದರೆ ಕೊಡ್ತಾರೆ, ಪ್ರತಿ ಸಾರಿ ಮನವಿಗಳನ್ನು ಕೊಡ್ತಿರ್ತಾರೆ. ನೀವು ಹಾಗೆ ಮಾಡಿದ್ರಿ, ಈಗ ಮಾಡಿದ್ರಿ, ಸೊಳ್ಳೆ ಬಂತು, ಆಗ ಬಂತು, ಈಗ ಬಂತು ಅಂತ. ಈ ಊರಿನ ವಿಶ್ವವಿದ್ಯಾನಿಲಯದ ಸುತ್ತಮುತ್ತಲಿನ ಊರಿನ ಜನ ಮಕ್ಕಳನ್ನೂ ಸೇರ್ಕೊಂಡಂತೆ, ಹಿರಿಯರನ್ನೂ ಸೇರ್ಕೊಂಡಂತೆ ಎಲೆ ಮರೆ ಕಾಯಿ ತರ ಸಪೋರ್ಟ್ ಮಾಡ್ತಾರೆ. ನಮ್ಮಿಬ್ಬರು ಪಿಲ್ಲರ್ಸ್ಗಳಲ್ಲಿ ಕೂತಿದ್ದಾರೆ, ನಮ್ಮ ಪಚ್ಚಣ್ಣ ಅಂತ ಪ್ರೀತಿಯಿಂದ ಕರೆಯುವ ಪಚ್ಚಣ್ಣ ಮತ್ತು ಕಾಜವ್ ಸರ್ ಇದ್ದಾರೆ. ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಮತ್ತು ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಈ ಸಪೋರ್ಟ್ಗೆಲ್ಲ ರಾಮಕೃಷ್ಣ ಶಾಲೆ ಪ್ರೊಡ್ಯೂಸ್ ಮಾಡ್ತಾ ಇರುವ ವಿದ್ಯಾರ್ಥಿಗಳ ಜೊತೆಗೆ ಅವರ ಕುಟುಂಬದವರು ಎಲ್ಲರೂ ಸೇರಿ ಒಂದು ಅದ್ಭುತವಾದ ನಾಗರಿಕರನ್ನು ಸೃಷ್ಟಿ ಮಾಡುವ ಶಾಲೆಯಲ್ಲಿ 35 ವರ್ಷ ಕಾಲ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಇಡೀ ಕೀರ್ತಿ ನಮ್ಮ ರವೀಂದ್ರ ಮಾಸ್ಟರ್ಗೆ ಸಲ್ಲಬೇಕು. ಬಹಳ ದೊಡ್ಡ ನಾಗರಿಕರನ್ನ ಸೃಷ್ಟಿ ಮಾಡಿದಿರಿ ತಾವು. ಬಹಳ ದೊಡ್ಡ ಮಾತುಗಳು, ನಿಮ್ಮನ್ನು ವಾಗ್ಮಿ ಅಂತ ಕರೆದ್ರು. ಎಷ್ಟೋ ಸಾರಿ ಇವ್ರ ಮಾತುಗಳ ಮುಂದೆ ನಾವು ಏನೂ ಅಲ್ಲ. ಎಷ್ಟೋ ಸಾರಿ ನಂಗೆ ಅನಿಸಿತ್ತು ನಮ್ಮ ಸರ್ಗೆ ಸಿಕ್ಕಿದ ಅನುಭವ, ಏನಾದರೂ ಅವಕಾಶ ನನಗೆ ಸಿಕ್ಕಿದ್ರೆ
ನಿಮ್ಮನ್ನು ನಾನಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ತಗೋಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅದ್ಭುತವಾದ ಮಾತುಗಾರ. ಎಂಥ ಮಾತುಗಾರ ಅಂತಂದ್ರೆ ವೇದಿಕೆಯ ಮುಂದೆ ಕೂತಿರುವ ಯಾರ ಮನಸ್ಸಿಗೂ ನೋಯದ ರೀತಿ ಮಾತಾಡ್ತಾರೆ. ಎಲ್ಲ ಸಮುದಾಯಗಳಿಗೆ ಹೃದಯಕ್ಕೆ ಮುಟ್ಟುವಾಗ ಮಾತಾಡ್ತಾರೆ. ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಕೊಂಡು ಹೋಗ್ತಾರೆ. ಅರೆಕಳ ಅಂತಂದ್ರೆ ಅರೆಕಳ ಜಾಗ ಎಂಥದ್ದು ಅಂತ ಸರ್ ಹೇಳ್ತಾ ಇದ್ರು. ಅದು ಅರೆಕಳ ಅಂದ್ರೆ ಎಂತಂದ್ರೆ ಎಲ್ಲ ಸಮುದಾಯಗಳು ಒಟ್ಟಾಗಿ ಬದುಕುವ ಒಂದು ಜಾಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀರಿ ನೀವು ಮತ್ತು ನಿಮ್ಮ ತಂಡ. ಹಾಗಾಗಿ ನಿಮಗೆ ಸಾಮಾಜಿಕ ಜವಾಬ್ದಾರಿ ದೊಡ್ಡದಿದೆ. ಡಾಕ್ಟರ್ ಹೇಳಿದಾಗ, ಡಾಕ್ಟರ್ ಅಮೃತ ಮೇಡಮ್ ಹೇಳಿದಾಗ ನಿಮಗೆ ಇನ್ನೂ ದೊಡ್ಡ ಸಾಮಾಜಿಕ ಜವಾಬ್ದಾರಿ ಇದೆ. ನೀವೇನು ರಿಟೈರ್ಡ್ ಅಲ್ಲ ಅಂತ ಹೇಳಿದಾಗ ನಂಗೆ ಅನಿಸಿತು ನಿಮ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಈ ಸಮುದಾಯಗಳನ್ನು ಮತ್ತೆ ತಗೊಂಡು ಹೋಗ್ತಾ, ಒಟ್ಟಿಗೆ ತಗೊಂಡು ಹೋಗ್ತಾ ನೀವು ಈ ಕೆಲಸ ಮಾಡಬೇಕು. ಯಾಕೆ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ, ಟೀಚರ್ ಮೇಡಮ್ ಹೇಳ್ತಾ ಇದ್ರು, ಮೋಹಿನಿ ಮೇಡಮ್ ಹೇಳ್ತಾ ಇದ್ರು, ಎಲ್ಲ ಟೀಚರ್ನ ಒಟ್ಟಿಗೆ ತಗೊಂಡು ಹೋಗೋದು ಅಂತ ನೋಡಿ. ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿ ಮೇಲೆ ಮೇಲೆ ಬರ್ತಾ ಇದ್ದಾಗ ಇಡೀ ಸಂಬಂಧಗಳನ್ನು ಕಳ್ಕೊಂಡ್ಬಿಡ್ತಾರೆ ಅವರು. ಅವ್ರಿಗೆ ಬೇಡ, ಸಂಬಂಧಗಳೇ ಬೇಡ. ಆದರೆ ಇಲ್ಲೊಬ್ಬ ಪುಣ್ಯಾತ್ಮ ಅವ್ರು ಎಷ್ಟು ಮೇಲೆ ಹೋಗ್ತಾ ಇದ್ದಾಗೆ ದಿವಸವೂ ಪರೀಕ್ಷೆ ಮಾಡ್ತಾ, ಸಾಮಾಜಿಕವಾಗಿ ಪರೀಕ್ಷೆ ಮಾಡ್ತಾ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗೋಕ್ಕೆ ಒಂದು ಶಕ್ತಿ ಇದೆ ಅಂತ ಅಂದರೆ, ಈ ಮಣ್ಣು ಮತ್ತು ಈ ದೈವಗಳು ಇವ್ರ ಜೊತೆಗಿದ್ದಾರೆ, ನೀವಿದ್ದೀರಿ, ನಿಮ್ಮ ಕುಟುಂಬದವರಿದ್ದಾರೆ, ಎಲ್ಲ ಸಹಪಾಠಿಗಳಿದ್ದಾರೆ, ಹಿರಿಯರಿದ್ದಾರೆ ಮತ್ತು ಊರಿನವರೆಲ್ಲರೂ ಇದ್ದಾರೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಈಗ ಪ್ರಾರಂಭ ಆಗುತ್ತೆ ಮಾಸ್ಟ್ರೇ. ಇಲ್ಲಿ ತನಕ ನಿಮಗೊಂದು ಸಣ್ಣ ಕೆಲಸ ಇತ್ತು ಅಷ್ಟೇ, ದೇವರು ಕೊಟ್ಟೊಂದು ಸಣ್ಣ ಕೆಲಸ ಇತ್ತು. ಈಗ ನಿಮ್ಮ ಇಡೀ ಜವಾಬ್ದಾರಿ ಬಹಳ ದೊಡ್ಡದಿದೆ. ನಾಳೆಯಿಂದ ನಿಮ್ಮ ಕೆಲಸ ಶುರುವಾಗುತ್ತೆ. ಅದು ಬಹಳ ದೊಡ್ಡ ಕೆಲಸ. ಅದು ನಮ್ಮ ಊರಿಗೆ ಬೇಕಾದ ಕೆಲಸ, ನಮ್ಮ ಊರಿಗೆ ಬೇಕಾದ ಮಾತು ಅದು. ನೀವು ಇಲ್ಲಿ ಏನು ನಾಯಕತ್ವ ವಹಿಸ್ಕೊಂಡಿದ್ದೀರಿ, ಆ ನಾಯಕತ್ವವನ್ನು ನೀವು ಮುಂದುವರಿಸಬೇಕಾಗುತ್ತೆ. ನಿಮ್ಮ ನಾಯಕತ್ವಕ್ಕಾಗಿ ಊರು ಕಾಯ್ತಾ ಇದೆ. ಹಾಗಾಗಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಿಮ್ಮ ಮಾತುಗಳನ್ನು ಪ್ರತಿ ಸಾರಿ ನಾನು ಕೇಳಿದ್ದೇನೆ. ಅಂತ ನಮಗೆ ಇತ್ತೀಚಿನ ಬರುವಾಗ ನಾವೆಲ್ಲರೂ ಕಂಪ್ಯೂಟರ್ ಭಾಷೆ ಕಲಿತಾ ಇರೋದ್ರಿಂದ ಒಂದು ಒಳ್ಳೆ ಭಾಷೆ, ಅದಕ್ಕೆ ಇವ್ರ ಜೊತೆ ಮಾತಾಡೋಕ್ಕೆ ನಮಗೆ ಭಯ ಆಗೋದು ಅಂತಂದ್ರೆ ಅದಕ್ಕೆ ಚಿನ್ನಪ್ಪ ಗೌಡರು ಮಾತಾಡ್ತಾರೆ ಅಂತಂದ್ರೆ ನಮಗೆಲ್ಲ ಭಯ ಆಗುತ್ತೆ. ಯಾಕಂತಂದ್ರೆ ಮಾತಿನಲ್ಲಿ ಒಂದು ಶಕ್ತಿ ಇದೆ, ಭಾಷೆಯಲ್ಲಿ ಒಂದು ಶಕ್ತಿ ಇದೆ ಅವ್ರಿಗೆ. ಹಾಗಾಗಿ ವ್ಯಾಕರಣ ನಮಗೆ ಗೊತ್ತಿಲ್ಲದೆ ಇರ್ಬೋದು, ಇಡೀ ವ್ಯಾಕರಣ ಅರ್ಧಕ್ಕೆ ಕುಡಿದವ್ರು ಅವರು. ಇಂಥವ್ರ ಜೊತೆಗೆ ಮಾತಾಡೋದು ಕಷ್ಟ ನಮಗೆ. ರವೀಂದ್ರ ರೈ ಅವರಿಗೆ ದೇವರೊಂದು ಶಕ್ತಿ ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಆ ಶಕ್ತಿ ಏನು ಅಂತಂದರೆ, ಕಾರ್ಯಕ್ರಮಕ್ಕೆ ಬರುವಾಗ ನಾನು ಪ್ರತಿ ಸಾರಿ ನೋಡಿದ್ದೇನೆ, ಸರಿಯಾಗಿ ತಯಾರು ಮಾಡ್ಕೊಂಡು ಬರ್ತೀರಿ ತಾವು. ಎಂಥ ಶಿಸ್ತು ಇದು. ನೀವು ನಮ್ಮಲ್ಲಿಗೆ ಬನ್ನಿ, ಸುಮಾರು ಜನ ನಾವು ಅಧ್ಯಾಪಕರಿದ್ದೀವಿ, ಸುಮ್ಮನೆ ಈಗಲ್ಲಿ ಮಾತಾಡ್ತಿದ್ದೀವಿ ಬಿಡು, ಸುಮಾರು ಜನ ಅಧ್ಯಾಪಕರಿದ್ದೀವಿ. ಸರಿಯಾಗಿ ನನಗೆ ಒಂದು ವಾಕ್ಯ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ, ಒಂದು ಸೆಂಟೆನ್ಸ್ ಅನ್ನು ಸರಿಯಾಗಿ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ರವೀಂದ್ರ ಮಾಸ್ಟರಿಗೆ ದೇವರು ಎಂಥ ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ, ಎಲ್ಲ ಪೂರ್ಣ ತಯಾರಿ ಮಾಡಿಕೊಂಡು ನೋಟ್ಸ್ ಇಟ್ಕೊಂಡು ಬರ್ತಾರೆ ಅವ್ರು ಕಾರ್ಯಕ್ರಮಕ್ಕೆ ಬರುವಾಗ. ಎಂಥ ಅದ್ಭುತವಾದ, ಈ 35 ವರ್ಷದಲ್ಲಿ ಮೆಮೊರೈಸ್ ಮಾಡಿಕೊಂಡು ವೇದಿಕೆಗೆ ಬರಬಹುದು ಅವರು. ಆದರೆ ಈಗಲೂ ಸಣ್ಣ ಮಕ್ಕಳ ಥರ ನೋಟ್ಸ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಂದರೆ ಅವರ ಶ್ರಮ ಎಷ್ಟು ಗೊತ್ತಾಗುತ್ತೆ ನನಗೆ. ಬಹಳ ಶಿಸ್ತು, ಸಮಯ. ನಾನು ಬಂದಿದ್ದೀನಿ, ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಆದರೆ ಸಮಯ ಪಾಲನೆ ಮಾಡ್ತೀರಿ. ಅವ್ರನ್ನ ನೋಡಿ ನಮಗೆ ಸುಮಾರು ಕಲಿಬೇಕಾಗಿದೆ. ನಾನು ಈ ಊರಿಗೆ ಬಂದಾಗ ತುಳು ಕಲಿಬೇಕು ಅಂತ ಅಂದಾಗ ನನಗೊಂದು ಅನಿಸಿತು ಏನು ಅಂತಂದರೆ, ಜನರ ಜೊತೆಗೆ ಇರಬೇಕು ಅಂತಾದರೆ, ಈ ಊರಿನ ಜನರ ಜೊತೆಗೆ ಇರಬೇಕು ಅಂತಾದರೆ ನಾನು ತುಳು ಕಲೀಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದದ್ದು. ಇಡೀ ನನ್ನ ಪಾಠ ಪ್ರವಚನಗಳು ಕ್ಲಾಸ್ನಲ್ಲಿ ಬಿಟ್ಟರೆ ಮಕ್ಕಳ ಕೇಳ್ತೀನಿ, ತುಳುನ ನಾನು ಬಹಿರಂಗವಾಗಿ ಇವತ್ತು ಬೆಂಬಲಿಸ್ತಾ ಇರೋನು. ನನ್ನ ಪಾಠ ಪ್ರವಚನಗಳನ್ನು ಬಿಟ್ಟರೆ ನಾನು ಹೊರಗಡೆ ಬಂದಾಗ ಇಡೀ ವಿಶ್ವವಿದ್ಯಾನಿಲಯ ನಮ್ಮ ಊರಿನಲ್ಲಿ ಯಾರತ್ರವೂ ನಾನು ಬೇರೆ ಭಾಷೆಯಲ್ಲಿ ಮಾತನಾಡೋದಿಲ್ಲ. ನಿಮಗೆ ಆ ಕೀರ್ತಿ ನಿಮಗೆ ತಲುತ್ತೆ. ಯಾಕಂದರೆ ಅದರಿಂದ ಅದು ನಿಮ್ಮ ಒಂದು ಗಿಫ್ಟ್ ನನಗೆ. ಈ ಕಾಲೇಜಿಗೆ ಕರ್ಕೊಂಡು ಬಂದಾಗ, ಈ ಸ್ಕೂಲ್ಗೆ ಕರ್ಕೊಂಡ್ಬರ್ತಾರೆ ಅವರು. ಕರ್ಕೊಂಬಂದು ವೇದಿಕೆಯಲ್ಲಿ ಅವರು ಪರಿಚಯ ಮಾಡಿಕೊಡುವಾಗ ಧರ್ಮ ಅಂದರೆ ನಮ್ಮವರು, ಎಂಥ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ನೋಡಿ. ಅದು ಅವ್ರು ಸುಮ್ಮನೆ ಹೇಳ್ಬೋದಿತ್ತು, ಇವ್ರು ನಮ್ಮವರಲ್ಲ, ಇಲ್ಲಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಿತ್ತು. ಎಂಥ ಮನೋಭಾವನೆ ಇದೆ ಅಂತಂದರೆ, ಯಾರನ್ನೂ ಸುಲಭವಾಗಿ ತನ್ನ ಮನಸ್ಸಿಗೆ ತಗೊಳ್ಳುವ, ತನ್ನ ಇಡೀ ಬಾಹುಗಳಲ್ಲಿಗೆ ಸೇರಿಸಿಕೊಳ್ಳುವ, ಯಾರನ್ನೂ ಹೊರಗಡೆ ಇಡದಿರುವ ಒಂದು ಆಟಿಟ್ಯೂಡ್ ಅವ್ರ ಹತ್ರ ಇದೆ. ಇದು ಬಹಳ ದೊಡ್ಡದು. ಮನುಷ್ಯರಿಗೆ ಈ ಥರ ಇದೆ ಅಂತಾದರೆ, ಇದನ್ನು ನೋಡಿ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ ಅಂತಂದರೆ ಎಂಥ ಅದ್ಭುತವಾದ ಭವಿಷ್ಯ ಇದೆ ಈ ದೇಶಕ್ಕೆ. ಎಂಥ ಅದ್ಭುತವಾದ ಭವಿಷ್ಯ ಇದೆ ನೋಡಿ. ನಿಮ್ಮನ್ನು ನೋಡಿ ನಿಮ್ಮ ಇಡೀ ಅಧ್ಯಾಪಕ ಮಿತ್ರರು ಹಿಂಗೆ ಹೊಗಳ್ತಾರೆ ಅಂತಂದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಲ್ಲದೆ ನಮಗೇನು ಏನಾಗಬೇಕು? ಎಂಥ ಹೊಟ್ಟೆ ಕಿಚ್ಚಾಗುತ್ತೆ ನಿಮಗೆ. ಎಂಥ ಅದ್ಭುತವಾದ ವ್ಯಕ್ತಿತ್ವ ನೀವು. ಯಾವತ್ತಾದರೂ ಅವ್ರು ಬೆಂಡಾಗಿ ನೋಡಿದ್ರ ಮಕ್ಕಳ ನೀವು? ಎದೆ ಎತ್ತಿ ಬಹಳ ಸ್ವಾಭಿಮಾನದಿಂದ ಬಹಳ ಕಾನ್ಫಿಡೆಂಟ್ ಆಗಿ ನಡೀತಾರೆ. ನಮಗೊಂದಿಷ್ಟು ವಯಸ್ಸಾದ ತಕ್ಷಣವೇ ನಾವು ಸಂಪೂರ್ಣವಾಗಿ ಬೆಂಡಾಗ್ತೇವೆ. ಅವ್ರು ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂದರೆ ನನಗಂತೂ ಖಂಡಿತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರ ಅಭಿನಂದನಾ ಮಾತುಗಳಲ್ಲಿ ಕೊನೆಯ ಮಾತನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತಾನೆ. ಅವ್ರು ನನಗೆ ಸುಮಾರು ಏನೇನು ಪ್ರಶಸ್ತಿ ಬಂದಿದೆ, ಅದ್ಭುತವಾದ ಪ್ರಶಸ್ತಿ. ಸರ್, ಈ ಪ್ರಶಸ್ತಿಗಳನ್ನು ನಾನು ಓದುವ ಬದಲು ನಿಮಗೆ ನಿಮ್ಮೆಲ್ಲ ಹಿರಿಯರು, ನಿಮ್ಮ
ಕೊಲೀಗ್ಸ್ಗಳು ಎಲ್ಲ ಹಿರಿಯರು ಮಾತನಾಡಿದ ಮಾತುಗಳನ್ನು ಬಹಳ ನಾನು ಅದನ್ನು ತಗೊಂಡೋಗ್ತೇನೆ, ನಿಮ್ಮ ಜೊತೆಗೆ ತಗೊಂಡೋಗ್ತೇನೆ ನಾನು. ಅದು ಬಹಳ ದೊಡ್ಡ ಮಾತುಗಳು ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರಶಸ್ತಿಗಳ ಪಟ್ಟಿಗಳನ್ನು ನಮ್ಮ ಹಿರಿಯರು ಹೇಳ್ತಾ ಬಂದರು, ಆಳ್ವಾಸ್ ಸರ್ ಹೇಳ್ತಾ ಬಂದರು. ಅವ್ರಿಗೆ ಸಿಕ್ಕಿರುವ ಎಲ್ಲ ಅಭಿಮಾನವನ್ನು ಹೇಳ್ತಾ ಬಂದರು, ಇಡೀ ಊರಿನವರು ಅವ್ರಿಗೆ ಹೇಳ್ತಾ ಬಂದರು. ಇಡೀ ಜಿಲ್ಲೆ ಅಹಂಕಾರವಾಗಿ ಮೆರಿಬಹುದಾದ, ನಮ್ಮ ಸ್ವತ್ತು ಅಂತ ಮೆರಿಬಹುದಾದ ಬಹಳ ದೊಡ್ಡ ಅದ್ಭುತವಾದ ಒಂದು ಪ್ರಶಸ್ತಿ ಸಿಕ್ತು ಅವರಿಗೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರು. ಇಡೀ ಕಾರ್ಯಕ್ರಮಗಳನ್ನು ಮಾಡುವಾಗ ಇವರು ತೋರಿಸಿದಂಥ ಒಂದು ದೊಡ್ಡ ಗುಣ ನನಗೇನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ದೂರ ಇಟ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಅನಿಸಲಿಲ್ಲ ಅವರು. ಯಾರು ಬರ್ತಾರೋ ಬರೋದಿಲ್ಲ ಅದು ವಿಷಯ ಬೇರೆ, ಆದರೆ ನಿಮ್ಮೊಂದು ಒಳ್ಳೆತನ ಇತ್ತಲ್ಲ, ಪ್ರತಿ ಒಬ್ಬರಿಗೂ ಆಮಂತ್ರಣ ಕಳಿಸ್ಕೊಡ್ಬೇಕು ಅಂತ ಒಂದು ಇತ್ತಲ್ಲ ಮಾತು, ಅದು ಬಹಳ ದೊಡ್ಡ ಗುಣ ನನಗೆ. ಅವ್ರು ಬೇಡ ನಮಗೆ, ಇವ್ರು ಬೇಡ ನಮಗೆ ಅಂತ ಒಂದು ಆ ತಿರಸ್ಕಾರದ ಮನೋಭಾವನೆ ನಿಮಗಿಲ್ಲ, ಮತ್ತು ನಿಮ್ಮ ಅಧ್ಯಾಪಕರಿಗೂ ನೀವು ಅದನ್ನು ಕಲಿಸ್ಕೊಟ್ಟಿಲ್ಲ. ನಾವು ಸುಮಾರು ಕಲಿಬೇಕಿದೆ, ವಿಶ್ವವಿದ್ಯಾನಿಲಯ ಅಂತ ಹೆಸರು ಮಾತ್ರ ನಮಗೆ, ಆದರೆ ನಿಮ್ಮಿಂದ ನಾವು ಸುಮಾರು ಕಲಿಬೇಕಾಗಿದೆ, ನಿಮ್ಮ ಮಕ್ಕಳಿಂದ ನಾವು ಸುಮಾರು ಕಲಿಬೇಕಾಗಿದೆ. ಎಂಥ ಡಿಸಿಪ್ಲಿನ್ ನೋಡಿ. ಇಲ್ಲಿ ಬಂದು 2 ಮಕ್ಕಳು ಬಹಳ ನೀಟಾಗಿ ನಿಂತು ಆ ಮೇಷ್ಟ್ರುಗಳು ಹೇಳ್ಕೊಟ್ಟ ಪಾಠ ಪ್ರವಚನಗಳನ್ನು ಎಂಥ ಅದ್ಭುತವಾಗಿ ಮಾತಾಡ್ತಾರೆ ನೋಡಿ. ಮಾತನಾಡುವ ಶಕ್ತಿ ಕಳೆದುಕೊಳ್ತಾ ಇರುವ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಮಾತನಾಡುವ ಶಕ್ತಿ ತುಂಬ್ತಾ ಇದ್ದೀರಿ ನೀವು. ಬರೀ ಮಾತಲ್ಲ, ಪ್ರೀತಿ ತುಂಬ್ತಾ ಇದ್ದೀರಿ ನೀವು. ಎಲ್ಲ ಟೀಚರ್ಸ್ಗಳು ಬಂದು ಹಾಡು ಹೇಳಿದ್ರು, ನನ್ನ ಮ್ಯಾಥಮೆಟಿಕ್ಸ್ ಮೇಸ್ಟ್ರು ಬಂದು ಹಾಡು ಹೇಳಿದ್ರು, ನಿಮಗೋಸ್ಕರ ಹಾಡು ಬರೀತಾರೆ ನೋಡಿ, ನಿಮಗೋಸ್ಕರ ಪದ ಬರೀತಾರೆ ನೋಡಿ. ಅದೆಲ್ಲ ಹೃದಯದಿಂದ ಬಂದಿರೋದು. ಎಂಥ ಸಾಧನೆ ನಿಮ್ಮದು. ನಾಳೆಯಿಂದ ನಿಮ್ಮ ಸಾಧನೆ ದೊಡ್ಡದಾಗುತ್ತೆ ಮೇಷ್ಟ್ರೆ. ಸಾರ್ವಜನಿಕ ಬದುಕಿನಲ್ಲಿ ನೀವು ಇರ್ತೀರಿ, ಸಾರ್ವಜನಿಕರು ನಿಮ್ಮನ್ನು ನೋಡ್ತಾರೆ. ನಮ್ಮ ಸರ್ ಹೇಳಿದಾಗೆ ನೀವು ಅರೆಕಳ ಮೇಷ್ಟ್ರಾಗೇ ಉಳ್ಕೋತೀರಿ. ದೊಡ್ಡ ವಿಶೇಷ ಅದು. ನೀವು ಅರೆಕಳ ಮೇಷ್ಟ್ರಾಗೇ ಉಳ್ಕೋತೀರಿ, ನೀವು ರವೀಂದ್ರ ಮಾಸ್ಟ್ರಾಗೇ ಉಳ್ಕೊಳ್ತೀರಿ. ಇದು ಬಹಳ ದೊಡ್ಡ ಕೀರ್ತಿ ನಿಮಗೆ ಸಿಕ್ಕಿದೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಮತ್ತು ನೀವು ಪೋಷಣೆ ಮಾಡಿ ಬೆಳೆಸಿದಂಥ ಎಲ್ಲೆಲ್ಲೋ ನೂರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಇದ್ದಾರೆ, ನೂರಾರು ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಬೆಳೆಸ್ಕೊಳ್ಳಿಕ್ಕೆ ನನಗೆ ತ್ಯಾಗ ಮಾಸ್ಟ್ರು ಸುಮಾರು ಅವಕಾಶ ಮಾಡಿಕೊಟ್ಟಿದ್ರು. ಆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಹೆಸರು ಹೇಳ್ತಾರೆ, ನಿಮ್ಮ ಕುಟುಂಬದ ಹೆಸರು ಹೇಳ್ತಾರೆ, ಮತ್ತು ನಿಮ್ಮ ಸಾಧನೆ ಹೆಸರು ಹೇಳ್ತಾರೆ. ನೋಡಿ, ನಿಮ್ಮ ಜೊತೆ ಎಂತೆಂಥ ಹಿರಿಯರಿದ್ದಾರೆ. ಸುಮ್ಮನೆ ಆರಾಮದಲ್ಲಿ ಮನೇಲಿರ್ಬೋದಿತ್ತು. 91 ವರ್ಷದ ಅನುಭವಿ ಹಿರಿಯರು ಸುಮ್ಮನೆ ಆರಾಮದಲ್ಲಿ ಮಂಗಳೂರಿನಲ್ಲಿದ್ದು ಏನಾದರೂ ಕಾರ್ಯಕ್ರಮ ನೋಡ್ಕೊಂಡಿರ್ಬೋದಿತ್ತು. ಅವ್ರು ಬಂದಿದ್ದಾರೆ. ನಮ್ಮ ಹಿರಿಯ ಎಲ್ಲ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರುವ ನಮ್ಮ ವಿಶ್ವವಿದ್ಯಾಲಯ ಸಪೋರ್ಟರ್ಸ್ ಬಂದಿದ್ದಾರೆ, ಊರಿನವ್ರು ಬಂದಿದ್ದಾರೆ, ನಿಮ್ಮ ಅಭಿಮಾನ ಇಟ್ಟುಕೊಂಡು. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ನನ್ನ ಅಭಿನಂದನಾ ಮಾತಿನ ಕೊನೆಯ ಮಾತು, ನಾಳೆಯಿಂದ ನಿಮ್ಮ ವೃತ್ತಿ ಪ್ರಾರಂಭ ಆಗುತ್ತೆ. ಪ್ರೀತಿ ಸಂಪಾದನೆ ಮಾಡುವ ವೃತ್ತಿ. ಸಂಬಳ ಇಲ್ಲ ನಾಳೆಯಿಂದ ನಿಮಗೆ. ಪ್ರೀತಿ ಸಂಪಾದನೆ ಮಾಡುವ ವೃತ್ತಿ. ಈ ಸಮಾಜ ಕೊಟ್ಟಿರುವ ಎಲ್ಲ ಅದೃಷ್ಟವನ್ನು ಋಣ ತೀರಿಸುವ ವೃತ್ತಿ ನಾಳೆಯಿಂದ ಶುರುವಾಗುತ್ತೆ, ಹೊಸದಾಗಿ ಶುರುವಾಗುತ್ತೆ. ಇಲ್ಲಿ ತನಕ 12 ಗಂಟೆ ಕೆಲಸ ಮಾಡ್ತಾ ಇದ್ದಂತೆ ನೀವು ನಾಳೆಯಿಂದ 16 ಗಂಟೆ ಕೆಲಸ ಮಾಡ್ತೀರಿ. ಹಾಗಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ದೇವರು, ದೈವಗಳು ಎಲ್ಲ ಥರದ ಸುಖ ಸಂತೋಷಗಳನ್ನು ಕೊಡಲಿ ಅಂತ ಹಿರಿಯರ ಪರವಾಗಿ, ಈ ಮಕ್ಕಳ ಪರವಾಗಿ, ಅವರ ಪೋಷಕರ ಪರವಾಗಿ, ನಮ್ಮ ಊರಿನ ಎಲ್ಲ ನಾಗರಿಕರ ಪರವಾಗಿ ನಾನು ಕೇಳ್ತಾ, ಬಹಳ ದೊಡ್ಡ ಅವಕಾಶ ಕೊಟ್ರಿ. ಎಲ್ಲಿಂದೋ ಬಂದವನಿಗೆ ನನಗೆ ಕರೆದು ಒಂದು ಮಾತಾಡಲಿಕ್ಕೆ, ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದು ದೇವರು ನನಗೆ ಕೊಟ್ಟ ಭಾಗ್ಯ ಅಂತ ಪರಿಗಣಿಸಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮತ್ತು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಳ ವಿದ್ಯಾಸಂಸ್ಥೆಯಲ್ಲಿ ಕಳೆದ 35 ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗುತ್ತಿರುವ ಶ್ರೀ ಕೆ ರವೀಂದ್ರ ರೈ BA B.Ed ಮುಖ್ಯೋಪಾಧ್ಯಾಯರು ಇವರಿಗೆ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಬಂಟ್ವಾಳ ತಾಲೂಕು ಕೊಳ್ನಾಡು ಗ್ರಾಮದ ಪ್ರತಿಷ್ಠಿತ ಬಂಟ ಮನತನ ಕುಳಾಲು ಇಲ್ಲಿ ದಿವಂಗತ ವಿಠಲ ರೈ ಹಾಗೂ ದಿವಂಗತ ಸುಂದರಿ ವಿ ರೈ ಅವರ ಹಿರಿಯ ಮಗನಾಗಿ ಜನಿಸಿದ ತಾವು ಹಳದಂಗದಿ ಗುತ್ತು ಸ್ವರ್ಣಲತಾ ಆರ್ ರೈ ಅವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಸ್ವಸ್ತಿಕಾ ರೈ ಎಂಬ ಏಕೈಕ ಪುತ್ರಿಯನ್ನು ಪಡೆದ ಸದ್ಗೃಹಸ್ಥರು. ಕುಳಾಲು ಸರಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಮಂಗಳೂರು ಕೆನರಾ ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ಮಂಗಳೂರು ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ಪದವಿಯನ್ನು ಪಡೆದ ಓರ್ವ ಪದವೀಧರರು ಮಾತ್ರವಲ್ಲದೆ ಅತ್ಯುತ್ತಮ ಅಧ್ಯಾಪಕರು ಎಂದೆನಿಸಿಕೊಂಡಿರುವಿರಿ. ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ, ಮುಖ್ಯೋಪಾಧ್ಯಾಯರಾಗಿ ಕಳೆದ 35 ಸಂವತ್ಸರಗಳ ಸುದೀರ್ಘ ಸೇವೆ ಸಲ್ಲಿಸಿ ಸಂಸ್ಥೆಯ ಉನ್ನತಿಗಾಗಿ ಕಾಯ ವಾಚ ಮನಸ ಶ್ರಮಿಸಿದ ಪ್ರಾಮಾಣಿಕ ವ್ಯಕ್ತಿ ತಾವು. ವಿದ್ಯಾಸಂಸ್ಥೆಗೆ ಅತ್ಯುತ್ತಮ ನ್ಯಾಯಕತ್ವವನ್ನು ನೀಡುವುದರೊಂದಿಗೆ ಸಂಸ್ಥೆಯನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದಾಖಲಿಸಿದ ಪ್ರಯತ್ನ ನಿಮ್ಮದಾಗಿದೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒತ್ತನ್ನು ನೀಡುವುದರೊಂದಿಗೆ ನಿಜವಾದ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡಿರುವಿರಿ.
ವಿದ್ಯಾಸಂಸ್ಥೆಯನ್ನು ಸಮಾಜದ ಮುಖ್ಯವಾಹಿನಿಗೆ ತಂದದ್ದು ಮಾತ್ರವಲ್ಲದೆ ಎಲ್ಲ ಜನರ ಪ್ರೀತಿಯನ್ನು ಸಂಪಾದಿಸಿರುತ್ತೀರಿ. ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ತಾವು JCI ಮಂಗಳಗಂಗೋತ್ರಿ ಸ್ಥಾಪಕ ಅಧ್ಯಕ್ಷರಾಗಿ, ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಮಾಜಿ ಅಧ್ಯಕ್ಷರಾಗಿ, ಅದೆಷ್ಟು ತರಬೇತಿಗಳನ್ನು ನೀಡುವ ಮುಖೇನ ಉತ್ತಮ ತರಬೇತುದಾರರಾಗಿ, ಹಲವಾರು ಸಂಘ ಸಂಸ್ಥೆಗಳ ಗೌರವ ಸಲಹೆಗಾರರಾಗಿ, ಅಧ್ಯಕ್ಷರಾಗಿ ಅತ್ಯುತ್ತಮ ನಾಯಕತ್ವವನ್ನು ನೀಡಿರುತ್ತೀರಿ. ಬಹುಮುಖ ಪ್ರತಿಭಾನ್ವಿತರಾದ ತಾವು ಆಕಾಶವಾಣಿ ಕಲಾವಿದರಾಗಿ ಚಿಂತನ, ಭಾಷಣ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದವರು. ಓರ್ವ ಲೇಖಕರಾಗಿ ಮಾತ್ರವಲ್ಲದೆ ಇದೀಗ ಓರ್ವ ಉತ್ತಮ ಕೃಷಿಕನಾಗಿಯೂ ಗುರುತಿಸಲ್ಪಟ್ಟಿರುವುದು ಗಮನಾರ್ಹ. ತಮ್ಮ ಸೇವಾ ಸಾಧನೆಗಳನ್ನು ಗುರುತಿಸಿದ ಶಿಕ್ಷಣ ಇಲಾಖೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ, JC ಸಂಸ್ಥೆಯು ಸಾಧನಾ ಶ್ರೀ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳು ತಮಗೆ ಲಭಿಸಿರುವುದು ತಮ್ಮ ಸಾಧನೆಗೆ ಕೈಗನ್ನಡಿಯಾಗಿದೆ. ಹೀಗೆ ತಾವುಗಳು ತಮ್ಮ ಸೇವಾ ಅವಧಿಯಲ್ಲಿ ಮನಪೂರ್ವಕ ಹಾಗೂ ನಿಷ್ಠೆಯಿಂದ ದುಡಿದು ಇದೀಗ ನಿವೃತ್ತಿ ಹೊಂದುತ್ತಿದ್ದು ನಿಮ್ಮ ಮುಂದಿನ ಜೀವನ ಉಜ್ಜೀವನವಾಗಲಿ. ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ರಿಜಿಸ್ಟ್ರೇಟ್, ಪಾವೂರು ಹರೇಕಳ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಶಾಲೆಯ ಕೀರ್ತಿಯ ಬೆಳಗಿಸಿದ ಜ್ಞಾನ ನಿಧಿಗಿದೋ ಚಪ್ಪಾಳೆ. ಚಪ್ಪಾಳೆ 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 ವಿದ್ಯೆ ಬುದ್ಧಿಯ ಬೋಧಿಸಿದ ಗುರುಗಳೇ ನಿಮಗೆ ಚಪ್ಪಾಳೆ. ಶಿಕ್ಷಕ ಪ್ರಶಸ್ತಿಯ ಪಡೆದಿರುವ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಚಪ್ಪಾಳೆ 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 ಸಂಸ್ಥೆಯ ಏಳಿಗೆಗೆ ಶ್ರಮಿಸಿರುವ ನಲ್ಮೆಯ ನೆನಪಿನ ಚಪ್ಪಾಳೆ. ನಾಯಕತ್ವ ಗುಣ ಹೊಂದಿರುವ ಹೃದಯಾಂತರಾಳದ ಚಪ್ಪಾಳೆ. ಚಪ್ಪಾಳೆ 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 ಸಾಧನ ಶ್ರೀಯ ಪಡೆದಿರುವ ಸಾಧಕ ನಿಮಗಿದು ಚಪ್ಪಾಳೆ. ಸಂಘ ಸಂಸ್ಥೆಯಲ್ಲಿ ತೊಡಗಿರುವ ನಿಮಗಿದು ಪ್ರೀತಿಯ ಚಪ್ಪಾಳೆ. ಚಿನ್ನದ ಉಂಗುರವನ್ನು ಕೂಡ ಇಲ್ಲಿ ನೀಡಿ ಸಾಗಿಸ್ತಾ ಇದ್ದಾರೆ. ನಮ್ಮ ಚಿನ್ನದ ಪದಕ ಕೂಡ ಇಲ್ಲಿ ನೀಡಿ ಗೌರವಿಸ್ತಾ ಇದ್ದೇವೆ. ಎಲ್ಲರೂ ಜೋರ ಚಪ್ಪಾಳೆಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಶಾಲೆಯ ಕೀರ್ತಿಯ ಬೆಳಗಿಸಿದ ಜ್ಞಾನ ನಿಧಿಗಿದೋ ಚಪ್ಪಾಳೆ. ಚಪ್ಪಾಳೆ 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 ವಿದ್ಯೆ ಬುದ್ಧಿಯ ಬೋಧಿಸಿದ ಗುರುಗಳೇ ನಿಮಗೆ ಚಪ್ಪಾಳೆ. ಶಿಕ್ಷಕ ಪ್ರಶಸ್ತಿಯ ಪಡೆದಿರುವ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಚಪ್ಪಾಳೆ 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 ಸಂಸ್ಥೆಯ ಏಳಿಗೆಗೆ ಶ್ರಮಿಸಿರುವ ನಲ್ಮೆಯ ನೆನಪಿನ ಚಪ್ಪಾಳೆ. ನಾಯಕತ್ವ ಗುಣ ಹೊಂದಿರುವ ಹೃದಯಾಂತರಾಳದ ಚಪ್ಪಾಳೆ. ಚಪ್ಪಾಳೆ 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 ಸಾಧನ ಶ್ರೀಯ ಪಡೆದಿರುವ ಸಾಧಕ ನಿಮಗಿದು ಚಪ್ಪಾಳೆ. ಸಂಘ ಸಂಸ್ಥೆಯಲ್ಲಿ ತೊಡಗಿರುವ ನಿಮಗಿದು ಪ್ರೀತಿಯ ಚಪ್ಪಾಳೆ. ವಿದಾಯ ಹೊಂದುವ ವಾಗ್ಮಿಗೆ ಪ್ರೀತಿ ಪೂರ್ವಕ ಚಪ್ಪಾಳೆ. ನಿಮ್ಮಯ ಮುಂದಿನ ಜೀವನಕ್ಕೆ ಶುಭ ಹಾರೈಕೆಯ ಚಪ್ಪಾಳೆ. ಚಪ್ಪಾಳೆ 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 ಪಾಳೆ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಶಾಲೆಯ ಕೀರ್ತಿಯ ಬೆಳಗಿಸಿದ ಜ್ಞಾನ ನಿಧಿಗಿದೋ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ವಿದ್ಯೆ ಬುದ್ಧಿಯ ಬೋಧಿಸಿದ ಗುರುಗಳೇ ನಿಮಗೆ ಚಪ್ಪಾಳೆ. ಶಿಕ್ಷಕ ಪ್ರಶಸ್ತಿಯ ಪಡೆದಿರುವ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಂಸ್ಥೆಯ ಏಳಿಗೆಗೆ ಶ್ರಮಿಸಿರುವ ನಲ್ಮೆಯ ನೆನಪಿನ ಚಪ್ಪಾಳೆ. ನಾಯಕತ್ವ ಗುಣ ಹೊಂದಿರುವ ಹೃದಯಾಂತರಾಳದ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನ ಶ್ರೀಯ ಪಡೆದಿರುವ ಸಾಧಕ ನಿಮಗಿದು ಚಪ್ಪಾಳೆ. ಸಂಘ ಸಂಸ್ಥೆಯಲ್ಲಿ ತೊಡಗಿರುವ ನಿಮಗಿದು ಪ್ರೀತಿಯ ಚಪ್ಪಾಳೆ. ವಿದಾಯ ಹೊಂದುವ ವಾಗ್ಮಿಗೆ ಪ್ರೀತಿ ಪೂರ್ವಕ ಚಪ್ಪಾಳೆ. ನಿಮ್ಮಯ ಮುಂದಿನ ಜೀವನಕ್ಕೆ ಶುಭ ಹಾರೈಕೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಶಾಲೆಯ ಕೀರ್ತಿಯ ಬೆಳಗಿಸಿದ ಜ್ಞಾನ ನಿಧಿಗಿದೋ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವಿದ್ಯೆ ಬುದ್ಧಿಯ ಬೋಧಿಸಿದ ಗುರುಗಳೇ ನಿಮಗೆ ಚಪ್ಪಾಳೆ. ಶಿಕ್ಷಕ ಪ್ರಶಸ್ತಿಯ ಪಡೆದಿರುವ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಂಸ್ಥೆ ಇವರು 8ನೇ ತರಗತಿಯ ನಿಶಿತ ಮತ್ತು ಬಳಗ ಮೋಕ್ಷ. 8ನೇ ತರಗತಿ ಪರವಾಗಿ ಮಕ್ಕಳು 8ನೇ ಕ್ಲಾಸ್ನವರು ಮಾತ್ರ ಚಪ್ಪಾಳೆ ತಟ್ಟಿ ಸಾಕು. ಸರಿ, ಧನ್ಯವಾದಗಳು. 8ನೇ ಕ್ಲಾಸಲ್ಲಿ 9ನೇ ಕ್ಲಾಸ್ನ ಪರವಾಗಿ ಧನ್ಯ ಮತ್ತು ಹರ್ಷಿತಾ ಅವರು ಚಪ್ಪಾಳೆ. 9th B ಕ್ಲಾಸ್ ಅಲ್ಲಿ 9ನೇ B ತರಗತಿಯ ಮಕ್ಕಳು ಚಪ್ಪಾಳೆ. ಆಶೀರ್ವಾದವನ್ನು ಪಡೆಯುತ್ತಾ ಇದ್ದಾರೆ. 10ನೇ A ಕ್ಲಾಸ್ನ ಮಕ್ಕಳು ಚಪ್ಪಾಳೆ. ಕಿರಿಚುವುದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಾಳೆ. 10ನೇ B ತರಗತಿಯ ಮಕ್ಕಳಿಗೆ ಕಿರಿಚುದಲ್ಲ, ಇದೀಗ ಮಂತ್ರಿಮಂಡಲದ ನಮ್ಮ ಮಂತ್ರಿಮಂಡಲ ಬಹಳ ಗಟ್ಟಿಯಾಗಿದೆ. ಎಲ್ಲ ಮಂತ್ರಿಗಳು ಈಗ ಆಶೀರ್ವಾದ ಪಡೆದುಕೊಳ್ಳಿದ್ದಾರೆ. ಅವರ ಪಟಾರಾಮಿ ನವನೀತ್ ವಿರೋಧ ಪಕ್ಷದ ನಾಯಕರು ಬರ್ತಾರೆ, ನಿಖಿಲ್ ದಾಸ್ ಅವರು ಇದ್ದಾರೆ. ಎಲ್ಲ ಮಂತ್ರಿಗಳು ಕೂಡ ಧನ್ಯವಾದಗಳು. ಮಂತ್ರಿಗಳು ಬನ್ನಿ ಬನ್ನಿ ಹೇಳಿದ್ದಾರೆ ಬೇಗ. ಸಾಕು ಸಾಕು. ಇದೀಗ ನಾನು ಬಹಳಷ್ಟು ಮಾತಾಡುವ ವ್ಯಕ್ತಿ ನಾನು. ಆದರೆ ಈಗ ನನಗೆ ಎಂಥದ್ದು ಮಾತಾಡಬೇಕು ಅಂದರೆ ನನಗೀಗ ಅರ್ಥ ಆಗದ ಒಂದು ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಯಾಕಂದರೆ ಮಾತಾಡಿ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ 35 ವರ್ಷಗಳಿಂದ ಸೇವೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಉದ್ಯೋಗ ಉಂಟಲ್ಲ, ಅದು ಒಂದು ಬಹಳ ಶ್ರೇಷ್ಠವಾದದ್ದು ಎಂಬುದರಲ್ಲಿ ಮತ್ತೊಂದು ಮಾತಿಲ್ಲ. ಅದರಲ್ಲಿ ಅದು ಬಹಳ ಶ್ರೇಷ್ಠವಾದೇ. ಆದರೆ ಒಂದು ವ್ಯಕ್ತಿ ಎನ್ನುವ ಮನುಷ್ಯ ಅಂತ ಹೇಳುವಾಗ
ಆ ಪರಿಸರ ಅವನಿಗೆ ಏನಾಗಿದ್ರೆ ಅಂತಂದರೆ ಬಹಳ ಆತ್ಮೀಯತೆಯಿಂದ ಇದ್ದಾಗ ಏನಾಗ್ತದೆ ಅಂದರೆ ಅದನ್ನು ಬಿಟ್ಟು ಹೋಗುವಾಗ ಒಂದು ರೀತಿಯ ಬೇಸರ ಆಗುವಂಥದ್ದು ಸಹಜ. ಆದರೂ ಕೂಡ ಸಾಮಾನ್ಯವಾಗಿ ಒಂದು ಸರಕಾರದ ನಿಯಮ ಇದೆ, ಆ ನಿಯಮವನ್ನು ನಾವು ಉಲ್ಲಂಘಿಸಿಕೊಂಡು ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಆ ಉದ್ದೇಶದಿಂದ ನಾವು ಇಲ್ಲಿಂದ ನಿವೃತ್ತಿಯಾಗಿ ಹೋಗಲೇಬೇಕಾದಂಥ ಒಂದು ಸಂದರ್ಭ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಸಾಮಾನ್ಯವಾಗಿ 35 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಾಗ ಸಾಮಾನ್ಯ ವ್ಯಕ್ತಿಗೆ ಏನಾಗುವುದು ಅಂದರೆ ಅದು ಏನಾಗ್ತದೆ ಅಂತಂದರೆ ಸಾಕಪ್ಪ ಈ ಉದ್ಯೋಗ ಎನ್ನುವಂಥ ಒಂದು ಮನೋಸ್ಥಿತಿ ಕೂಡ ಉಂಟಾಗುವಂಥ ಸಹಜ. ಆದರೆ ಆ ರೀತಿಯ ಪರಿಸ್ಥಿತಿ ಇಲ್ಲಿ ಉಂಟಾಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂತಂದರೆ ನಮ್ಮ ಸಂಸ್ಥೆ ಅಂದರೆ ಅಂಥದ್ದು, ರಾಮಕೃಷ್ಣ ಪ್ರೌಢಶಾಲೆ ಅಂದರೆ ಆ ರೀತಿಯ ಒಂದು ಸಂಸ್ಥೆ. ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ಬೋದು, ಇಲ್ಲಿರ್ತಕ್ಕಂಥ ಅಧ್ಯಾಪಕ ಒಂದು ಟೀಮ್ ಇರ್ಬೋದು, ಅಥವಾ ಇಲ್ಲಿರ್ತಕ್ಕಂತಹ ಸಿಬ್ಬಂದಿ ವರ್ಗದವರು ಇರ್ಬೋದು, ಇವರೆಲ್ಲ ಒಂದು ಅನ್ಯೋನ್ಯತವಾದಂಥ ಒಂದು ಅನ್ಯೋನ್ಯ ಸಂಬಂಧ ಉಂಟಲ್ಲ, ಅದು ಏನಾಗಿದೆ ಅಂತಂದರೆ ಬಹಳ ನಿಕಟವಾಗಿದೆ. ಅದು ಮನಸ್ಸುಗಳ ಒಂದು ಮಿಲನ ಆಗಿದೆ. ಅದು ಆದ ಕಾರಣ ಇಲ್ಲಿಂದ ಹೋಗುವುದು ದೊಡ್ಡ ಕಷ್ಟದ ಕಾರ್ಯವಾಗಿದೆ ಅಂತ ನನಗೆ ನನ್ನ ಅನುಭವಕ್ಕೆ ಬರ್ತಾ ಉಂಟು. ಮುಖ್ಯವಾಗಿ ನಾನು ಸಂಕ್ಷಿಪ್ತವಾಗಿ ಇದನ್ನು ಹೇಳುವುದಿದ್ರೆ, ಇಲ್ಲಿ ಪ್ರಾರಂಭದಲ್ಲಿ ನಾನು ಬಂದಾಗ ಹೇಳಿದರು ರಘುರಾಮ್ ಕಾಜವರು ನಮಗೆ ಈ ಶಾಲೆಯನ್ನು ತೋರಿಸಿಕೊಟ್ಟವರು. ಅದೇ ರೀತಿಯಲ್ಲಿ ಮೊದಲಮಾರು ರಾಮಣ್ಣ ಶೆಟ್ಟರು ದಿವಂಗತರಾಗಿದ್ದಾರೆ, ಅನೇಕ ಹಿರಿಯರಿದ್ದಾರೆ. ಮೊದಲಮಾರು ರಾಮಣ್ಣ ಶೆಟ್ಟರು ಇದ್ದಾರೆ, ಅದೇ ರೀತಿ ಹಾಗೆ ಜಯರಾಮ್ ಶೆಟ್ಟರು ಅಂತ ಸಂಚಾಲಕರಾಗಿದ್ದರು. ಆನಂತರ ಸದಾಶಿವ ಚೌಟ್ರು, ಚಾಂಪಣ್ ಚೌಟ್ರು, ವಿಠಲ್ ಚೌಟ್ರು, ಇವರೆಲ್ಲ ಇದ್ದಂಥ ಕಾಲ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಅವರೆಲ್ಲ ಇದ್ದರು. ನಮ್ಮ ಹಿರಿಯರಾದ ಪ್ರಹ್ಲಾದ ರೈಗಳು ಕೂಡ ಆ ಕಾಲದಲ್ಲಿ ಇದ್ದರು. ನಾವು ಇಲ್ಲಿ ಈ ಸಂಸ್ಥೆಯನ್ನು ಸೇರಿದಾಗ ಮುಖ್ಯವಾಗಿ ಆಗ 84ನೇ ಇಸವಿಯಲ್ಲಿ ಸೇರಿದಂಥ ಕಾಲದಲ್ಲಿ ಇದು ಒಳ್ಳೆ ಹೆಸರಿತ್ತು ಈ ಸಂಸ್ಥೆಗೆ. ರಾಮಕೃಷ್ಣ ಪ್ರೌಢಶಾಲೆ ಅಂದರೆ ಒಳ್ಳೆ ಹೆಸರಿದ್ದಂಥ ಸಂಸ್ಥೆ. ಯಾಕಂತಂದರೆ ಇಲ್ಲಿ ಒಳ್ಳೆಯ ಅಧ್ಯಾಪಕರು ಕೂಡ ಇದ್ದರು. ಆದರೆ ಏನು ಕೊರತೆ ಇತ್ತು ಅಂದರೆ, ಈ ಸಂಸ್ಥೆ ಏನು ಮಾಡ್ತಾ ಇತ್ತು ಎನ್ನುವುದು ಹೊರ ಪ್ರಪಂಚಕ್ಕೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಒಂದು ಕಾಲ ಆಗಿತ್ತು ಅವಾಗ. ಯಾಕಂದರೆ ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರಲಿಲ್ಲ. ಅದು ನಾನು ಮೊದಲು ಕಂಡುಕೊಂಡಂಥ ಒಂದು ವಿಚಾರ. ಆದ ಕಾರಣ ನಾನು ಪಾವೂರ್ಗುತ್ತಿ ಜಯರಾಮ್ ಶೆಟ್ಟರ ಹತ್ರ ಹೇಳಿದೆ, ಕರೆಸ್ಪಾಂಡ್ ಆಗಿದ್ರು ಅವಾಗ. ಇಲ್ಲಿ ಅವರು ಆವಾಗ ಏನು ಹೇಳಿದ್ರು, ನೀವು ರವೀಂದ್ರ ಮಾಸ್ಟರ್ ನೀವೇನು ಯೋಚನೆ ಮಾಡಿದ್ದೀರ ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ಅಂತ. ಹಾಗೆ ನಾವು ಪ್ರಾರಂಭ ಮಾಡಿದೆವು. ಬೇರೆ ಬೇರೆ ಅದು ಸಾಹಿತ್ಯ ಕಲಾ ಸಂಘ ಇರ್ಬೋದು, ಇನ್ನು ಬೇರೆ ಬೇರೆ ಸಂಘಗಳನ್ನೆಲ್ಲ ಮಾಡಿದೆವು. ಅದೇ ರೀತಿಯಲ್ಲಿ ಅದರಿಂದ ಒಳ್ಳೆ ಹೆಸರು ಕೂಡ ಬಂತು ಎನ್ನುವುದು ನಾನೀಗ ಹೇಳಬೇಕಾಗಿಲ್ಲ. ಅದೀಗ ಇಲ್ಲಿ ಸೇರಿದಂಥ ಗಣ್ಯರೆಲ್ಲ ಅದನ್ನು ಹೇಳಿದರು. ಮುಖ್ಯವಾಗಿ ಒಬ್ಬ ಅಧ್ಯಾಪಕ ಅಂತ ಹೇಳುವಾಗ ಅವೊಬ್ಬ ಒಂದು ತರಗತಿ ಒಂದು 4 ಗೋಡೆಯ ಮಧ್ಯದಲ್ಲಿ ಪಾಠ ಮಾಡಿ ಹೊರ ಹೋಗುವುದು ಅಂತಂದರೆ ಒಂದು ಸಾಮಾನ್ಯ ಅಧ್ಯಾಪಕನಾಗ್ತಾನೆ. ಆದರೆ ಆ ರೀತಿಯಲ್ಲಿ ಇದ್ರೆ ಸಾಕಾಗುವುದಿಲ್ಲ. ಅಧ್ಯಾಪಕ ಎನ್ನುವರು ಹೊರ ಪ್ರಪಂಚದ ಅಂದರೆ ಹೊರ ಸಮಾಜದ ಹೊರಗಡೆಯೂ ಕೂಡ ತನ್ನ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಂಡಾಗ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಆತ ಭಾಗವಹಿಸಿದಾಗ ಅವನಿಗೆ ಆ ವಿದ್ಯಾಸಂಸ್ಥೆಗೆ ಅದರಿಂದ ಒಳ್ಳೆಯ ಹೆಸರು ಬರ್ತದೆ. ಸಾಮಾನ್ಯವಾಗಿ ಕೆಲವರೆಲ್ಲ ಆಲೋಚನೆ ಮಾಡಿರ್ಬೋದು, ಯಾವಾಗಲೂ ಹರೇಕಳ ರಾಮಕೃಷ್ಣ ಹೈಸ್ಕೂಲ್ನ ಒಂದು ಹೆಸರು ಫೋಟೋ ಧರ್ಮರೆ ಹೆಸರು ಯಾವಾಗಲೂ ಬರ್ತಾ ಉಂಟು. ರವೀಂದ್ರ ಮಾಸ್ಟರ್ ಕೂಡ ಇದೆ, ತ್ಯಾಗಮ್ಮ ಕೂಡ ಇದೆ. ಇವರಿಗೆ ಶಾಲೆಯಲ್ಲಿ ಏನು ಕೆಲಸ ಇಲ್ವಾ ಎನ್ನುವೊಂದು ಪ್ರಶ್ನೆ ಬರ್ಬೋದು. ಅದು ಏನು ಅಂಥದ್ದು ಆಗುವುದಿಲ್ಲ. ಅದು ಯಾವಾಗ ಅಂದರೆ ರಜೆಯಲ್ಲಿ ಕಾರ್ಯಕ್ರಮಗಳಾಗಿರ್ತದೆ. ಈ ನ್ಯೂಸ್ ಎಲ್ಲ ಬರುವುದು ಯಾವಾಗ ಅಂತಂದರೆ ಅದು ಮತ್ತೆ ಬರುವುದು. ಅದು ರಜೆಯಲ್ಲಿ ಆ ಕಾರ್ಯಕ್ರಮಗಳಾಗಿರ್ತದೆ, ಸಂಜೆ ಹೊತ್ತಿಗೆ ಆಗಿರ್ತದೆ, ಅದು ಶಾಲಾ ಕಾರ್ಯಕ್ರಮಗಳು ಕೂಡ ಆಗಿರ್ತದೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಅನಿವಾರ್ಯ ಅಂಥದ್ದೇನು ಸಂದರ್ಭ ಇದ್ದರೆ CL ಹಾಕ್ಕೊಂಡು ನಾವು ಹೋಗುವಂಥದ್ದು. ಯಾಕಂದರೆ ಯಾವುದೇ ಒಂದು ಇದರಲ್ಲಿ ನಾವು ಮಕ್ಕಳ ಪಾಠವನ್ನು ಬಿಟ್ಟು ಕಾರ್ಯಕ್ರಮಕ್ಕೆ ಹೋಗುವಂಥ ಚಟುವಟಿಕೆ ನಮ್ಮಲ್ಲಿ ಇಲ್ಲ. ನಾವು ಅದನ್ನು ಮಾಡಲೇ ಇಲ್ಲ. ನಾನು ಅದರ ಮುಂದೆ ನನಗೆ ವಿಚಾರವನ್ನು ನಿಮ್ಮಲ್ಲಿ ಹೇಳುತ್ತೇನೆ ನಾನು. ಆದ ಕಾರಣ ಅಂಥದ್ದು. ಆದ್ದರಿಂದ ಏನಾಯಿತು ಅಂತಂದರೆ ಹರೇಕಳ ರಾಮಕೃಷ್ಣ ಪ್ರೌಢಶಾಲೆ ಎನ್ನುವುದಕ್ಕೆ ಒಂದು ಒಳ್ಳೆಯ ಹೆಸರು ಬಂತು ಎನ್ನುವುದು ನನಗೆ ಬರೀ ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಅದಕ್ಕೆ ಅಂಥದ್ದು ಆಗಬೇಕಾಗಿದ್ರೆ
ಒಂದು ನಮ್ಮ ಆಡಳಿತ ಮಂಡಳಿಯವರ ಸಹಕಾರ ಬೇಕು, ಇನ್ನೊಂದು ನಮ್ಮ ಅಧ್ಯಾಪಕರ ಸಹಕಾರ ಬೇಕು. ಆ ಒಂದು ಸಹಕಾರ ಸಿಕ್ಕಿದ ಕಾರಣ ನಮಗೆ ಆ ರೀತಿಯ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಇಲ್ಲಿ 35 ವರ್ಷದಲ್ಲಿ 13 ವರ್ಷಗಳ ಕಾಲ ನಾನು ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡಿದೆ. ನಮ್ಮ ಸಂಚಾಲಕರಿದೆ ಯಾರು, ಜಯರಾಮ ಆಳ್ವರು, ಬಹುಶಃ 13 ವರ್ಷದಲ್ಲಿ ಮುಖ್ಯೋಪಾಧ್ಯಾಯರಾಗುವಾಗ ಆ ವ್ಯಕ್ತಿ ಒಂದೇ ಒಂದು ಶಬ್ದ ನನ್ನ ಬಗ್ಗೆ ವಿರೋಧ ಮಾತಾಡಿದ್ದು ನಾನು ಇಷ್ಟವಾಗಿ ಕೇಳಲಿಲ್ಲ. ಅದು ಬಹಳ ಸಂತೋಷ ವಿಚಾರ. ಯಾವಾಗಲೂ ಹಿಂದಿನೆಲ್ಲ ಮುಖ್ಯೋಪಾಧ್ಯಾಯ ತುಂಬ ಮಂದಿ ಬಂದಿದ್ರು, ಆ ಮುಖ್ಯೋಪಾಧ್ಯಾಯರನ್ನು ಯಾವಾಗಲೂ ಬೈತಾ ಇರುವುದು, ಅದೇ ರೀತಿ ಏನಾದರೂ ಅವರ ಬಗ್ಗೆ ಹೇಳ್ತಾ ಇರುವಂಥದ್ದು, ಕರೆಸ್ಪಾಂಡೆಂಟ್ಸ್ ಇವರು ಸಂಚಾಲಕರಾಗಲಿ ಮ್ಯಾನೇಜ್ಮೆಂಟ್ನವರಲ್ಲಿ ಹೇಳ್ತಾ ಇರೋದು ಇಂಥದ್ದು ಸಾಮಾನ್ಯ ಇತ್ತು. ಆದರೆ ನಾನು ಮುಖ್ಯೋಪಾಧ್ಯಾಯರಾದಾಗ ಸಂತೋಷದಿಂದ ಹೇಳಬೇಕಾಗಿದೆ, ಒಂದೇ ಒಂದು ಪದ, ಒಂದು ಶಬ್ದ, ವರ್ಡ್ ನಮಗೆ ವಿರೋಧವಾಗಿ ಅವರು ಮಾತಾಡಲಿಲ್ಲ ಅಂತ ಇದ್ರೆ ನನಗೆ ಅನಿಸ್ತದೆ ಏನೋ ನಾನೇನು ಅಂಥದ್ದು ಮಾಡಿದೇನಾ ಇಲ್ವಾ ಎನ್ನುವುದೊಂದು ವಿಚಾರವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದು ಬಹಳ ಒಳ್ಳೆಯ ಸಂಬಂಧ. ಮುಖ್ಯವಾಗಿ ಅವರು ಅದನ್ನು ಮಾಡ್ತಾ ಇದ್ದಾರಲ್ಲ, ಜಯರಾಮ ಆಳ್ವರು ಯಾವಾಗಲೂ ನಮ್ಮ ಒಂದು ಅವರ ಜಾತ್ರೆಯ ಸಮಯದಲ್ಲಿ ನಮ್ಮನ್ನು ಊಟಕ್ಕೆ ಕರೀತಾ ಇದ್ರು. ಒಂದು ಊಟಕ್ಕೆ ಕರೆದು ಒಂದು ಊಟ ಮಾಡಿಸಿ ನಮ್ಮನ್ನು ಬಹಳ ಪ್ರೀತಿಯಿಂದ ಅವರು ನಮ್ಮನ್ನು ಕಳುಹಿಸುವಂಥ ರೀತಿಯೆಲ್ಲ ನೋಡಿದರೆ ನಮಗೆ ಅದೇನೋ ಒಂದು ದೊಡ್ಡ ಗೌರವ ಸಿಗ್ತಾ ಆಗ್ತಾಯಿತ್ತು. ಇದು ಬಹಳ ಮುಖ್ಯವಾದ. ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಇವರು ನಮಗೆ ಸಾಮಾನ್ಯವಾಗಿ ಯಾವುದೇ ರೀತಿಯ ತೊಂದರೆ, ಹಣಕಾಸಿನ ತೊಂದರೆ ಆದರೂ ಕೂಡ ಅದಕ್ಕೆ ನಮ್ಮ ಕೋಶಾಧಿಕಾರದ ರಾಜ್ಕುಮಾರ್ ಶೆಟ್ಟಿ ಅವರು ಅದಕ್ಕೆ ತೊಂದರೆ ಆಗದಾಗಿ ನಮಗೆ ಅದನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಕಷ್ಟ ಕಾಲ ಬಂದಾಗ ನಾವು ನೆನಪಿಸುವುದು ಸೋಮಶೇಖರ ಚೌಟರನ್ನು. ಅವರು ಏನಾದರೂ ಒಂದು ಸಹಕಾರ, ಧನ ಸಹಾಯವನ್ನು, ಏನಾದರೂ ಆರ್ಥಿಕವಾದಂಥ ಸಹಕಾರವನ್ನು ಅವರು ನಮಗೆ ಕೊಡ್ತಾ ಇದ್ರು. ಇದರಿಂದ ಏನಾದರೂ ಇಂಥ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಯಿತು ಎನ್ನುವಂಥದ್ದು ಇಲ್ಲಿ ಮುಖ್ಯವಾದಂಥದ್ದು. ನಾನು ಇಲ್ಲಿ 35 ವರ್ಷಗಳ ಸೇವೆಯಲ್ಲಿ ಬಹಳ ಮುಖ್ಯವಾದಂಥ 3 ಕಾರ್ಯಕ್ರಮಗಳಾಯಿತು. ಒಂದು, ಪ್ರೈಮರಿ ಸ್ಕೂಲ್ನಲ್ಲಿ ಸ್ವರ್ಣ ಮಹೋತ್ಸವ ಆಯಿತು. ಇನ್ನೊಂದು, ನಮ್ಮ ಪ್ರೌಢಶಾಲೆಯಲ್ಲಿ ರಜತ ಮಹೋತ್ಸವ ಆಯಿತು. ಇನ್ನೊಂದು, ಪ್ರೌಢಶಾಲೆಯದ್ದು ಸ್ವರ್ಣ ಮಹೋತ್ಸವ ಕೂಡ ಆಯಿತು. ಈ 3 ಉತ್ಸವದಲ್ಲಿ ಕೂಡ ಪ್ರಧಾನ ಕಾರ್ಯದರ್ಶಿಯ ಹುದ್ದೆ ನನಗೆ ಕೊಟ್ಟಿದ್ದರು. ಅದನ್ನು ಬಹಳ ನಿಷ್ಠೆಯಿಂದ ನಾನು ಬಹಳ ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅದು ಮುಖ್ಯವಾಗಿ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾನು ಆ ಒಂದು ಅಲ್ಲಿ ಚಾಂಪನ್ ಚೌಟ್ರ ಹೆಸರಿನಲ್ಲಿ ಇದ್ದಂಥ 2 ಬಿಲ್ಡಿಂಗ್ಗಳಿರ್ಬೋದು, ಅದೇ ರೀತಿಯಲ್ಲಿ ಹರೇಕಳ ಮಾಧವ ನಾಯಕರ ಒಂದು ಬಿಲ್ಡಿಂಗ್ಗಳಿರ್ಬೋದು, ಅಥವಾ ಸೋಮಶೇಖರ ಚೌಟ್ರಲ್ಲಿ ಅಲ್ಲಿ ನಡೆದಂಥ ಒಂದು ಧ್ವಜಸ್ತಂಭ ಇರ್ಬೋದು. ಇದಕ್ಕೆಲ್ಲ ನಾವು ಆವಾಗ ಜಯರಾಮ್ ರೈಗಳು ಹೆಡ್ ಮಾಸ್ಟರ್ ಆಗಿದ್ದರೂ ಕೂಡ ಎಲ್ಲರೂ ಚಾಂಪನ್ ಚೌಟ್ರಿಗೂ ಮತ್ತು ಜಯರಾಮ್ ರೈಗಳಿಗೂ ಸರಿ ಹೋಗ್ತಾ ಇರಲಿಲ್ಲ. ಆಗ ಅವರು ಬರುವುದು ನನ್ನ ಹತ್ತಿರ ಬಂದು ಅವರು ಈ ಒಂದು ಕೆಲಸವನ್ನು ನನಗೆ ಜವಾಬ್ದಾರಿ ಕೊಡ್ತಾ ಇದ್ರು. ನಾನು ಅದನ್ನು ಬಹಳ ನಿಷ್ಠೆಯಿಂದ ಬಹಳ ಇದರಿಂದ ಅದನ್ನು ಮಾಡಿದ್ದೇನೆ. ಯಾಕೆ ಅಂದರೆ ನಮ್ಮ ಸಂಸ್ಥೆಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು ಎನ್ನುವಂಥ ಉದ್ದೇಶದಿಂದ. ಆನಂತರ ಸ್ವರ್ಣ ಮಹೋತ್ಸವ, ರಜತ ಮಹೋತ್ಸವ ಆಗಿ ಸ್ವರ್ಣ ಮಹೋತ್ಸವ ಆಯಿತು. ಸ್ವರ್ಣ ಮಹೋತ್ಸವದಲ್ಲಿ ಕೂಡ ಜಯರಾಮ್ ಆಳ್ವರು ಸಭೆಯಲ್ಲಿ ರವೀಂದ್ರ ಮಾಸ್ಟೇ ಪ್ರಧಾನ ಕಾರ್ಯದರ್ಶಿ ಆಗಬಹುದು ಅಂತ ಸೂಚನೆ ಕೊಟ್ಟರು. ಆದ ಕಾರಣ ನಾವು ಅದನ್ನು ಒಪ್ಪಿಕೊಂಡೆವು. ಅದೇ ರೀತಿಯಲ್ಲಿ ಒಪ್ಪಿಕೊಂಡ ನಂತರ ಹಳೆ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಸಂಸ್ಥೆಗೆ, ಯಾಕಂದರೆ ಹಳೆ ವಿದ್ಯಾರ್ಥಿಗಳಲ್ಲಿ ಅವರನ್ನು ನಾವು ಇಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ಒಂದು ಸ್ವಾರ್ಥ ಇತ್ತು. ಸ್ವಲ್ಪ ಅಶೋಕ್ ಕುಮಾರ್ ಚೌಟರನ್ನೇ ನಾವು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ನನ್ನ ಸ್ವಾರ್ಥ ಇದ್ದುಕೊಂಡೇ ನಾವು ಅವರನ್ನು ಏನು ಮಾಡಿದೆವು, ಬೆಂಬಲಿಸಿದೆವು. ಕಡೆಂಜ ಅಶೋಕ್ ಕುಮಾರ್ ಚೌಟರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಯಾಕೆ ಅಂತಂದರೆ ಅವರು ಈ ಸಂಸ್ಥೆಗೆ ಬೇಕಾದಂಥ ಎಲ್ಲ ಏನೇನು ಅಗತ್ಯತೆಗಳಿದೆ ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಒಂದು ಬೋರ್ವೆಲ್ ಮಾಡಿಸಿದ್ದಾರೆ. ಯಾಕಂದರೆ 2 ಸಂಸ್ಥೆಗಳ ಒಂದು ಇದಕ್ಕೆ ಬಿಸಿಯೂಟ ಅಕ್ಷರ ದಾಸೋಹಕ್ಕೆ ಅದೆಷ್ಟೋ 1000 ಲೀಟರ್ ನೀರು ಬೇಕಾಗ್ತದೆ. ಆ ಒಂದು ಬೋರ್ವೆಲ್ ಹಾಕಿದ್ದರಿಂದಾಗಿ ಏನಾಯಿತು ಅಂದರೆ ಆ ಒಂದು ತೊಂದರೆ ನಮಗೆ ಬರಲಿಲ್ಲ. ಅದೇ ರೀತಿಯಲ್ಲಿ ಅವರು ಒಂದು ಆಧುನಿಕ ಶೌಚಾಲಯವನ್ನು ಕೂಡ ಮಾಡಿಕೊಟ್ರು.
ಈಗ ಹುಡುಗಿಯರು ಬಹಳ ಖುಷಿಯಿಂದ ಬಂದಂಥ ಅಧಿಕಾರಿಗಳೆಲ್ಲ ಅದನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ಅದು ಇಂಥ ಒಂದು ಶೌಚಾಲಯ ಈ ಹಳ್ಳಿಯಲ್ಲಿ ಈ ಒಂದು ಊರಿನಲ್ಲಿ ಇರುವಂಥದ್ದೇ ಒಂದು ವಿಶೇಷ ಅಂಥದ್ದನ್ನು ಅವರು ಒದಗಿಸಿಕೊಟ್ರು. ಅದೇ ರೀತಿಯಲ್ಲಿ ಮೊದಲೇ ಮಾರು ಪ್ರಹ್ಲಾದರಿಗೆ ಇದಕ್ಕೊಂದು ವೇದಿಕೆಯನ್ನು ಮಾಡಿಕೊಟ್ರು. ಆನಂತರ ಒಂದು ದ್ವಾರದ ಹತ್ರ, ಅಲ್ಲಿ ಆ ಒಂದು ದ್ವಾರದ ಹತ್ರ ವಾಹನ ಬಿಡಿ ನಡ್ಕೊಂಡು ಬರಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಇದ್ದಾಗ ಸೋಮಶೇಖರ್ ಚೌಟ್ರು ಅದಕ್ಕೊಂದು ಬೇಕಾದಂಥದ್ದನ್ನು ಮಾಡಿದರು. UT ಖಾದರ್ ಹತ್ರ ನಾವು ಮಾತಾಡಿದಾಗ UT ಖಾದರ್ ಅನುದಾನ ಶಾಲೆಗಳಿಗೆ ಹಣ ಕೊಡಲಿಕ್ಕೆ ಸರ್ಕಾರದಿಂದ ಯಾವುದೇ ಅವಕಾಶ ಇಲ್ಲ, ಆದರೂ ಕೂಡ ಒಂದು 2 ಲಕ್ಷ ರೂಪಾಯಿಯನ್ನು ಅದಕ್ಕೆ ಅವರು ಕೊಟ್ಟರು ನಮ್ಮ ಒಂದು ರಿಕ್ವೆಸ್ಟಿಂದಾಗಿ. ಮಾತ್ರ ಅಲ್ಲದೆ ಅಷ್ಟು ಮಾತ್ರ ಅಲ್ಲ, ನಾವು ನಮ್ಮ ಮನೋಜ್ ಕುಮಾರ್ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಅವರೆಲ್ಲ ಕೆಲವರನ್ನು ಸೇರಿಸಿ 10 ಲಕ್ಷ ರೂಪಾಯಿ ಒಂದು AC ಅಂದರೆ ಹವಾನಿಯಂತ್ರಿತ ಕಂಪ್ಯೂಟರ್ ಲ್ಯಾಬನ್ನು ಕೂಡ ಅಲ್ಲಿ ಮಾಡಿಕೊಟ್ರು. ಇಲ್ಲಿ ಸ್ವಲ್ಪ ಕಿಟಕಿಗಳ ರಿಪೇರಿಯನ್ನು ಮಾಡಿದರು. ಒಳ್ಳೆಯ ಒಂದು ಗಾರ್ಡನ್ ಕೂಡ ಮಾಡಿದರು. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವರ್ಣ ಮಹೋತ್ಸವ ಅಂದರೆ ಅದೊಂದು ಹಳೆ ವಿದ್ಯಾರ್ಥಿಗಳ ಉತ್ಸವ ಅಂತ ಅದನ್ನು ಮಾಡಿಸಿದ್ದು ಹಳೆ ವಿದ್ಯಾರ್ಥಿಗಳಾದರೂ ಕೂಡ ಅದನ್ನು ಮಾಡಬೇಕಾಗಿದ್ದರೆ ಅದಕ್ಕೆ ಏನಾದರೂ ನಾವು ಒಂದು ನೇತೃತ್ವ ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ನಾವು ಅದನ್ನು ಮನಪೂರ್ವಕವಾಗಿ ಮಾಡಿದ್ದೇವೆ. ಆದ ಕಾರಣ ಅದು ಸಂಸ್ಥೆಗೆ ಅದರಿಂದ ನಷ್ಟ ಆಗಲಿಲ್ಲ, ಅದರಿಂದ ಏನಾಗಿದೆ ಅಂದರೆ ಹೆಚ್ಚಿನ ಪ್ರಯೋಜನ ಆಗಿದೆ ಎನ್ನುವಂಥದ್ದು. ಈ ರೀತಿಯಲ್ಲಿ ಒಂದು ಸಂಸ್ಥೆ ಬೆಳೀಬೇಕಾಗಿದ್ದರೆ ಬೇರೆ ಬೇರೆ ರೂಪದ ಬೇರೆ ಬೇರೆ ರೀತಿಯ ಒಂದು ಸಹಕಾರ ಸಿಗಬೇಕಾಗಿದ್ದರೆ ಅಲ್ಲಿ ಒಂದು ನಾಯಕತ್ವ ಬೇಕೇ ಬೇಕು. ಆದರೆ ಆ ನಾಯಕತ್ವ ಬೇಕು ಅಂತಾಗಿದ್ದರೆ ಇಲ್ಲಿಯ ಅಧ್ಯಾಪಕರು ಕೆಲಸವನ್ನು ಮಾಡಬೇಕಾಗ್ತದೆ. ಆದ ಕಾರಣ ಒಂದು ಸಂಸ್ಥೆಯಲ್ಲಿ ಅಧ್ಯಾಪಕರು ಅಂದರೆ ಅವರು ವಿಭಿನ್ನ ಸ್ವಭಾವದವರು ಇರ್ತಾರೆ, ಒಂದೇ ರೀತಿಯ ಸ್ವಭಾವದವರು ಇರುವುದಿಲ್ಲ. ಅವರನ್ನೆಲ್ಲ ಒಂದೇ ಕಡೆಗೆ ಸೇರಿಸಿಕೊಂಡು, ಅವರ ಮನಸ್ಸನ್ನು ಒಂದೇ ಕಡೆಗೆ ಸೇರಿಸಿಕೊಂಡು, ಅವರಲ್ಲಿ ಭಿನ್ನ ಅಭಿಪ್ರಾಯಗಳು ಬಂದ ಕೂಡಲೇ ಏನಾಗ್ತದೆ, 2 ಕೂಟಗಳಾಗ್ತದೆ. 2 ಕೂಟಗಳಾದ ಕೂಡಲೇ ಅದು ಸಂಸ್ಥೆಗೆ ಅದರಿಂದ ತೊಂದರೆ ಆಗ್ತದೆ ಎನ್ನುವಂಥ ಉದ್ದೇಶದಿಂದ ಬಹಳಷ್ಟು ಒಂದು ಚಿಂತನೆ ಮಾಡಿಕೊಂಡು ಅವರನ್ನು ಮುಂದೆ ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಯಾವನೇ ಒಬ್ಬ ಅಧ್ಯಾಪಕ ನಾವು ಬೈಲಿಲ್ಲ. ಒಂದು ಅಧ್ಯಾಪಕನನ್ನು ಕೆಲವು ಅಧ್ಯಾಪಕರು ಲೇಟಾಗಿ ಬಂದರೂ ಕೂಡ ನಾವು ಲೇಟಾಗಿ ಬಂದ ಅಧ್ಯಾಪಕರನ್ನು ಅವರನ್ನು ಬೈಯುವುದಲ್ಲ, ನೀವು ಅಧ್ಯಾಪಕರಲ್ವಾ ಅಷ್ಟು ಕೇಳಿದ್ರೆ ಸಾಕು, ನೀವು ಅಧ್ಯಾಪಕರಲ್ವಾ ಅಂತ. ಅಷ್ಟಾದಾಗ ಅವರ ಹೃದಯಕ್ಕೆ ಅದು ಮುಟ್ಟುತ್ತದೆ, ಟಚ್ ಆಗ್ತದೆ, ಅಷ್ಟೇ ಹೇಳುವುದು. ಆವಾಗ ಮರುದಿವಸ ಅವನಿಗೆ ಆವಾಗಲೇ ಅಂದಾಜಾಗ್ತದೆ ಅಧ್ಯಾಪಕರಾದರೂ ತಡವಾಗಿ ಶಾಲೆಗೆ ಬರಬಾರ್ದು ಎನ್ನುವಂಥದ್ದು. ಆದ ಕಾರಣ ಅವರು ಬೈಬೇಕು ಎನ್ನುವಂಥದ್ದು. ಬೈದರೆ ಏನಾಗ್ತದೆ ಅಂದರೆ ಮನಸ್ಸಿಗೆ ನೋವಾಗ್ತದೆ. ಹಾಗೆ ಮತ್ತೆ ಅವರು ಈ ಮುಖ್ಯೋಪಾಧ್ಯಾಯರ ವಿರುದ್ಧ ಏನಾದರೂ ಪಿತೂರಿ ಹುಡ್ಲಿಕ್ಕೆಲ್ಲ ಪ್ರಾರಂಭ ಮಾಡ್ತಾರೆ. ಅದೆಲ್ಲ ಇಲ್ಲಿ ಆಗಲಿಲ್ಲ. ಯಾಕೆ ಅಂತಂದರೆ ಆ ಅಡ್ಮಿನಿಸ್ಟ್ರೇಟಿವ್ ನ್ಯಾಕ್ ಉಂಟಲ್ಲ, ಅದು ನಮಗೆ ಗೊತ್ತಿರಬೇಕು. ಹಾಗೆ ಮಾತ್ರ ಅಧ್ಯಾಪಕನ ಕೆಲಸ ಏನು, ತಡವಾಗಿ ಬರುವುದಾ ಅಂತ ನಾವು ಅವನನ್ನು ಪ್ರಶ್ನಿಸಿದ ತಕ್ಷಣ ಅವನ ಮನಸ್ಸಿಗೆ ಅದು ಮುಟ್ಟುತ್ತದೆ. ಅಂತಹ ಮನಸ್ಸಿಗೆ ಮುಟ್ಟತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಮಾಡಿ. ಈಗ ಒಬ್ಬರು ಅಧ್ಯಾಪಕರು ಹೇಳಿದರು, ನಾನು ಅವರ ಚಿತ್ರದುರ್ಗದಲ್ಲಿ ಊರಾದ ಕಡೆ ಒಂದು 5 ದಿವಸ ರಜೆ ಮಾಡುವುದು ಅಂತಾದರೆ ಅವರಲ್ಲಿ ನಾವು ಪಾಠ ಆಗಿದೆ ಅಂತ ಕೇಳಿದ, ರಜೆ ಮಾಡುವುದು ಬೇಡ ಅಂತ ಅವರಿಗೆ ಅಂದಾಜಾಯಿತು. ಪಾಠ ಆಗಿದೆ ನಿಮ್ಮದು ಅಂತ ಕೇಳುವಾಗ ಅವರಿಗೆ ಅಂದಾಜಾಯಿತು. ಆದರೆ ಆ ರೀತಿಯಲ್ಲಿ ಅವರಿಗೆ ಅಂದಾಜಾಯಿತು. ಅಂದಾಜು ಅಂದರೆ ನಾನು ಅಧ್ಯಾಪಕನಾಗಿ ನನ್ನ ಪಾಠವನ್ನು ನಾನು ಮಾಡದೆ ರಜೆ ಮಾಡಬಾರ್ದು ಎನ್ನುವಂಥ ಒಂದು ಮನೋಭಾವನೆ ಅವರಲ್ಲಿ ಉಂಟಾಗ್ತದೆ ಎನ್ನುವಂಥದ್ದನ್ನು ಅವರಿಗೆ ಗೊತ್ತಾಗ್ತದೆ. ಅದೆಲ್ಲ ಆ ರೀತಿಯಲ್ಲಿ ಒಬ್ಬರನ್ನು ಒಂದು ಟೀಮನ್ನು ಕೊಂಡು ಹೋಗುವಂಥ ಕೆಲಸ ಬಹಳ ಕಷ್ಟದ ಕೆಲಸ. ಅದನ್ನು ನಾನು ಮಾಡಿದ್ದೇನೆ ಎನ್ನುವಂಥ, ಮನಪೂರ್ವಕ ಮಾಡಿದ್ದೇನೆ ಎನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇದೆ. ಮಾತ್ರ ಅಲ್ಲದೆ ಕರೆಸ್ಪಾಂಡೆಂಟ್ ಇದ್ದಾರೆ, ಒಂದು ಸಂಸ್ಥೆಗೆ ಸಂಚಾಲಕರು ಅಂತ ಇದ್ದಾರೆ. ಸಂಚಾಲಕರ ಕೆಲಸ ಎಂಥದ್ದು ಅಂದರೆ ಮುಖ್ಯೋಪಾಧ್ಯಾಯರನ್ನು ನೋಡಿಕೊಳ್ಳುವ ಕೆಲಸ ಅವರದ್ದು, ಯಾರದ್ದು, ಸಂಚಾಲಕರದ್ದು. ಆದರೆ ನಮ್ಮ ಸಂಚಾಲಕರು ನಮ್ಮಲ್ಲಿ ಯಾವುದೇ ರೀತಿಯನ್ನು ಕ್ವಶನ್ ಮಾಡಲಿಲ್ಲ. ಆದ ಕಾರಣ ನಮ್ಮ ನೋಡಲಿಲ್ಲ ಅವರು. ಈ ಕೆಲವು ಸಂಚಾಲಕರು ಏನು ಮಾಡ್ತಾರೆ ಅಂದರೆ ಫೋನ್ ಮಾಡ್ತಾರೆ, ಯಾವಾಗ 4 ಗಂಟೆಗೆ ಯಾರು ಹೆಡ್ ಮಾಸ್ಟರ್ ಇದ್ದಾರಾ ಇಲ್ಲೋ ಅಂತ ನೋಡಲಿಕ್ಕೆ ಅನುದಾನ ಶಾಲೆಗಳಲ್ಲಿ, ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲಿ. ನಮ್ಮ ಕರೆಸ್ಪಾಂಡೆಂಟ್ ಆ ಫೋನೇ ಮಾಡಲಿಲ್ಲ ಅವರು. ಆದರೆ ಹಾಗೆ ಮಾಡಲಿಲ್ಲ ಅಂತ ಹೇಳಿಕೊಂಡು ನಾನು ಅವರಿಗೆ ದ್ರೋಹ ಮಾಡಲಿಲ್ಲ. ಅವರಿಗೆ ಮಾಡುವಂಥ ದ್ರೋಹ ಏನಾಗ್ತದೆ ಅಂದರೆ ಸಂಸ್ಥೆಗೆ ಮಾಡುವಂಥ ದ್ರೋಹ ಆಗ್ತದೆ. ಅದು
ಅದನ್ನು ನಾವು ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಅರ್ಧ ಗಂಟೆ ಆದರೂ ಕೂಡ, 1 ಗಂಟೆ ಆದರೂ ಕೂಡ ನಾನು ಕ್ಯಾಂಪಸ್ಸಿಂದ ಹೊರಗೆ ಹೋಗುವಾಗ ನನ್ನ ಪುಸ್ತಕದಲ್ಲಿ ಚಾರ್ಜ್ ಬರೆದುಕೊಂಡೇ ನಾನು ಹೊರಗೆ ಹೋಗ್ತಾ ಇದ್ದೆ. ಇಂಥದ್ದೆಲ್ಲ ನಾವು ಮಾಡಿದರೆ ಮಾತ್ರ ನಾವು ಏನಾಗ್ತದೆ ಅಂದರೆ ಒಂದು ಶಿಸ್ತಿನಿಂದ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಆಗ್ತದೆ. ಆಗ ಎಲ್ಲರ ಸಹಕಾರ ನಮಗೆ ಸಿಗ್ತದೆ ಎನ್ನುವಂಥದ್ದು. ಆದ್ದರಿಂದ ಅಂಥ ಒಂದು ಒಳ್ಳೆಯ ಮನಸ್ಸು ಯಾವಾಗಲೂ ನಾವೆಲ್ಲರ ನಮ್ಮ ಶಿಕ್ಷಣ ಇಲಾಖೆಯವರು 1 ವಾರ ಇನ್ಸ್ಪೆಕ್ಷನ್ ಮಾಡಿದರು. ಶಿಕ್ಷಣ ಇಲಾಖೆಯವರು 1 ವಾರ ಇನ್ಸ್ಪೆಕ್ಷನ್ ಮಾಡಿ ಏನು ರಿಪೋರ್ಟ್ ಕೊಟ್ಟರು ಅಂತಂದರೆ ಪರಿಸರ A+, ಇಲ್ಲಿರ್ತಕ್ಕಂಥ ಹೆಡ್ ಮಾಸ್ಟ್ರು A+, ಇಲ್ಲಿ ಅವರ ಸ್ಪಂದನೆ ಸಾಮಾಜಿಕ ಸ್ಪಂದನೆ A+, ಇಲ್ಲಿರ್ತಕ್ಕಂಥ ಟೀಚಿಂಗ್ಸ್, ಇಲ್ಲಿ ಪಾಠ ಮಾಡುವಂಥದ್ದು A+, ಎಲ್ಲವೂ ಪ್ಲಸ್. ಆದರೆ ಕಲಿಕೆಯಲ್ಲಿ ಮಕ್ಕಳ ಪ್ರಗತಿಯಲ್ಲಿ B+ ಬಂತು. ಈ ಒಂದು ಇದರಿಂದಾಗಿ ಅದನ್ನು ಸರಿ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಬಹಳಷ್ಟು ಪ್ರಯತ್ನವನ್ನು ನಾನು ಮಾಡಿದೆ. ಆದರೆ ಅದಕ್ಕೆ ರೀಚ್ ಆಗಲಿಕ್ಕೆ ನನ್ನಿಂದ ಆಗಲಿಲ್ಲ. ನಾನು ನಿರೀಕ್ಷಿಸುವಂಥ ಮಟ್ಟಕ್ಕೆ ಆ ಫಲಿತಾಂಶವನ್ನು ಮುಟ್ಟಲಿಕ್ಕೆ ನನ್ನಿಂದ ಆಗಲಿಲ್ಲ. ಆ ಒಂದು ಮಾತ್ರ ನೋವು ನನ್ನಲ್ಲಿ ಈಗ ಉಳ್ಕೊಂಡಿದೆ. ಯಾವಾಗಲೂ ಮನೋಜ್ ಕುಮಾರ್ ಹೆಗ್ಡೆ ಫೋನ್ ಮಾಡುವಾಗ ನಾನು ಅವರಲ್ಲಿ ದುಃಖದಲ್ಲಿ ಹೇಳಿದುಂಟು, ಆಪುಜಿ ಹೆಗ್ಡರೆ ಏನಾದ್ರು ಆಪುಜಿ ಅಂತ. ಯಾಕಂತಂದರೆ ಆ ರೀತಿಯ ಒಂದು ಯಾಕೆ ಹಾಗೆ ಬರಾಗಿದೆ ಅಂದರೆ, ಒಂದು ರೀಸನ್ ಎಂತಂದರೆ ಸ್ವಲ್ಪ ಒಳ್ಳೆ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇದ್ದಾರೆ. ಇದೊಂದು 2, 3, 4 ವರ್ಷದ 5 ವರ್ಷದ ವಿಷಯ ಹೇಳ್ತಾ ಇದ್ದಾರೆ. ಮತ್ತೊಂದು ಎಂತಂದರೆ ಎಲ್ಲ ಪಾಸಾಗಿಕೊಂಡು ಬರುವಂಥ ಸಿಸ್ಟಮ್ನಿಂದಾಗಿ ಏನಾಗಿದೆ ಅಂದರೆ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಯತ್ನ ಮಾಡಬೇಕು, ಓದಬೇಕು, ಒಂದು ವಿದ್ಯೆಯಲ್ಲಿ ಆಸಕ್ತಿ ಮೂಡಿಸಿಕೊಳ್ಬೇಕು ಎನ್ನುವಂಥದ್ದೆಲ್ಲ ಬಹಳ ಕಡಿಮೆ ಆಯಿತು. ಆದ ಕಾರಣ ಅದು ರವೀಂದ್ರ ಮಾಸ್ಟರ್ ತಪ್ಪು ಅಲ್ಲ, ನಮ್ಮ ಅಧ್ಯಾಪಕರ ತಪ್ಪಲ್ಲ. ಅಂತಹ ಒಂದು ಪರಿಸರ ನಿರ್ಮಾಣ ಆಗಿ ಹೋಗಿದೆ. ಆದರೂ ಕೂಡ ಈಗ ಅಲ್ಲಿ ಭಾಷಣ ಮಾಡ್ತಾ ವಿದ್ಯಾರ್ಥಿಗಳು ಹೇಳಿದರು 100% ನಾವು ಅವರ ಇದು ಉಂಟು, 100% ನಾವು ತೆಗೆಸಿಕೊಡ್ತೇವೆ ಅಂತ. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಅಂದರೆ, ಜೂನ್ನಿಂದ ಮಾರ್ಚಿನವರೆಗೆ ಈ SSLC ವಿದ್ಯಾರ್ಥಿಗಳಲ್ಲಿ ನಾವು ಹೋಗಿ ಹೇಳುವಂಥದ್ದು ಎಂತಂದರೆ ನೀವು 100% ರಿಸಲ್ಟ್ ತಂದು ಕೊಡಬೇಕು ಅಂತ. ಅದನ್ನೇ ಹೇಳ್ತಾ ಇರೋದು, ಬೇರೆ ಎಂಥದ್ದಿಲ್ಲ. ಅದರ ಜೊತೆಗೇನೆ ಈಗ ಗೊತ್ತಿರ್ಬೋದು, ನಮಗೆಲ್ಲ ಯಾವುದೇ ಒಂದು ಕೆಲಸ ಆಗ್ತಾ ಇರುವಾಗಲೂ ನಮಗೆ ನಮ್ಮ ಶಾಲೆಯದ ಯೋಚನೆ ಭಂಡಾರಿಯವರಿಗೆ ಗೊತ್ತುಂಟು. ಹೆಡ್ ಮಾಸ್ಟರ್ಗಳಿಗೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ತುಂಬ ಅವಕಾಶಗಳುಂಟು. ಯಾಕೆಂದರೆ ಡಿಪಾರ್ಟ್ಮೆಂಟ್ನವರು ಆಗಾಗ ಕರೀತಾರೆ, ಎಲ್ಲಿಗೆ ಸಭೆಗಳಿಗೆ ಡಿಪಾರ್ಟ್ಮೆಂಟ್ನವರು ಮಂಗಳೂರಿಗೆ ಕರೀತಾರೆ. ಮಂಗಳೂರಿಗೆ ಕರೆದಾಗ ನಾವು ಸಭೆಗೆ ಹೋಗುವುದು, ಮತ್ತು ಅಲ್ಲಿ ಮಂಗಳೂರಿನಲ್ಲಿ ತಿರುಗಾಡ್ಬೋದು. ನಮಗೆ ನಾವು ಅಂಥದ್ದನ್ನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಇಲ್ಲಿ ಬೇಕಾದಂತಹ ಮೀಟಿಂಗ್ಗಳಿಗೆ ಮಾತ್ರ ಹೋದದ್ದು ನಾನು ಡಿಪಾರ್ಟ್ಮೆಂಟ್ ಇದು. ಆದರೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ರವೀಂದ್ರ ಮಾಸ್ಟ್ರು ಬಂದಾಗ ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಒಮ್ಮೆ ಎದ್ದು ನಿಲ್ತಾರೆ. ಅದು ನಮಗೆ ಒಂದು ಸಿಕ್ಕಿದಂಥ ದೊಡ್ಡ ಗೌರವ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ರವೀಂದ್ರ ರೈಗಳು ಹರೇಕಳ ರಾಮಕೃಷ್ಣ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಅಂತ. ನಾವು ಮೀಟಿಂಗ್ನಲ್ಲಿ ಹೋದಾಗಲೂ ಕೂಡ ನಾವು ನಮ್ಮ ವಾಕ್ಚಾತುರ್ಯವನ್ನು ಅಲ್ಲಿ ಕೂಡ ಉಪಯೋಗ ಮಾಡ್ತೇವೆ. ಹೆಡ್ ಮಾಸ್ಟರ್ ಇದರಲ್ಲಿ ಕೂಡ ನಾವು ಮಾತಾಡ್ತೇವೆ. ಆದ ಕಾರಣ ಮಾತಾಡುವುದರಿಂದಲೇ ಅವರಿಗೂ ಕೂಡ ಇವರು ಒಬ್ಬ ಸಾಮಾನ್ಯ ಜನ ಅಲ್ಲ ಎನ್ನುವಂಥ ಮನೋಭಾವನೆ ಅವರಲ್ಲಿ ಮೂಡಿದ ಕಾರಣ ಆ ರೀತಿಯಲ್ಲಿ ಆಗಿದೆ. ಮುಖ್ಯವಾಗಿ ಹೇಗೂ ಆಗಲಿ ನಮ್ಮ ಸಂಸ್ಥೆಯಲ್ಲಿ ಕೇವಲ ಇದು ಮಾತ್ರ ಅಲ್ಲ, ವಿಷಯ ಮಾತ್ರ ಅಲ್ಲ, ಪಠ್ಯೇತರ ವಿಷಯಗಳಲ್ಲಿ ಪ್ರತಿಭಾ ಕಾರಂಜಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅದೇ ರೀತಿ ಸ್ಕೌಟ್ ಗೈಡ್ ಇರ್ಬೋದು, ವಿಜ್ಞಾನ ಇರ್ಬೋದು, ಎಲ್ಲದರಲ್ಲಿ ಕೂಡ ನಾವು ರಾಜ್ಯ ಮಟ್ಟಕ್ಕೂ ಹೋಗಿದ್ದೇವೆ, ರಾಷ್ಟ್ರ ಮಟ್ಟಕ್ಕೂ ಕೂಡ ನಮ್ಮ ಮಕ್ಕಳು ಹೋಗಿದ್ದಾರೆ. ಇದು ನಮಗೆ ಸಿಕ್ಕಿದಂಥ ದೊಡ್ಡ ಗೌರವ. ಮಾತ್ರ ಅಲ್ಲದೆ ಹರೇಕಳ ರಾಮಕೃಷ್ಣ ಪ್ರೌಢಶಾಲೆ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ರಾಜ್ಯ ಮಟ್ಟದ A+ ಶಾಲೆ ಎನ್ನುವಂಥ ಒಂದು ಸರ್ಟಿಫಿಕೇಟನ್ನು ಕೂಡ ನಮ್ಮ ಈ ಶಿಕ್ಷಣ ಇಲಾಖೆ ನಮಗೆ ಕೊಟ್ಟಿದೆ. ಈ ರೀತಿಯ ಒಂದು ಸಂತೋಷ ನಮಗೆ ಇದೆ. ನಾವು ಮಾಡಿದಂಥ ಪ್ರಯತ್ನಕ್ಕಾಗಿ ನಮಗೂ ಕೂಡ ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನನಗೆ ಅದರಿಂದ ಲಾಭ ಸಿಕ್ಕಿದೆ. ಯಾಕೆಂತಂದರೆ ನಾವು ಜೀವನವನ್ನು ಕಷ್ಟದಲ್ಲಿ ಜೀವನದಲ್ಲಿ ಹೋರಾಟ ಮಾಡಿದವರು ಆದ ಕಾರಣ ನಮಗೆ ಅದರ ಲಾಭ ಸಿಕ್ಕಿದೆ. ಅದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ನಾವು ಇದೀಗ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಹೆಸರನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ.
ಕಲ್ಲಿಮಾರು ಎನ್ನುವಂಥ ಒಂದು ಜಾಗದಲ್ಲಿ ನಾವು ನಮಗೆ ಒಂದು 3 ಎಕರೆ ಜಾಗ ಒಬ್ಬ ವ್ಯಕ್ತಿಗೆ ಸಿಗಬೇಕಾಗಿದ್ರೆ ಅದು ನಮ್ಮ ಪ್ರಯತ್ನ ಅಲ್ಲ, ಅದು ನಾವು ಮಾಡಿದಂತಹ ಒಂದು ಸೇವೆಯ ಪ್ರಯತ್ನ. ಆದ ಕಾರಣ ನಾವು ಅದನ್ನು ಈಗ ಅನುಭವಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯಾವುದೇ ಲೋಪ ಇಲ್ಲದೆ ಒಂದು 35 ವರ್ಷಗಳ ಕಾಲ ಯಾವುದೇ ಲೋಪ ಇಲ್ಲದೆ ಯಾವುದೇ ಒಂದು ತೊಂದರೆ ಈ ಸಂಸ್ಥೆಗೆ ಕೊಡದೆ ಈ ಸಂಸ್ಥೆಯಿಂದ ಹೋಗ್ತಾ ಇರುವಂಥದ್ದೇ ನಮ್ಮ ದೊಡ್ಡ ಒಂದು ಪ್ರಶಸ್ತಿ, ಅದೇ ಒಂದು ದೊಡ್ಡ ಅಭಿಮಾನದ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಮುಂದಿನ ಒಂದು ಅಧ್ಯಾಪಕ ಅಂತ ಹೇಳುವಾಗ ನೋಡಿ, ಯಾಕೆ ಈ ರೀತಿಯ ಒಂದು ಸೆಂಡ್ ಆಫ್ಗಳನ್ನು ಮಾಡ್ತಾರೆ, ಬೀಳ್ಕೊಡುವಂಥದ್ದು. ನಾಳ್ದು ಮನೋಜ್ ಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ಸೇರಿ ಇದೇ ಸಮಾಗಮದಲ್ಲಿ ಮತ್ತೊಂದು ಎಂಥದ್ದು ಅಭಿನಂದನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೊಣಾಜೆಯ ಬಂಟರ ಭವನದಲ್ಲಿ, ಅಸೇಗೋಳಿಯ ಬಂಟರ ಭವನದಲ್ಲಿಯೂ ಕೂಡ ಒಂದು ಸಾರ್ವಜನಿಕ ಅಭಿನಂದನಾ ಸಭೆಯನ್ನು ಕೂಡ ಮಾಡ್ತಾರೆ. ಮಾಸ್ಟ್ರಿಗೆ ಒಂದು ಇಂಥದ್ದೆಲ್ಲ ಯಾಕೆ ಮಾಡಬೇಕು ಎನ್ನುವಂಥ ಒಂದು ಕ್ವಶನ್ನಲ್ಲಿ ಬರ್ತಾ ಇತ್ತು. ಹಾಗಾದರೆ ನಾನು ಏನು ಮಾಡಿದ್ದೇನೆ ಎನ್ನುವಂಥ ಒಂದು ಪ್ರಶ್ನೆನಲ್ಲಿ ಈಗಲೂ ಕೂಡ ಉಂಟು. ಆದ್ದರಿಂದ ನನ್ನ ಎಂಥ ವಿಚಾರ ಅಂತಂದರೆ, ಒಂದು ಹರೇಕಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆದರೂ ಕೂಡ ಅಲ್ಲಿ ರವೀಂದ್ರ ಮಾಸ್ಟರನ್ನು ಕರೆಯಿರಿ ಅಂತ ಹೇಳಬೇಕಾಗಿದ್ದರೆ ಅಲ್ಲಿ ಅದೇನೋ ಒಂದು ಎಂಥದ್ದು ಆ ಒಂದು ಬಾಂಧವ್ಯ, ಆ ಒಂದು ಸಂಬಂಧ ಈ ಸಮಾಜದೊಂದಿಗೆ ಇದೆ ಎನ್ನುವಂಥ ತೃಪ್ತಿ ನನಗೆ ಇದೆ ಎನ್ನುವಂಥ ಮಾತಿನೊಂದಿಗೆ ಮುಖ್ಯವಾಗಿ ನಮ್ಮ ಅಧ್ಯಾಪಕರನ್ನು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಮುಖ್ಯವಾಗಿ ನಮಗೆ ಇಂಥ ಕೆಲಸ ಮಾಡಬೇಕಾದ್ರೆ ಒಬ್ಬೊಬ್ಬರಿಂದ ಖಂಡಿತ ವಿದ್ಯಾಸಂಸ್ಥೆಯಲ್ಲಿ ಒಬ್ಬೊಬ್ಬರಿಂದ ಕೆಲಸ ಮಾಡಿ ಸಾಧ್ಯವೇ ಆಗುವುದಿಲ್ಲ. ನಮ್ಮ ತ್ಯಾಗಂ ಮಾಸ್ಟ್ರು ನನಗೆ ಬಹಳ ಒಳ್ಳೆ ಕೆಲಸ ಮಾಡಿದ ಅವರು. ತ್ಯಾಗಂ ಮಾಸ್ಟ್ರು ಏನು ಕೆಲಸ ಮಾಡಬೇಕಾಗಿದ್ರು ನಾನು ತ್ಯಾಗಮ್ಮನ ಹತ್ರ ಹೇಳ್ತೇನೆ. ಯಾಕಂತಂದರೆ ಏನಾದರೂ ಅವರು ಮಾಡಿಕೊಂಡು ಬರ್ತಾರೆ. ಆ ಒಂದು ಕಾರ್ಯವನ್ನು ಮಾಡಿಸುವಂಥ ಚಾಕಚಕ್ಯತೆ ಅವರಲ್ಲಿದೆ. ಉಳಿದ ಅಧ್ಯಾಪಕರು ಈಗ ರವಿಶಂಕರ್ ಮಾಸ್ಟರ್ ಇರ್ಬೋದು. ನಾನು ಒಂದು ಯಾವುದಾದ್ರು ಈ ರವಿಶಂಕರ್ ಮಾಸ್ಟರನ್ನು ಕಾರ್ಯಕ್ರಮ ಕರ್ಕೊಂಡು ಹೋಗೋದು, ಯಾವಾಗಲೂ ಕರ್ಕೊಂಡು ಹೋಗುವಾಗ ಅವರಲ್ಲಿ ಒಂದು ಹಾಡು ಆಡಿಸುವುದು ನಾನು ಆ ಕಾರ್ಯಕ್ರಮದಲ್ಲಿ. ಇದು ಬೇಕಂದ್ರೆ ಮಾಡಿಸುದು. ಯಾಕೆ ಅದು ಯಾರು ಚಂದದ ಹಾಡು ಹಾಡಿದವರು, ಅದು ರಾಮಕೃಷ್ಣ ಪ್ರೌಢಶಾಲೆ ಮಾಸ್ಟ್ರು ಅಂತ ಆ ಒಂದು ಹೆಸರು ಬರಬೇಕು ನಮ್ಮ ಸಂಸ್ಥೆಗೆ ಎನ್ನುವಂಥದ್ದಕ್ಕೆ. ಅದನ್ನು ತುಂಬ ಮಂದಿ ಆಗ ಅದನ್ನು ಹಾಡಿ ಈಗ ರವಿಶಂಕರ ಮಾಸ್ಟರ್ ಹಾಡು ಅಂತಂದರೆ ಎಲ್ರಿಗೂ ಬಹಳ ಖುಷಿ ಅಲ್ಲ ಚಿನ್ನಪ್ಪಗೌಡ್ರೆ, ಬಹಳ ಖುಷಿ. ಆದ ಕಾರಣ ಆ ರೀತಿಯಲ್ಲಿ ಎಲ್ಲ ಅಧ್ಯಾಪಕರನ್ನು ಒಂದೊಂದು ಇದರಲ್ಲಿ ಅವರನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋದು. ಈಗ ವಾರ್ಷಿಕೋತ್ಸವ, ಇಲ್ಲಿ ಹರೇಕಳದಲ್ಲಿ ವಾರ್ಷಿಕೋತ್ಸವ ಅಂತಂದರೆ ಅದೊಂದು ದೊಡ್ಡ ಜಾತ್ರೆ. ಅದು ಅಷ್ಟು ಚಿನ್ನಪ್ಪಗೌಡರು ಕೂಡ ಅದಕ್ಕೆ ಬಂದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಯಾವ ವೈಸ್ ಚಾನ್ಸಲರ್ ಇದ್ದಾರೆ ಎಲ್ಲ ವೈಸ್ ಚಾನ್ಸಲರನ್ನು ಇಲ್ಲಿ ಕರೆಸಿದ್ದೇನೆ. ಅವೆಲ್ಲ ವೈಸ್ ಚಾನ್ಸಲರ್ ಈಗ ಎಡಪಡಿ ತಹರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರನ್ನೂ ಕರೆಸಿ ಅವರನ್ನು ನಾವು ಮುಖ್ಯ ಅತಿಥಿಯನ್ನಾಗಿ ಅವರು ಎಲ್ಲರೂ ಕೂಡ ಬಹಳ ಖುಷಿಯಿಂದ ಹೋದವರು ಇಲ್ಲಿಂದ. ಯಾಕಂದರೆ ಅವರನ್ನು ಆ ರೀತಿಯಲ್ಲಿ ನಾವು ಅವರ ಆತಿಥ್ಯವನ್ನು ನಾವು ಮಾಡಿದೆ. ಈಗ ನಾನು ಇಲ್ಲಿ ಚೇರ್ನಲ್ಲಿ ಕೂತ್ಕೊಳ್ಬೇಕಿತ್ತು, ಅಲ್ಲಿ ಆಗ ಚೇರ್ನಲ್ಲಿ ಕೂತ್ಕೊಳ್ಬೇಕು. ನನಗೆ ಚೇರ್ನಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಚಿನ್ನಪ್ಪಗೌಡರು ಬಂದಿದ್ದಾರೆ, ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ರಘುರಾಮ್ ಗಾಜ ಪ್ರಸಾದ್ ಆಗಲಿ ಅಂದರೆ ಅವರನ್ನೆಲ್ಲ ಅವರಿಗೆಲ್ಲ ನಾವು ಏನಾಗಬಾರ್ದು, ನಮ್ಮ ಶಾಲೆಗೆ ಬಂದ ಮೇಲೆ ಅವರಿಗೆ ಏನಾಗಬಾರ್ದು, ಯಾವುದೇ ರೀತಿಯ ಮನಸ್ಸಿಗೆ ಇದಾಗಬಾರ್ದು ಎನ್ನುವಂಥದ್ದು ನಮ್ಮ ಒಂದು ಅವರಿಗೆ ಗೌರವ ಸಿಗುವಂಥದ್ದು ಗೌರವ ಸಿಗಬೇಕು ಎನ್ನುವಂಥದ್ದು. ಆದ ಕಾರಣ ಅದೇ ರೀತಿ ಅದನ್ನು ಮಾಡಬೇಕಾಗಿದ್ರೆ ಅದನ್ನು ಕ್ರಮ ಪ್ರಕಾರವಾಗಿ ನಾವು ಮಾಡಬೇಕು. ಅದಕ್ಕೋಸ್ಕರ ಅಲ್ಲಿ ಕೂತವ ಎದ್ದು ಇಲ್ಲಿ ಬಂದೆ. ಸಾಮಾನ್ಯ ತ್ಯಾಗಮ್ಮನವರು ಏನಾದರೂ ಒದ್ದಾಡಿಯನ್ನು ಮಾಡಿದರೂ ಕೂಡ ಅದೊಂದು ಅಚ್ಚುಕಟ್ಟಾಗಿ ಆಗಬೇಕಾಗಿದೆ ಅಂತ ನೇತೃತ್ವ ಬೇಕು. ನಮ್ಮ ಪ್ರಹ್ಲಾದ್ ರೈ ಅವರು ಮುಖ್ಯವಾಗಿ ನಾವು ನಿಮ್ಮ ಮಕ್ಕಳಿಗೆ ಗೊತ್ತಿರಬೇಕು, ನಾವು ಹಿರಿಯರಿಗೆ ನಾವು ಏನು ಕೊಡಬೇಕು, ಗೌರವವನ್ನು ಕೊಡಬೇಕು. ನಾನು ನಿನ್ನೆ ನಿವೃತ್ತಿ ಇವತ್ತು ಆಗುವುದಿದ್ರೆ ನಿನ್ನೆ ನಾನು ಪ್ರಹ್ಲಾದ್ ರೈ ಅವರ ಮನೆಗೆ ಹೋದೆ. ಪ್ರಹ್ಲಾದ್ ರೈ ಅವರ ಮನೆಗೆ ಹೋಗಿ ಪ್ರಹ್ಲಾದ್ ರೈ ದಂಪತಿಗಳ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದೆ ನಾನು. ಯಾಕೆಂದರೆ ಅವರು ಈಗ ಇರುವಂಥ ಹಿರಿಯರು, ಅವರು ಬಹಳಷ್ಟು ಹಿರಿಯರೆಲ್ಲ ನನ್ನೊಟ್ಟಿಗೆ ಇದ್ದರು. ನನಗೆ ಹೆಚ್ಚು ನನ್ನ ಕುಟುಂಬದಲ್ಲಿ ಕೂಡ ಹಾಗೆ ಗೊತ್ತಿದೆ. ನಮ್ಮ ಕುಳಾಲ ಅಣ್ಣ ಭಂಡಾರಿಯವರು, ಕೋಚನ್ ರೈಗಳು, ಕಾಂತರೈ, ಹೀಗೆ ಅವರ ಒಡನಾಟದಲ್ಲಿ ನಾನು ಇದ್ದವ. ಆದ ಕಾರಣ ಆ ಹಿರಿಯರ ಒಡನಾಟದಲ್ಲಿದ್ದ ಕಾರಣ ಹಿರಿಯರಿಗೆ ಹೆಚ್ಚು ಗೌರವ ಕೊಡಬೇಕೆನ್ನುವಂಥದ್ದೇ ನನ್ನ ಮನೋಸ್ಥಿತಿ. ಆದ ಕಾರಣ ಅಲ್ಲಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡೆ. ಇವತ್ತು ಬೆಳಿಗ್ಗೆ ಹೋಗಿ ರಘುರಾಮ್ ಕಾಜ್ ಅವರ ಮನೆಗೆ ಹೋದೆ.
ರಘುರಾಮ್ ಕಾಜ್ ಅವರ ಮನೆಗೆ ಹೋಗಿ ಅಲ್ಲಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು, ಯಾಕಂದರೆ ಅವರು ನನ್ನನ್ನು ಸೇರಿಸಿದವರು. ಆದ್ದರಿಂದ ಅಂತಹ ಒಂದು ಇಲ್ಲದಿದ್ದರೆ ನಮಗೆ ರಘುರಾಮ್ ಕಾಜ್ ಅವರು ನಮಗೇನು, ರಘುರಾಮ್ ಕಾಜ್ ಅವರದ್ದು ಏನೆಂದು ನಮಗೆ ಇರುವ ಹಾಗೆಲ್ಲ ಮಾಡಬಾರ್ದು. ನಾವು ಯಾವಾಗಲೂ ನಮಗೆ ಉಪಕಾರ ಮಾಡಿದವರನ್ನು, ನಾವು ನಮ್ಮ ಜೀವನಕ್ಕೆ ನಮಗೆ ದಾರಿ ತೋರಿಸಿದವರನ್ನು, ಮಾರ್ಗದರ್ಶನ ಮಾಡಿದವರನ್ನು ನಾವು ಯಾವಾಗಲೂ ಏನು ಮಾಡಬೇಕು ಅಂದರೆ ಗೌರವಿತವಾಗಿ ನೋಡಿಕೊಳ್ಳಬೇಕಾದ್ದು ನಮ್ಮ ಧರ್ಮ. 35 ವರ್ಷಗಳ ಹಿಂದೆ ರಘುರಾಮ್ ಕಾಜ್ ಅವರು ನನ್ನ ಸೇರಿಸಿದ್ರು ಕೂಡ, ಈಗ 35 ವರ್ಷದ ನಂತರವೂ ಕೂಡ ನಾನು ಈ ಶಾಲೆಯಿಂದ ಹೊರ ಹೋಗುವಾಗ ಅವರು ಇಲ್ಲಿ ಬಂದು ನನ್ನೊಟ್ಟಿಗೆ ಇದ್ದುಕೊಂಡು ಸಂತೋಷದಿಂದ ಅವರು ಕೂತ್ಕೊಂಡಿದ್ದಾರೆ ಅಂತಂದರೆ ಅದೇ ನಮಗೆ ಸಿಗಿದಂಥ ದೊಡ್ಡ ಗೌರವ. ಇಲ್ಲಿ 91 ವರ್ಷದ ಪ್ರಾಯದ ನಮ್ಮ ಅಜ್ಜ ಪ್ರೊಫೆಸರ್ ರಘುನಾಥ ರೈಗಳು ಬೆಳಿಗ್ಗೆ ಬಂದು ನನ್ನ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ರವೀಂದ್ರ ಮಾಸ್ಟರ್ ಅಂದರೆ ರವೀಂದ್ರ ಅವ ನಮ್ಮ ಫ್ಯಾಮಿಲಿ ರವಿ ಅಂತ, ರವೀನ ಒಂದು ಕಾರ್ಯಕ್ರಮ ಬರೋಡು ಅಂತ. ಹಾಗೆ ಒಂದು ಪ್ರೀತಿಯಿಂದ ಆ ಒಂದು ಹಿರಿಯರ ಒಂದು ಮನಸ್ಸು ಉಂಟಲ್ಲ, ಅಂತ ಒಂದು ಆಶೀರ್ವಾದ ಮಕ್ಕಳಿಗೆ ಬೇಕು. ಈಗ ನನಗೆಲ್ಲ ನಿಮಗೆ ಅಂಥದ್ದು ಬೇಕು. ಒಂದು ಪ್ರೊಫೆಸರ್ ಚಿನ್ನಪ್ಪ ಗೌಡರನ್ನು ಕರೆದರೂ ಕೂಡ ಬರುವ ಜನ ಅಲ್ಲ ಅವರು, ಹೋಗ್ತಾರೆ, ಅದನ್ನು ಹೇಳುದಲ್ಲ. ಆದರೆ ಒಂದು ಗೌರವಿತವಾಗಿ ಅವರನ್ನು ಕರೀಬೇಕು. ಯಾಕಂದರೆ ಅವರು ಅಂಥ ಒಂದು ಧರ್ಮರೇ, ಒಂದು ಮಂಗಳೂರು ವಿಶ್ವವಿದ್ಯಾಲಯದ ಅಂತಹ ಒಂದು ಗೌರವ ಪಡೆದಂಥ ಒಂದು ವ್ಯಕ್ತಿ ಅವರು ನಮಗೆ ಒಂದು ಒಂದು ಇನ್ವಿಟೇಷನ್ ಕೊಟ್ಟರು ಅಂತ ಹೇಳಿಕೊಂಡು ಅವರು ರಘುರಾಮ್ ಕಾಜ್ ಅವರೊಟ್ಟಿಗೆ ಬಂದಿದ್ದಾರೆ. ಯಾಕಂದರೆ ಅದು ಯಾಕೆ ಬಂದಿದ್ದಾರೆ ಅಂತಂದರೆ ನಮ್ಮ ಮೇಲಿರ್ತಕ್ಕಂಥ ಅಭಿಮಾನ, ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ. ಒಂದು ಮಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಒಂದು ಅಭಿನಂದನಾ ಭಾಷಣ ಒಬ್ಬರು ಮಾಸ್ಟರ್ದು ಮಾಡಬೇಕು ಅಂತೇನಿಲ್ಲ. ಧರ್ಮರವರು ಬಂದಿದ್ದಾರೆ, ಒಂದು ರವೀಂದ್ರ ಮಾಸ್ಟರ್ ಒಂದು ಅಭಿನಂದನಾ ಭಾಷಣ ಮಾಡಬೇಕೆನ್ನುವಂಥ ಒಂದು ಧನ್ಯತಾ ಭಾವನೆಯಿಂದ ಅವರು ಬಂದು ನಿಮ್ಮ ಎದುರುಗಡೆಯಲ್ಲಿ ನಿಂತುಕೊಂಡು ಎಷ್ಟು ಚಂದದ ಮಾತುಗಳನ್ನು ಆಡಿದರು ನೋಡಿ ಅಲ್ಲ. ಅದರಲ್ಲಿ ಮೋಸಗಾರಿಕೆ ಇಲ್ಲ, ಅದರಲ್ಲಿ ವಂಚನೆ ಇಲ್ಲ. ಆದ ಕಾರಣ ಅಂತಹ ಜನಗಳ ಯಾಕೆ ನಿಮ್ಮಲ್ಲಿ ಮಕ್ಕಳಲ್ಲಿ ನಾನು ಎದುರು ಹೇಳಿದ್ದು ಅಂದರೆ, ಹಾಗೆ ನಾವು ತಯಾರಾಗಬೇಕು, ಅಂಥ ಜನಗಳಾಗಿ ನಾವು ತಯಾರಾಗಬೇಕು. ಈಗ ಮುಖ್ಯವಾಗಿ ಆ ಗಂಗಾಧರ ರೈಯವರು ಬಂದಿದ್ದಾರೆ, ಮಾಣಿಯಿಂದ ಬಂದಿದ್ದಾರೆ. ಗಂಗಾಧರ ರೈಯವರು ಈಗ ಕೊರಗಪ್ಪ ಭಂಡಾರಿಯವರು ನಮ್ಮ ಮನೆಯಲ್ಲೇ ಇದ್ದವರು. ಅವರು ನಮ್ಮ ಏನು ತೊಂದರೆ ಆದರೂ ಕೂಡ ನಮ್ಮ ಮನೆಗೆ ಬಂದು ಒಂದು ಕೋಮು ಗಲಭೆ ಆಯಿತು, ಒಂದು ವಾರ ನಮ್ಮ ಮನೆಯಲ್ಲಿ. ಈ ರೀತಿಯಲ್ಲಿ ಇವರನ್ನು ನಮ್ಮ ಟೀಚರ್ಸ್ಗಳು, ಲೇಡಿ ಟೀಚರ್ಸ್ಗಳಿದ್ದಾರೆ, ಅವರನ್ನು ನನ್ನ ಕಾರ್ನಲ್ಲಿ ಕೊಂಡೋಗಿ ಎಲ್ಲಿ ಬಿಡೋದು, ನಾನು ಸಂಜೆ ಇಲ್ಲಿ ಕೊನಾಜೆ ಬಸ್ ಸ್ಟ್ಯಾಂಡಿಗೆ ಬಿಡೋದು. ಮುಖ್ಯೋಪಾಧ್ಯಾಯರು ಅವರನ್ನೆಲ್ಲ ಬಿಡಬೇಕು ಅಂತ ಏನಿಲ್ಲ, ಮಾಸ್ಟರ್ ಹೋದರೆ ಹೋಗ್ತಾರೆ ಅಂತ. ಆದರೆ ಯಾಕೆ ಅಂತಂದರೆ ಇಲ್ಲಿ ಬಸ್ ಸರಿಯಾಗಿರುವುದಿಲ್ಲ, ಬಸ್ ತಪ್ಪಿದರೆ ಮಂಗಳೂರು ಅಲ್ಲಿ ಇಲ್ಲಿ ಹೋಗಬೇಕು, ಅವರಿಗೆ ಏನಾದರೂ ತೊಂದರೆ ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ನಾವು ಹಾಗೆಲ್ಲ ಮಾಡ್ತಾ ಇರುವಂಥದ್ದು. ಅಂಥ ಒಂದು ಇದನ್ನು ಈಗ ನಮ್ಮ ಇವರಿದ್ದಾರೆ ರಾಜೇಶ್ ಶೆಟ್ಟಿ ಪಜಿರ್ಗುತ್ತು, ನನ್ನ ಭಾಳ ಪ್ರೀತಿಯ ಶಿಷ್ಯರವರು. ನನಗೆ ಲಯನ್ಸ್ ಕ್ಲಬ್ಬಿನಲ್ಲಿ ಭಾಳ ಹಿಂದೆ ಸನ್ಮಾನ ಮಾಡಿದಂಥ ಅವರ ಅಧ್ಯಕ್ಷ ಇರುವಾಗ ಒಂದು ಸನ್ಮಾನ ಅವರು ಮಾಡಿದರು ಹಿಂದೆ. ಯಾಕೆಂದರೆ ಬಹಳ ಅಭಿಮಾನದಿಂದ ಅಷ್ಟು ಅಂಥ ಜನಗಳು ತುಂಬ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಕರೀಲಿಲ್ಲ, ಭಾಳಷ್ಟು ಯಾಕೆ ಕರೀಲಿಲ್ಲ ಅಂದರೆ ನಾನು ಬಂಟರ ಸಂಘದಲ್ಲಿ ಕರೆಯುವ ಅಂತೆಲ್ಲ ಬಿಟ್ಟಿದ್ದೇನೆ. ಆದ ಕಾರಣ ಬರುವಂಥ ಜನಗಳು ತುಂಬ ಮಂದಿ ಇದ್ದಾರೆ. ಆಗಲಿ, ಅದು ಒಂದು ಸಂತೋಷ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಬೀಳ್ಕೊಟ್ಟಿದ್ದೀರಿ. ಧರ್ಮರವರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮಿಂದ ಮಾಡುವಂಥ ಎಲ್ಲ ಸಹಕಾರ ನಾವು ಮಾಡ್ತೇವೆ. ನಾನು ಇತರ ಅಧ್ಯಾಪಕರಾಗಿ ಬೀಳ್ಕೊಟ್ಟು ಸೆಂಡಪ್ ಆದ ಕೂಡಲೇ ಇಲ್ಲಿಗೆ ಮುಖ ಹಾಕದೇ ಇರುವಂಥ ಅಧ್ಯಾಪಕ ನಾನಲ್ಲ. ನಾನು ಇಲ್ಲಿಗೆ ಯಾವಾಗಲೂ ಬಂದೇ ಬರ್ತೇನೆ. ಜೀವ ಇರುವವರೆಗೆ ಈ ಸಂಸ್ಥೆ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೂ ಈ ಸಂಸ್ಥೆ ತೊಂದರೆ ಆಗದಾಗೆ, ಈ ಸಂಸ್ಥೆ ಮುಂದುವರಿಯುವ ಹಾಗೆ ನಾನು ನನ್ನ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಯಾಕೆಂದರೆ ರವೀಂದ್ರ ರೈ ಅಂತ ಆಗಬೇಕಾಗಿದ್ದರೆ ಈ ಸಂಸ್ಥೆ ಅದಕ್ಕೆ ಮುಖ್ಯವಾದಂಥ ಕಾರಣ. ಆದ ಕಾರಣ ಅದನ್ನು ನಾನು ಮರೆಯುವಂತೆ ಇಲ್ಲ. ಈಗ ವಿದ್ಯಾಧರ ಶೆಟ್ಟರು ಇದ್ದಾರೆ, ಅವರು ನನ್ನ ಒಂದು ಪ್ರೀತಿಯಿಂದ ಅವರು ಬಂದಿದ್ದಾರೆ. ಅವರು ಇಲ್ಲಿ ಅವರ ಹುಡುಗ ಇದ್ದಾರೆ, ಅವರು ಅದನ್ನು ಮಾಡಬಹುದಿತ್ತು, ಆದರೂ ಕೂಡ ಅವರು ಒಂದು ಚಾನೆಲ್ನ ನಿರ್ದೇಶಕರು, ಅವರು ಬಂದಿದ್ದಾರೆ. ಈ ರೀತಿಯಲ್ಲಿ ಬೇರೆ ಬೇರೆ ಊರಿನ ನಾಗರಿಕರೆಲ್ಲ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ನಮ್ಮ ರವೀಂದ್ರ ಮಾಸ್ಟರ್ ಒಂದು ಸೆಂಡ್ ಆಫ್ನಲ್ಲಿ ಭಾಗವಹಿಸಬೇಕು ಎನ್ನುವಂಥ ಉದ್ದೇಶದಿಂದ. ಆದ್ದರಿಂದ ಅವರೆಲ್ಲರನ್ನ
ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳು ನಿಮಗೆ ನಮಗೆ ಎಲ್ಲರಿಗೂ ಕೂಡ ಅದೊಂದು ಒಳ್ಳೆಯ ದಿನಗಳಾಗಿ ಮೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲರಿಗೂ ನಾನು ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತನಾಡಿಸ್ತೇನೆ. ನಾನು ಇಷ್ಟರ ಮಟ್ಟಿಗೆ ತ್ಯಾಗಮ್ಮ ಅಂತ ಒಂದು ಹೆಸರು ಬರಬೇಕು ಅಂತ ಹೇಳಿದ್ರೆ ತುಂಬ ಮಂದಿಗೆ ತ್ಯಾಗಮ್ಮ ಅಂತ ಹೆಸರನ್ನೇ ಗೊತ್ತಿಲ್ಲ. ತುಂಬ ಮಂದಿ ಎಲ್ಲಿ ಸಿಗುವುದಿಲ್ಲ ಈ ಹೆಸರು. ತ್ಯಾಗರಾಜ್ ಅಂತ ಇದ್ದದನ್ನು ಏನೋ ಜ್ಯೋತಿಷ್ಯದಲ್ಲಿ ಸರಿಯಾಗ್ತಾ ಇಲ್ಲ ಅಂತ 3 ಅಕ್ಷರಕ್ಕೆ ತಂದು ನಿಲ್ಲಿಸಿದ್ದಾರೆ ತಂದೆ ತಾಯಿಗಳು. ಅವರು ಕೂಡ ದೇವರಂತವ್ರು. ಈ 16 ವರ್ಷದಲ್ಲಿ ಇಷ್ಟು ಒಳ್ಳೆ ಹೆಸರು ಬರಬೇಕು ಅಂತಂದ್ರೆ ಮುಖ್ಯ ಕಾರಣಕರ್ತ ನನ್ನ ಗುರುಗಳು. ಕೋಟಿ ಕೋಟಿ ಪ್ರಣಾಮಗಳು. ಇಲ್ಲಿಂದಲೇ ಅವರಿಗೆ ಅಡ್ಡ ಬೀಳ್ತಾ ಇದ್ದೇನೆ. ನನ್ನ ರವೀಂದ್ರ ರೈ ಮಾಸ್ಟರ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಬರ್ತದೆ. ಹಾಗಾಗಿ ಅವರು ಮುಂದೆ ಕೂಡ ನನಗೆ ಸಹಾಯ ಮಾಡ್ತಾರೆ ಅಂತೇಳಿ ಖಂಡಿತ ನನಗೆ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ಅವರು ಯಾವುದೆಲ್ಲ ಸಂಘ ಸಂಸ್ಥೆಯಲ್ಲಿ ಇದ್ರು ಎಲ್ಲ ಸಂಘ ಸಂಸ್ಥೆಯಲ್ಲಿ ತ್ಯಾಗಮ್ಮ ನೀವು ಬರಬೇಕು. ಅದರಲ್ಲಿ ಹೋದ ಕೂಡಲೇ ನನ್ನ ಕಾರ್ಯದರ್ಶಿಯೋ ಜೊತೆ ಕಾರ್ಯದರ್ಶಿಯೋ ಏನಾದರೂ ಸಾಂಸ್ಕೃತಿಕ ಕಾರ್ಯದರ್ಶಿ ಕ್ರೀಡಾ ಕಾರ್ಯದರ್ಶಿ ಅಂತೇಳಿ ಅವರು ಯಾವುದೆಲ್ಲ ಸಂಘ ಸಂಸ್ಥೆ ಹೋದ್ರು ಎಲ್ಲ ಸಂಘ ಸಂಸ್ಥೆಯಲ್ಲಿ ನನ್ನನ್ನು ಸೇರಿಸಿದ್ದಾರೆ. ಅವರಿಗೆ ಅದು ಮತ್ಸರ ಎನ್ನುವಂಥದ್ದು ಭಾವನೆ ಎಲ್ಲ ಇದ್ದರೆ ನನ್ನ ಕರೀಬಾರ್ದಿತ್ತು. ಅವರು ಕರೀತಿರ್ಲಿಲ್ಲ. ಎಷ್ಟು ಮಂದಿ ಇವತ್ತು ಸಮಾಜಕ್ಕೆ ಬರಬೇಕು, ನನ್ನಷ್ಟು ಮುಂದೆ ನನಗಿಂತ ಮುಂದೆ ಬರಬೇಕು ತ್ಯಾಗಮ್ಮ. ಯಾವಾಗಲೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಬಂದವರು ಶ್ರೀಯುತ ರವೀಂದ್ರ ರೈ ಅವರು. ಅವ್ರ ಮುಂದಕ್ಕೂ ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ, ಸಹಕಾರ ನಾನು ಇರುವ ತನಕ ಅವರಲ್ಲಿ ಪಡೆದುಕೊಳ್ತೇನೆ ಅಂತೇಳಿ ಹೇಳ್ಕೊಳ್ತಾ ಇವತ್ತು ಬೀಳ್ಕೊಟ್ಟ ನಾವೆಲ್ಲ ಸೇರಿಕೊಟ್ಟಿದ್ದೇವೆ. ಅವರು ಹೇಳಿದ್ದಾರೆ ಖಂಡಿತ ನಾನು ಮುಂದೆ ನನ್ನ ಸಂಸ್ಥೆಗೆ ಬರ್ತೇನೆ, ಸಂಪೂರ್ಣ ಮಾರ್ಗದರ್ಶನ ನೀಡ್ತೇನೆ ಅಂತೇಳಿ. ಅವರ ಸಂಪೂರ್ಣ ಮಾರ್ಗದರ್ಶನ ನಾವು ಎಲ್ಲರೂ ಬಯಸ್ತೇವೆ. ಇವತ್ತು ಅಧ್ಯಾಪಕರು ಕೂಡ ಕುಳಿತುಕೊಂಡು ಅದನ್ನೇ ಹೇಳ್ತಾರೆ. ಅವರು ಅವರ HM ಚೇಂಬರಲ್ಲಿ ಕುಳಿತುಕೊಂಡ ರೀತಿ ಅದು ಚಂದ. ಅದನ್ನು ನೋಡಲಿಕ್ಕೆ ಇವತ್ತಿಗೆ ಎಂದಾದರೂ ಕೂಡ ನಾವು ಕೊನಾಜಿಯಲ್ಲಿ ಇರ್ತಾರೆ, ಆದರೂ ಕೂಡ ಅವರ ಸಂಪೂರ್ಣ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳ್ಕೊಳ್ತಾ ಅವರು ಇಷ್ಟೊತ್ತು ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ವಿದ್ಯಾವರ್ಧಕ ಸಂಘದ ಪರವಾಗಿ, ನಮ್ಮ ಅಧ್ಯಾಪಕ ಮಿತ್ರರ ಪರವಾಗಿ, ಶಿಕ್ಷಕ ರಕ್ಷಕ ಸಂಘದ ಪರವಾಗಿ, ಎಲ್ಲ ನಮ್ಮ ಮಿತ್ರರ ಪರವಾಗಿ ತುಂಬ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು ಹೃದಯಪೂರ್ವಕವಾಗಿ ಅವರಿಗೆ ಸಲ್ಲಿಸ್ತಾರೆ ಸರ್. ಅವರು ಕೊನೆಯದಾಗಿ ನನಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಧರ್ಮರಾಯ ತನ್ನ ತಮ್ಮಂದಿರನ್ನು ಹೇಗೆ ನೋಡಿಕೊಂಡಿದ್ದಾನೆ, ಅದೇ ರೀತಿ ಈ ಸಂಸ್ಥೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಹಾಗೆ ಇದ್ದು ಧರ್ಮರಾಯನ ರೀತಿಯಲ್ಲಿ ಅವರ ತಮ್ಮಂದಿರನ್ನು ನಡೆಸಿಕೊಂಡಿದ್ದಾರೆ. ಅಂದರೆ ಅರ್ಥಾತ್ ನಾವೆಲ್ಲ ಟೀಚರ್ಸ್ಗೂ ಅವರ ತಮ್ಮಂದಿರಾಗೆ ಇದ್ದೆವು, ಅವರು ನಮಗೆ ಅಣ್ಣಂದಿರ ಹಾಗೆ. ಮಾತ್ರ ಅಲ್ಲದೆ ಅಜಾತಶತ್ರು, ಧರ್ಮರಾಯ ಒಬ್ಬ ಅಜಾತಶತ್ರು. ಅದೇ ರೀತಿ ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಒಬ್ಬರು ಅಜಾತಶತ್ರು ಆಗಿದ್ದಾರೆ. ಸೊ ಅವರ ಆದರ್ಶವನ್ನು ನನ್ನ ಜೀವನದಲ್ಲಿ ಖಂಡಿತವಾಗಿ ಅನುಸರಿಸ್ತೇನೆ ಮತ್ತು ಅದು ಅನುಸರಣೀಯವಾದ್ದು ಅಂತ ಹೇಳುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಪ್ರಥಮವಾಗಿ ಈ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ ಬಿ ಪ್ರಹ್ಲಾದ್ ರೈ ಮೊದಲೇಮಾರು ಅಧ್ಯಕ್ಷರು, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಪೌರ ಹರೇಕಳ, ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅಭಿನಂದನೋಡಿ ನೆರವೇರಿಸಿದಂಥ ಪ್ರೊಫೆಸರ್ PL ಧರ್ಮ, ನಿರ್ದೇಶಕರು, ಕಾಲೇಜು ಅಭಿವೃದ್ಧಿ ಮಂಡಳಿ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂಥ ಪ್ರೊಫೆಸರ್ ಅಮಿತಾ ಹೆಗಡೆ, ಮುಖ್ಯಸ್ಥರು, ಮಕ್ಕಳ ದಂತ ವಿಭಾಗ, AB ಶೆಟ್ಟಿ ದಂತವೈದ್ಯಕೀಯ ಕಾಲೇಜ್ ದೇರಳಕಟ್ಟೆ, ಇವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರ ಹಿರಿಯರು ಶ್ರೀ ರಘುನಾಥ್ ರೈ, ನಿವೃತ್ತ ಪ್ರಾಂಶುಪಾಲರು, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಅತಿಥಿ ಶ್ರೀ ರಘುರಾಮ ಕಾಜೋ ಪಟ್ಟೋರಿ, ಪಟೇಲರು, ಕೊಣಾಜಿ ಗ್ರಾಮ, ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಪ್ರಹ್ಲಾದ್ ರೈ ಕಲ್ಲಿಮಾರ್, ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ನೇತಾರರು, ಇವರು ಕೂಡ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಅತಿಥಿ ಶ್ರೀ ಚಿನ್ನಪ್ಪಗೌಡರು, ವಿಶ್ರಾಂತ ಕುಲಪತಿ, ಹಂಪೆ ವಿಶ್ವವಿದ್ಯಾನಿಲಯ, ಇವರಿಗೆ ಕೂಡ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈ ಸಂಸ್ಥೆ ಏಳಿಗೆ ಕಾರಣದಂಥ ನಮ್ಮ ಶಾಲಾ ಸಂಚಾಲಕರಾದಂಥ ಶ್ರೀ ಜಯರಾಮ ಆಳ್ವ ಪೌಡರ್,
ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಪಾವರಹರೆಗಳ ಇದರ ಸಂಚಾಲಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ರಾಜಕುಮಾರ್ ಶೆಟ್ಟಿ ಕೋಶಾಧಿಕಾರಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರವರು ಸಕ್ರಿಯ ಸದಸ್ಯರಾದಂಥ ಸೋಮಶೇಖರ ಚೌಟ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಸದಸ್ಯರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೋರು ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಸದಸ್ಯರಂತ ಶ್ರೀ ಬಾಲಕೃಷ್ಣ ಮಾಣೈ, ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕೇಂದ್ರ ಬಿಂದು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀ ಕೆ ರವೀಂದ್ರ ರೈ, ಇವರಿಗೂ ಕೂಡ ನನ್ನ ಹೃದಯಾಂತರದಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಅವರ ಶ್ರೀಮತಿಯವರವರು ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಡ್ವರ್ಡ್ ಸರ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಜಯಶ್ರೀ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಟಿವಿ ಚಾನೆಲ್ ಹೊಸ ಕೂರಲ್ ಚಾನೆಲ್ ಅವರ ನಿರ್ದೇಶಕರಾದಂಥ ವಿದ್ಯಾರ್ಥಿ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಫೋಟೋಗ್ರಾಫರರು ಇನ್ನು ನಿವೃತ್ತ ಅಧ್ಯಾಪಕರು ಆಗಮಿಸಿದ್ದಾರೆ. ಹಾಗೆ ವರದಿಗಾರರಂಥ ಸತೀಶ್ ಪುಂಡಿಕಾಯ್, ಹಾಗೆ ವಿದ್ಯಾರ್ಥಿಗಳ ಪೋಷಕರು, ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮ್ಮ ರವೀಂದ್ರ ಮಾಸ್ಟರ್ ಸರ್ ಗೌಡ್ರೆ, ನಮ್ಮ ಚೇಂಬರಲ್ಲಿ ಎಲ್ಲ ದಾಖಲೆಗಳು, ಶೈಕ್ಷಣಿಕ ದಾಖಲೆಗಳು ತುಂಬ ಇರ್ತದೆ, ಒಂದೆರಡಲ್ಲ, ಪ್ರತಿಯೊಂದು ಕೂಡ ದಾಖಲೆಗಳನ್ನ ಮೇಂಟೈನ್ ಮಾಡಿಕೊಂಡು ಬಂದವರು. ಅದು ಇಲಾಖೆಗೆ ಬೇಕು ಅಂತ ಇಲ್ಲ, ಬಟ್ ಅದು ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅದು ಬೇಕಾಗಿರ್ತದೆ. ಹಾಗಾಗಿ ಆ ದಾಖಲೆಗಳನ್ನು ಮುಂದಿನ ಮುಖ್ಯೋಪಾಧ್ಯಾಯನಿಗೆ ಅದು ಮತ್ತು ಕೀ ಚೈನನ್ನು ಕೊಡುವ ಮುಖೇನ ಇದೊಂದು ಹಸ್ತಾಂತರ ಮಾಡುವಂಥ ಒಂದು ಸಣ್ಣ ಒಂದು ಕಾರ್ಯಕ್ರಮ. ದಯವಿಟ್ಟು ಕುಶಲತಾ ಟೀಚರ್ ಅವರು ಇಲ್ಲಿಗೆ ಆಗಮಿಸಬೇಕು ಅಂತ ಹೇಳಿ ಹೆಡ್ ಮಾಸ್ಟರ್ ಕೈ ಸಲ್ಲಿಸೋಣ. ಅವರಿಗೆ ಶುಭವನ್ನು ಹಾರೈಸ್ತಾರೆ. ಅದು ಮಾತ್ರ ಅಲ್ಲದೆ ಮುಂದಿನ ಮುಖ್ಯೋಪಾಧ್ಯಾಯನಿಗೆ ಶುಭವನ್ನು ಹಾರೈಸ್ತಾರೆ. ಎಲ್ಲ ದಾಖಲೆಗಳನ್ನು ಕೂಡ ನೀಡಿ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದೆ. ಧನ್ಯವಾದಗಳು.